ಹರೇ ಕೃಷ್ಣ. ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ವಂದನೆ ಮಾಡ್ತಾ ನನ್ನ ಧ್ವನಿ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಕೇಳ್ತದೆ ಪ್ರಭುಜಿ. ಹರೇ ಸರಿ ಕೃಷ್ಣ. ಸರಿ ಸರಿ. ಇಲ್ಲಿ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಕಂ ವಂದೇ ವಾಲ್ಮೀಕಿ ಕೋಕಿಲಂ. ಇದು ಇಲ್ಲಿ ಎಷ್ಟೊಂದು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಕಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯಣದ ಒಂದು ರಾಮಾಯಣ ಹೇಗಿದೆ ಅಂತ ಅನ್ನೋದಕ್ಕ ರಾಮ ರಾಮೇತಿ ಕೂಜಂತಂ ಅಂದ್ರೆ ಕೂಗ್ತಾ ಇದೆ. ಏನು? ಕೋಕಿಲ. ಕೋಕಿಲ ಅಂದ್ರೆ ಕೋಗಿಲೆ. ಕೋಗಿಲಿಯು ಕೂಗುತ್ತದೆ. ಏನಂತ ಕೂಗ್ಲಿಕ್ಕತ್ತದೆ? ಮಧುರಂ ಮಧುರಾಕ್ಷರ ರಾಮ್ 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 ಅಂತ ಹೇಳ್ತಾ ಇದೆ. ಅದು ಎಲ್ಲೇ? ಆರುಹ್ಯ ಕವಿತಾ ಶಾಕಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯಣದಲ್ಲಿ ಹೇಳ್ತಾ ಇದೆ ಹಂಗ. ಒಮ್ಮೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತದೆ ವಾಲ್ಮೀಕಿ ಮುನಿರಿಸಿಂಹಸ್ಯ ಕವಿತಾ ವನಚಾರಿಣಿ ಅಂತ. ವಾಲ್ಮೀಕಿ ಅನ್ನೋರು ಹೇಗಿದಾರ ಅಂದ್ರ ಮುನಿಸಿಂಹಸ್ಯ, ಮುನಿ ಅಂದ್ರೆ ಮುನಿಗಳಲ್ಲೇ ಸಿಂಹದ ಗತೆ. ಅಂದ್ರೆ ಈಗ ನೋಡ್ರಿ, ಕಾಡಿನ ರಾಜ ಸಿಂಹ ಅಂತ ಕರಿತೇವೆ. ಕಾಡಿಗಿನ ರಾಜ. ಹಂಗ ಮುನಿಗಳಲ್ಲೇ ಸಿಂಹ ಸದೃಶ್ಯರಾಗಿರೋರು ಯಾರಪ್ಪ ಅಂದ್ರೆ ವಾಲ್ಮೀಕಿಗಳು. ಯಾಕಂದ್ರ ಅವರು ಕವಿತಾ ವನಚಾರಣಿಯಾಗಿದ್ದಾರೆ. ಶೃಣ್ವಂ ರಾಮ ಕಥಾನಾದಂ ಕೌನ್ಯಾತಿ ಪರಂಗತಿ ಅಂತ. ಹೀಗೆ ವಾಲ್ಮೀಕಿ ರಾಮಾಯಣ ರಚನೆ ಮಾಡಿದ ಮೇಲೆ ನೋಡಿ, ಹೋದ ಕ್ಲಾಸ್ನಲ್ಲಿ ನಾವು ಹೇಳಿದ್ವಿ, ರಾಮಾಯಣ ರಚನೆ ಮಾಡ್ಲಿಕ್ಕೆ ವಾಲ್ಮೀಕಿಯನ್ನ ಯಾಕೆ ಸೆಲೆಕ್ಟ್ ಮಾಡಿದಾರಂದ್ರೆ, ಈ ರಾಮಾಯಣದ ಮೂಲ ಸ್ರೋತು ಅಥವಾ ರಾಮಾಯಣದ ಮೂಲ ಎಸೆನ್ಸ್ ಯಾರಿದಾರೆ ಅಂದ್ರೆ ಸೀತಾದೇವಿ. ರಾಮಾಯಣ ಆಕ್ಚುಲಿ ರಮಾಯನ ಅಂತ. ರಾಮ ಅಲ್ಲಿ ರಮಾಯನ. ರಮ ಅಂದ್ರೆ ಯಾರು? ಸೀತಾದೇವಿ ಅಂತ. ಸೀತಾದೇವಿಯ ಕಥೆ ಅಂತ. ಆ ಸೀತಾದೇವಿಯ ಒಂದು ಕೃಪೆ ಯಾರಿಗೆ? ವಾಲ್ಮೀಕಿ ಋಷಿಗಳಿಗೆ ಆಗಿತ್ತು. ಹೇಗೆ? ವಾಲ್ಮೀಕಿ ಋಷಿಗಳು ತಮ್ಮ ಆಶ್ರಮದಲ್ಲಿನ ಸೀತಾದೇವಿಯನ್ನ ಲವಕುಶರ ಒಂದು ಹುಟ್ಟಿಗೆ ಕಾರಣ ಆಗ್ಬೇಕಾದ್ರೆ ಅಂದ್ರೆ ಅವರು ಜನ್ಮ ಕೊಡ್ಬೇಕಾದಾಗ ಅವ್ರು ಯಾರು ಸೇವೆ ಮಾಡಿದ್ರು? ಸೀತಾದೇವಿಯ ಸೇವೆಯನ್ನ ಮಾಡಿದ್ರು. ಹಂಗಾಗಿ ಆ ಸೀತಾದೇವಿಯ ಒಂದು ಕೃಪೆ ವಾಲ್ಮೀಕಿ ಋಷಿಗಳಿಗೆ ಆಗಿತ್ತು. ಆದ್ದರಿಂದ ವಾಲ್ಮೀಕಿ ಋಷಿಗಳು ರಾಮಾಯಣ ಬರೀಲಿಕ್ಕೆ ಎಲಿಜಿಬಲ್ ಆಗಿದ್ರು. ಇಲ್ಲಾಂದ್ರೆ ಅವರು ಎಲಿಜಿಬಿಲಿಟಿ ಇರ್ಲಿಲ್ಲ ಅಂತ. ಅಂದ್ರೆ ಎಷ್ಟೊಂದು ಋಷಿಗಳದಾರ, ಎಷ್ಟೊಂದು ಮುನಿಗಳದಾರ ಈ ಜಗತ್ತಿನಾದ್ಯಂತ. ಅವ್ರನ್ನ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡಬಹುದಿತ್ತು. ಇವ್ರನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅಂದ್ರೆ ಈ ಕಾರಣಕ್ಕಾಗಿ ಆಯ್ಕೆ ಮಾಡಿದ್ರು ಅಂತ. ಒಮ್ಮೆ ಪಾರ್ವತಿ ಶಿವನನ್ನು ಕೇಳ್ತಾಳ, ನಾನು ಆರಾಧನೆ ಮಾಡೋದಾದ್ರೆ ಯಾರು ನಿಮ್ಮನ್ನ ಮಾಡ್ಬೇಕು ಅಥವಾ ನಿಮ್ಮನ್ನ ಬಿಟ್ಟು ಮತ್ತೆ ಬೇರೆದವ್ರು ಮಾಡ್ಬೇಕು ಅಂತ ನಿಮ್ಮ ಅವರು ಯಾರಾದ್ರೂ ಒಡೆಯವ್ರು ಇದಾರೋ ಅಂತ. ಅದಕ್ಕೆ ಅವ್ರು ಹೇಳ್ತಾಳ, ಯಾರು? ಶಿವ ಹೇಳ್ತಾನ, ಆರಾಧನಾ ವಿಷ್ಣುರಾರಾಧನಾ ಸರ್ವೇಶಾಂ ಅಂತ. ಆ ವಿಷ್ಣುವಿನ ಹೆಸರು ಏನಪ್ಪಾ ಅಂದ್ರೆ ನೋಡ್ರಿ, ಅಲ್ಲಿ ವಿಷ್ಣು ಸಹಸ್ರನಾಮ ಒಂದು 1000 ನಾಮ ಬರ್ತಾವಲ್ಲ. 1000 ನಾಮ ಒಂದು ರಾಮನ ಈಕ್ವಲೆಂಟ್ ಅಂದ್ರೆ 1000 ಟೈಮ್ ನಾವು ವಿಷ್ಣು ಸಹಸ್ರ ನಾಮಗಳನ್ನ ಹೇಳಿದ್ವಿ ಅಂದ್ರೆ ಒಂದು ಟೈಮ್ ರಾಮ ಹೇಳ್ದಂಗ. ಅದ್ರಂಗ ರಾಮ 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 3 ಬಾರಿ ಹೇಳಿದ್ರೆ 1 ಟೈಮ್ ಕೃಷ್ಣ ಹೇಳ್ದಂಗ. ಒಮ್ಮೆ ಕೃಷ್ಣ ಹೇಳಿದ್ವಂದ್ರೆ 3 ಟೈಮ್ ರಾಮ ಹೇಳ್ದಂಗ. 3 ಟೈಮ್ ರಾಮ ಹೇಳ್ತಾ ಇದ್ವಿ ಅಂದ್ರೆ 3000 ಟೈಮ್ ವಿಷ್ಣುವಿನ 1000 ಹೆಸರುಗಳದಾವಲ್ಲ ಅವನು ಹೇಳ್ದಂಗ ಆಗ್ತದೆ. ಪಾರ್ವತಿ ದೇವಿಗೆ ಶಿವ ಹೇಳ್ತಾ ಇದ್ದಾರೆ. ನೋಡ್ರಿ, ರಾಮಾಯಣ ಕರುಣಾರಸದಿಂದ ತುಂಬಿ ತುಳುಕ್ತದೆ. 9 ರಸಗಳದಾವು. 9 ರಸದೊಳಗ ಕರುಣಾರಸ ಏನೈತಲ್ಲ ಇಲ್ಲಿ ಪ್ರೈಮ್ ಆಗಿದೆ, ಅಂದ್ರೆ ಮೇನ್ ಆಗಿದೆ. ಈ ರಾಮಾಯಣದಲ್ಲಿ 70% ನಾವು ಅಳುವುದನ್ನ ಮಾಡ್ತೀವಿ ಅಥವಾ ದುಃಖಿಸ್ತೀವಿ ಅಂತ. ಎಲ್ಲಿ ಜವಾಬ್ದಾರಿ ಇದೆ ಅಲ್ಲೇ ನೋವು ಇದೆ ಅಂತ. ಎಲ್ಲಿ ನಾವು ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ತಗೊಳ್ತೇವೆ, ಆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಆ ರೆಸ್ಪಾನ್ಸಿಬಿಲಿಟಿ ಹಿಂದ ದುಃಖನೂ ಇರ್ತದ. ಎಲ್ಲಾ ಒಳ್ಳೇದ ಇದ ಅಂತಂತಂದ್ರ ಅದ್ರ ಹಿಂದ ನೋವು ಕೂಡ ಇರ್ತದ. ಇಲ್ಲಿ
ಈಗ ನಾವು ಅಯೋಧ್ಯದಲ್ಲಿದ್ದೀವಿ. ಅಯೋಧ್ಯದಲ್ಲಿ ಆಲ್ರೆಡಿ ಕೈಕೇಯಿ ಏನ್ ಮಾಡಿದರು, ರಾಮ 14 ವರ್ಷ ಹೋಗ್ಬೇಕು ಅಂತ ಹೇಳಿ ಆಯ್ತು. ಈಗ ರಾಮ ಸೀತಾ ಲಕ್ಷ್ಮಣರ ಜೊತೆಗೆ ಹೋಗ್ತಾ ಇದ್ದಾರೆ. ಹೋಗೋಕ್ಕಿಂತ ಮೊದಲು ರಾಮ ಕೈಕೇಯಿಗೆ ಹೋಗಿ ಧನ್ಯವಾದ ಹೇಳ್ತಾರೆ. ಅಮ್ಮ, ನೀನು ಎಷ್ಟೊಂದು ನನ್ನ ಮೇಲೆ ಪ್ರೇಮ ಇಟ್ಕೊಂಡಿದೀಯಾ, ನನಗ 14 ವರ್ಷ ವನವಾಸ ಕಳಿಸ್ತಾ ಇದ್ದೀ. ಯಾಕಂದ್ರೆ 14 ವರ್ಷ ತನಕ ನನಗ ಪ್ರೈವೇಟ್ ಟೈಮ್ ಸಿಗ್ತತಿ. ಅನೇಕ ಋಷಿ ಮುನಿಗಳ ಹತ್ರ ನಾನು ಕಲೀಲಿಕ್ಕೆ ಆಗ್ತತಿ. ನನ್ನ ಜೀವನಕ್ಕ ಒಂದು ಕಲೀಲಿಕ್ಕೆ ನೀವು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೀಯ ಅಂತ ಅನೇಕ ಆಚಾರ್ಯರು ಹೇಳ್ತಾರೆ. ಕೈಕೇಯಿ ಆ ರೀತಿ ಯಾಕೆ ಆದ್ರು ಅಂತ, ಯಾಕೆ ಸೆಟಲ್ ಆಗ್ಲಿಲ್ಲ ನೋಡ್ರಿ. ಮಾತೃ ಹೃದಯ ಯಾವಾಗ್ಲೂ ಸ್ವಲ್ಪ ಕ್ರೋಧದಿಂದ ಇರ್ತತಿ, ಮತ್ತೆ ಅದು ಪಶ್ಚಾತ್ತಾಪ ಪಡ್ತದೆ. ಆದ್ರೆ ಇಲ್ಲಿ ಕೈಕೇಯಿ ಅಷ್ಟೊಂದು ಕಠಿಣ ಹೃದಯವನ್ನ ಯಾಕೆ ತಾಳಿದ್ರು ಅಂತಂದ್ರ, ಪರಮಾತ್ಮ ರಾಮನ ಹೇಳಿದ್ನಂತೆ ಯೋಗ ಮಾಯಕ್ಕೆ ಏನಂತ, ನೋಡು ನೀನು ಯಾವಾಗ್ಲೂ ಕೈಕೇಯಿಯನ್ನು ಕಟುವಾಗಿ ಇರುವಂಗನ ನೋಡ್ಕೊಳ್ಬೇಕು, ಇಲ್ಲಾಂದ್ರ ರಾಮಾಯಣ ಮುಂದುವರಿಲಿಕ್ಕೆ ಆಗೋದಿಲ್ಲ ಅಂತ. ಆದ್ದರಿಂದ ಕೈಕೇಯಿ ಅಷ್ಟೊಂದು ಕಠಿಣವಾದ ಹೃದಯದ ಒಂದು ನಿರ್ಧಾರವನ್ನ ತಳಿಬೇಕಾಯ್ತು ಅಂತ. ಹಂಗ ಧನ್ಯವಾದ ಹೇಳಿ ರಾಮ ಹೊರಗಡೆ ಬರ್ತಾರೆ. ಈಗ ಲಕ್ಷ್ಮಣ ಹೋಗ್ತಾನೆ. ಲಕ್ಷ್ಮಣ ಯಾರಿಗೆ ಧನ್ಯವಾದ ಹೇಳ್ತಾನೆ, ಅವ್ರ ಅಮ್ಮನ ಕೈ ಭೇಟಿಯಾಗಲಿ ಹೋಗ್ತಾನ. ಅಮ್ಮ ಹೇಳ್ತಾಳೆ, ಹೋಗಪ್ಪ ನೀನು ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಮುಂದಿನ ಇದ್ರೊಳಗ ನಾವು ನೋಡುವ ಅದನ್ನ ನೋಡ್ರಿ. ಅಯೋಧ್ಯದಿಂದ ರಾಮ, ಸೀತಾ, ಲಕ್ಷ್ಮಣ ರಥದಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಪುರದ ಜನರು, ಅಯೋಧ್ಯದ ಪುರದ ಜನರು ಏನದಾರ, ಪುರದ ಜನರು ಭಕ್ತರು ಎಲ್ಲರೂ ಏನು ರಥ ಹೋಗ್ತಾ ಇದೆ, ರಥದ ಸುತ್ತಲೂ ಎಲ್ಲಾ ಕಡೆಗೂ ಜನರು ಸೇರಿಕೊಂಡು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ರಥದಿಂದನೇ ಬೆನ್ನ ಹತ್ತಿದ್ದಾರೆ, ಹೋಗ್ತಾ ಇದ್ದಾರೆ. ರಾಮ ಹೇಳ್ತಾನೆ ಸುಮಂತ್ರನಿಗೆ, ಸುಮಂತ್ರ ನೀನು ವೇಗವಾಗಿ ನಡೆಸು ರಥನ ಅಂತ. ವೇಗವಾಗಿ ನಡೆಸ್ಲಿಕ್ಕೆ ಆದ್ರೂ ಕೂಡ ಅನೇಕ ಯುವಕರು ಅದರಲ್ಲ, ಅವರೆಲ್ಲ ಓಡ್ತಾ 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 ಹಿಂದೆ ಬರ್ತಾ ಇದ್ದಾರೆ. ಮಕ್ಕಳು ಕೂಡ ಚೀರ್ತಾ ಓಡ್ತಾ ಬರ್ತಾ ಇದ್ದಾರೆ. ಮುದುಕರು, ಬ್ರಾಹ್ಮಣರು ಅವರೆಲ್ಲ ರಾಮನಿಗೆ ಹೇಳ್ತಾ ಇಲ್ಲ, ಏ ರಾಮ ನಿಂತ್ಕೋ ನಿಂತ್ಕೋ ನಿಂತ್ಕೊ ಅಂತ ಕೂಗ್ತಾ ಇಲ್ಲ. ಅವ್ರು ಏನ್ ಹೇಳ್ತಾ ಇದ್ರ, ಆ ಕುದುರೆಗಳಿಗೆ ಹೇಳ್ತಾ ಇದ್ದಾನೆ, ಹೇ ಕುದುರೆಗಳೇ, ನೀವು ಓಡ್ಬೇಡ್ರಿ, ನೀವು ಮರಳಿ ಈ ಕಡೆಗೆ ಅಯೋಧ್ಯೆ ಕಡೆಗೆ ತಿರುಗಿ ಬನ್ನಿ ಅಂತ. ಅದನ್ನ ರಾಮ ಕೇಳಿಸ್ಕೊಳ್ತಾನೆ. ರಾಮನ ಹೃದಯ ಕರೆಕ್ಟ್. ರಾಮ ಏನ್ ಮಾಡ್ತಾನೆ, ನಾವು ರಥದಲ್ಲಿ ಹೋಗೋದು ಬೇಡ, ಇಳಿದು ಹೋಗುವ ಅಂತ. ರಥ ಮುಂದೆ ಹೋಗ್ತಾ ಇದೆ. ರಾಮ ರಥದ ಹಿಂದೆ ಹೋಗ್ತಾ ಇದ್ದಾರೆ. ರಾಮನ ಹಿಂದೆ ಇಡೀ ಪುರದ ಅಯೋಧ್ಯ ವಾಸಿಗಳೆಲ್ಲರೂ ಬರ್ತಾ ಇದ್ದಾರೆ. ಎಲ್ಲಾ ಕಡೆಗೂ ಯಾರ ಮನೆಯಲ್ಲಿನೂ ಕೂಡ ಬೆಳಗಿಲ್ಲ, ಯಾರ ಮನೆಯಲ್ಲಿ ಕೂಡ ಸಂಗೀತದ ಸೌಂಡ್ ಇಲ್ಲ, ಎಲ್ಲಿಯೂ ಶುಭ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ. ರಾಮ ಹೋಗ್ತಾ ಇದ್ದಾನೆ, ರಾಮನ ಹಿಂದ ಎಲ್ಲ ಶುಭ ಲಾಭಗಳೆಲ್ಲವೂ ತಾವು ಹೊರಟು ಹೋಗ್ತಾ ಇದ್ದಾವಂತ. ಎಲ್ಲಿ ಭಗವಾನ್ ಇದ್ದಾರೆ ಅಲ್ಲಿ ಶುಭನೇ ಇರ್ತದೆ, ಅಲ್ಲಿ ಲಾಭನೂ ಇರ್ತದೆ. ಯಾಕಂದ್ರೆ ಭಗವಾನ್ ಎಲ್ಲಿ ಇರ್ತಾನೆ ಅಲ್ಲಿ ಲಕ್ಷ್ಮೀ ದೇವಿ ಇರ್ತಾರೆ, ಅಲ್ಲಿ ಐಶ್ವರ್ಯ ತುಂಬಿರ್ತದೆ. ಎಲ್ಲಿ ಭಗವಾನ್ ಇರ್ತಾನೆ ಅಲ್ಲೇ ಸರಸ್ವತಿ ಇರ್ತಾಳೆ, ಅಲ್ಲೇ ಸಂಗೀತ ಇರ್ತದೆ. ಎಲ್ಲಿ ಭಗವಾನ್ ಇರ್ತಾನೆ ಅಲ್ಲೆಲ್ಲ ಭಕ್ತರು ಇರ್ತಾರೆ. ಎಲ್ಲಿ ಭಗವಾನ್ ಇರುವುದಿಲ್ಲ ಅಲ್ಲಿ ಭಕ್ತನೇ ಇರುವುದಿಲ್ಲ. ಈಗ ಅಯೋಧ್ಯ ಸ್ಮಶಾನದ ಜೊತೆ ಗೋಚರಿಸ್ಲಿಕ್ಕತ್ತದ. ಅಯೋಧ್ಯ ಸ್ಮಶಾನದ ಜೊತೆ ಗೋಚರಿಸ್ಲಿಕ್ಕತ್ತದ. ಅಲ್ಲಿ ಯಾವ ಪ್ರಾಣಿಗಳು ಕೂಡ, ಈಗ ನೋಡಿ ಬೆಕ್ಕು ಯಾರ ಮನೆಗೆ ಹೋಗಿ ಹಾಲನ್ನು ಕದೀತಾ ಇಲ್ಲ, ಅದಕ್ಕೂ ನಿರಾಶೆ. ನಾಯಿಗಳು ಕೂಡ ಮೊದಲಿನ ಹಾಗೆ ಬೋ ಅಂತ ಹೇಳ್ತಾ ಇಲ್ಲ, ಈಗ ಅಳ್ತಾ ಇದಾವ, ರೋಧಿಸ್ತಾ ಇದಾವ ನಾಯಿಗಳು ಕೂಡ. ಆಕಳಗಳು ಕಣ್ಣೀರಿನ ಧಾರ ಹಾಕ್ತಾ ಇದಾವ. ನೋಡಿ, ಪ್ರಾಣಿಗಳು ಬಾಯಿಲಿಂದ ಹೇಳಿಕೆ ಆಗುದಿಲ್ಲ, ಅದರ ಮೂಕ ಸಂವೇದನೆ ಕೂಡ ಮಾಡಿ ತೋರಿಸ್ತಾ ಇಲ್ಲ. ಹಕ್ಕಿ ಪಕ್ಷಿಗಳ ಕೂಜನ ಸಹಿತ ಕೇಳ್ತಾ ಇಲ್ಲ. ಗಿಡ ಮರಗಳು ಸೋತು ಅಲ್ಲೇ ಈಗ ಬಾಗಿ ನಿಂತಿದಾವ, ರಾಮ ಮುಂದೆ ಹೋಗ್ತಾ ಇದಾರಂತ. ಹೂಗಳೆಲ್ಲ ಬಿದ್ದು ಚೆಲ್ಲಿ ಬಿಟ್ಟಿದಾವ. ರಾಮ ಹೋಗ್ಬೇಕಾದ್ರೆ ಆ ಹೂಗಳ ಮೇಲೆ ನಡೆದು ಹೋದ. ನಮಗೆ ಹೂ ಹಣ್ಣುಗಳು ಬ್ಯಾಡವು, ಭಾರ ಆಗಿರ್ತಾವಂತ, ಜೀವನ ಭಾರ ನಮ್ದು ಅಂತ. ವಾತಾವರಣ ಕೂಡ ಆ ಸಂವೇದನಶೀಲವಾಗಿ ತೋರಿಸ್ತಾ ಇದೆ. ಹಿಂಗ ರಾಮ ಎಲ್ಲಿ ಅಯೋಧ್ಯದ ಗೇಟ್ ತನಕ ಬಂದ್ರು. ಗೇಟ್ ತನಕ ಬಂದ್ರು ಕೂಡ
ಈ ಜನ ಎಲ್ಲ ಮುತ್ಕೊಂಡು ಬರ್ತಾ ಇದೆ, ಏನ್ ಮಾಡ್ಬೇಕು ಅಂತ. ಮೀನಿನ ಅವತಾರದಲ್ಲಿ, ಮತ್ಸ್ಯ ಅವತಾರದಲ್ಲಿ ರಾಮ ಏನಾಗ್ತಿದ್ರು, ಮತ್ಸ್ಯ ಅವತಾರದಲ್ಲಿ ಮೀನಾಗಿ ಬಂದಿದ್ರು. ಅವಾಗ ಭಕ್ತರ ಸಂರಕ್ಷಣೆ ಮತ್ತು ವೇದಗಳ ಸಂರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ರು. ಅಲ್ಲಿ ಸಮುದ್ರ, ಭಕ್ತರು ಮುಳುಗ್ತಾ ಇದ್ರು, ಸಮುದ್ರದಲ್ಲಿ ಭಕ್ತರು ಮುಳುಗ್ತಾ ಇದ್ರು. ಭಗವಾನ್ ಮೀನಾಗಿ ನೀರಿನಲ್ಲಿ ಬಂದವ್ರನ್ನ ಮೇಲೆ ಎತ್ತಿದ್ರು. ಇವಾಗ ಅಲ್ಲಿ ಭಕ್ತರು ಎಲ್ಲಿ ಎದುರಾಗದಾರ? ಭಕ್ತರು ಆ ಮೀನಿನ ಮೇಲೆ ರಥದಲ್ಲಿದಾರ. ಮೀನಿನ ಮೇಲೆ ನಿಲ್ಲುವಂತ ಒಂದು ಏನು ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆದೊಳಗ ಭಕ್ತರು. ಇಲ್ಲಿ ಈಗ ಅಯೋಧ್ಯದಲ್ಲಿ ಸಾಧುಗಳು ಎಲ್ಲ ಏನಾಗ್ಲಿರ್ತದ, ಸಾಧುಗಳ ಒಂದು ಸಮುದ್ರ ಅಂದ್ರೆ ಭಕ್ತರ ಕಣ್ಣೀರ್ ಏನದಲ್ಲ ಅದು ಕೂಡ ಉಪ್ಪ ಇರ್ತದ. ಆ ಕಣ್ಣೀರಿನ ಸಮುದ್ರ. ರಾಮ ಎತ್ತಗಡೆ ಹೋಗ್ತಾ ಇದಾರ, ರಾಮನ ಹಿಂದೆ ಹೋಗ್ತಾ ಇದಾರೆ. ರಾಮ ಈಗ ರಥದಲ್ಲಿ ಇರ್ಬೇಕಾದ್ರೆ ಇವರೆಲ್ಲ ಕೆಳಗೆ ನಿಂತ್ಕೊಂಡು ಓಡ್ತಾ ಬರ್ತಾ ಇದಾರೆ, ಅಳ್ತಾ ಇದ್ದಾರೆ. ಗಂಗಾ ಅವತರಣದಲ್ಲಿ ವಾಮನ ದೇವ ಏನ್ ಮಾಡ್ತಾರೆ? ಗಂಗಾ ಈ ಧರ್ತಿಗೆ ಬರ್ಲಿಕ್ಕೆ ಕಾರಣ ಆದವ್ರು ವಾಮನ ದೇವ. ಆಕ್ಚುಲಿ ವಾಮನ ದೇವನ ಏನ್ ಮಾಡ್ತಾರೆ, ಎರಡನೇ ಪಾದ ಎತ್ತಿದಾಗ ಅದು ಕರುಣೋದಕಶಾಹಿ ಸಾಗರದವರೆಗೆ ಎತ್ತಿದ್ರಂತೆ. ಅಲ್ಲಿ ಕರುಣೋದಕ ಸಾಗರದ ನೀರಿನಿಂದ ಪಾದ ತೊಳಿತ ಬಂತು. ಅಲ್ಲಿ ವಿರಜಾ ನದಿ ಅಂತಾನು ಕರೀತಾರೆ. ಆ ವಿರಜಾ ನದಿ ಆ ಪಾದ ತೊಳೆದ್ರು. ಅಲ್ಲಿಂದ ಕೆಳಗೆ ಏನೈತಿ, ಆ ನೀರು ಕೆಳಗೆ ಬಂತು. ಆ ನೀರೇ ಗಂಗಾ ಮಾತಾ. ಗಂಗಾ ಯಾವಾಗ್ಲೂ ಏನ್ ಮಾಡ್ತಾರೆ, ದುಮ್ಮಿಕ್ಕಿ ಹರಿತಾ ಯಾಕಡೆ ಹೋಗ್ತಾರೆ ಅಂದ್ರೆ ಸಮುದ್ರದ ಎಡೆಗೆ ರಭಸದಿಂದ ಓಡ್ತಾರೆ. ಹಂಗ ಭಕ್ತರೆಲ್ಲ ಸಮುದ್ರದ ಎಡೆಗೆ ಗಂಗಾ ಓಡ್ತಾ ಇದ್ರೆ, ಇಲ್ಲಿ ಭಕ್ತರು ರಾಮನ ಎಡೆಗೆ ಓಡ್ತಾ ಇದ್ದಾರೆ. ಸಮುದ್ರನ ರಾಮನ ಕಡೆಗೆ ಓಡ್ತಾ ಇದೆ. ಏನು ಸಮುದ್ರ? ಜನಸಾಗರ, ಭಕ್ತರ ಸಾಗರ ರಾಮನ ಹಿಂದೆ ಬೆನ್ನ ಹತ್ತಿ ಓಡ್ತಾ ಇದ್ದಾರೆ. ಭಕ್ತರ ಸಾಗರ ಇದನ್ನೆಲ್ಲ ಸುಮಂತ ನೋಡ್ತಾ ಇದ್ದಾನೆ. ಏನು ಹೇಳ್ಬಾರ್ದು ಅನ್ನಂಗ ಆಗ್ಬಿಡದ, ಪ್ರಯೋಜನ ಆಗ್ಬಿಡಿದಾನ. ಅಯೋಧ್ಯೆ ಅನ್ನೋದು ಈಗ ನಮ್ಮನೆ ಐಸ್ನ್ಯಾಗ ನಿಂತಿರುವಂತ ಪ್ರಾಣಿಗಳು, ಪಕ್ಷಿಗಳು ಅಲ್ಲೇ ಐಸ್ ಆಗಿ ಹೇಗ್ ನಿಂತ್ಕೊಳ್ತಾರ ಆ ರೀತಿ ನಿಂತು ಬಿಟ್ಟಿದಾರೆ. ಅವರಲ್ಲಿ ಜೀವ ಇಲ್ಲ. ಭೂತ ಪ್ರೇತಗಳ ಜೊತೆ ಅವರು ನಡೆದಾಡ್ತಾ ಇದಾರೆ ಭಕ್ತರು. ಇದು ಆಕ್ಚುಲ್ ಆಗಿ ಯೂಸ್ ಆಗಂತ ಬಟ್ಟೆಗಳೇ. ಭಕ್ತರೆಲ್ಲ ಹೇಗಿದಾರ ನೋಡಿ. ಪ್ರಾಣ ಇಲ್ಲದ ಶರೀರ ಹೇಗ್ ನಡೆದಾಡ್ತದೆ, ಭೂತ ಪ್ರೇತಗಳ ಜೊತೆ ಆಗ್ತದೆ. ಎಲ್ಲಿವರೆಗೆ ನಮ್ ಶರೀರದೊಳಗ ಪ್ರಾಣ ಇದೆ, ಅವಾಗ ಈ ಶರೀರಕ್ಕೆ ಒಂದು ಚೈತನ್ಯ ಇದೆ. ಯಾವಾಗ ಪ್ರಾಣ ಹೊರಟು ಹೋಗ್ತದೆ ಅಥವಾ ಚೈತನ್ಯ ಹೊರಟು ಹೋಗ್ತದೆ, ಈ ಶರೀರ ಡೆಡ್ ಬಾಡಿ ಆಗ್ತದೆ, ಬೀಳ್ತದೆ. ಹಂಗ ಆ ಅಯೋಧ್ಯೆ ಅನ್ನೋದು ಎಲ್ಲ ಸ್ಮಶಾನದ ಕತೆ ಭಾಸವಾಗ್ಲಿಕ್ಕತ್ತದೆ. ಎಲ್ಲರೂ ವೇಗವಾಗಿ ಓಡ್ತಾ ಇದ್ರು. ಆ ಕುದುರೆಗಳಿಗೆ ಹೇಳ್ತಾರೆ, ಮುದುಕರು ಹೇಳ್ತಾ ಇದ್ರೆ, ಓಡ್ಬಿಟ್ರಿ ನೀವು, ವಾಪಸ್ ಬನ್ನಿ ಅಂತ. ಗೋಪಿಯರು ಈ ಕೃಷ್ಣ ಲೀಲದಲ್ಲಿ ಮಥುರಾಕ ಕೃಷ್ಣ ಹೋಗ್ತಾ ಇರ್ಬೇಕಾದ್ರೆ ಗೋಪಿಯರು ಏನ್ ಮಾಡ್ತಾರೆ, ಒಬ್ರು ಒಂದಿಷ್ಟು ಮಂದಿ ಅದ್ರದ ಗಾಲಿ ಇರ್ತದ ಚಕ್ರನ ಹಿಡಿದು ನಿಲ್ಲಿಸ್ತಾರೆ. ಕೆಲವೊಂದಿಷ್ಟು ಮಂದಿ ಮುಂದ್ಗಡೆ ಹೋಗಿ ಕುದುರೆಗಳನ್ನ ಹಿಡ್ಕೊಂಡು ನಿಲ್ತಾರೆ. ಹೋಗ್ಬೇಡಿ ನೀವು, ಕುದುರೆಗಳಿಗೆ ಕೇಳ್ತಾರೆ, ನೀವ್ ಎಷ್ಟೊಂದು ಮೂರ್ಖರದಿರಿ, ಅಯ್ಯೋ ಭಗವಾನ್ ತಗೊಂಡು ಹೋಗ್ತಾ ಇದಾರಲ್ಲ, ನಿಮ್ಮಂತ ಮೂರ್ಖ ಇನ್ಯಾರು ಇದಾರೆ ಅಂತ. ಅಕ್ರೂರನಿಗೆ ಬೈತಾರೆ, ಕ್ರೂರದಿ ನೀನು, ಅಕ್ರೂರ, ನೀನು ಭಕ್ತ ಅಲ್ಲ, ನೀನು ಕ್ರೂರವಾದ ವ್ಯಕ್ತಿ ಅಂತ ಕೈಕಿ ಕಾಡಿಗೆ ಹೋಗು ಎಂದಾಗ ರಾಮ್ ಏನ್ ಮಾಡಿದ್ರು, ಧನ್ಯವಾದ ಹೇಳಿದ್ರು. ಅವರೆಲ್ಲ 14 ವರ್ಷದವರೆಗೆ ಅವರು ಭಕ್ತರ ಸಂಘ ಸಿಗ್ತದೆ ಅಂತ. ದಯವಿಟ್ಟು ಯಾರೋ ಭಕ್ತರು ಮಾತಾಡ್ತಾ ಇದ್ದಾರೆ, ಮಾಡಿದ್ರು ಅಡ್ಡಿಲ್ಲ. ಎಲ್ಲ ಇದೆಲ್ಲ ಇಟ್ಬಿಡ್ತೀನಿ. ಸೂಟ್ ಕೇಸು, ಬ್ಯಾಗು ಇತ್ಯಾದಿ ಎಲ್ಲ ಸಿಗ್ತಾ ಇದೆಯಲ್ಲ, ನೋಡಿ ಬೇಕಾದ್ರೆ ಇಲ್ಲಿ ಅಲ್ಲ, ಬಟ್ಟೆನೂ ಚೆನ್ನಾಗಿದೆ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ರಾಜಪ್ರಭುಜಿ, ಮ್ಯೂಟ್ ಮಾಡಿ ಮಾತಾಜಿ ಅವರಿಗೆ. ನಾನೇ ಕೋಹೋಸ್ಟ್ ಇದ್ದೀನಾ? ಓಕೆ, ನಾನೇ ಮ್ಯೂಟ್ ಮಾಡ್ತೇನೆ. ಒಳ್ಳೆ ಕ್ಲೀನ್ ಇದೆ ನೋಡಿ.
ಸರಿ, ಹರೇ ಕೃಷ್ಣ. ರಾಮ ಎಲ್ಲರಿಗೂ ಇನ್ಸ್ಪಿರೇಷನ್, ಮಾದರಿಯ ವ್ಯಕ್ತಿಯಾಗಿ ಹೊರಹೊಮ್ಮತಾರ. ನೋಡಿ, ಕಾಡಿನೊಳಗ ಅನೇಕ ಋಷಿ ಮುನಿಗಳು ಎಷ್ಟೋ ಸಾವಿರಾರು ವರ್ಷಗಳಿಂದ ತಪಸ್ಸೆ ಮಾಡ್ತಾ ಇದ್ದಾರೆ. ಯಾರ ಸಲುವಾಗಿ? ರಾಮನ ಸಲುವಾಗಿ ಅಂತ. ಒಂದು ಕಥಾ ನೋಡುವ. ಒಬ್ಬ ವ್ಯಕ್ತಿ ಒಂದು ಊರಿಗೆ ಬಂದ. ಊರಿಗೆ ಬರ್ಬೇಕಾದ್ರೆ ಸ್ಮಶಾನದ ಮೂಲಕ ಹಾದಿ ಬಂದ. ಅಲ್ಲಿ ಸ್ಮಶಾನದಲ್ಲಿ ಗೋರಿಗಳು ಅಥವಾ ಸಮಾಧಿಗಳದಾವಲ್ಲ, ಸಮಾಧಿಗಳ ಮೇಲೆ ಬರೆದಿದ್ರು 2 ವರ್ಷ, 4 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಅಂತ, 25 ವರ್ಷ ಹಿಂಗೆಲ್ಲ ಬರೆದಿದ್ರು. ನಾನು ನೋಡ ಬಂದ, ಏನಪ್ಪ ಇದು? ಈ 2 ವರ್ಷದೊಳಗನ ಸತ್ತು ಹೋದ್ರು, 4 ವರ್ಷದಾಗ ಸತ್ತು ಹೋದ್ರು, 10 ವರ್ಷದಾಗ ಸತ್ತು ಹೋಗಿದಾರ, 20 ವರ್ಷ, 15 ವರ್ಷ. ಈ 25 ವರ್ಷದ ಮೇಲೆ ಯಾರು ಸತ್ತೇ ಇಲ್ಲ. ಯಾರೋ ಅಂದ್ರ ಅಷ್ಟು ಆ ಸ್ಟೇಜ್ವರೆಗೆ ಯಾರು ಇಲ್ವಾ ಇಲ್ಲೇ ಅಂತ. ಅಷ್ಟೊಳಗ ಊರಿಗೆ ಎಂಟ್ರಿ ಆದ. ಊರಿನವರೆಲ್ಲ ಅವ್ರನ್ನ ಅತಿಥಿ ಸತ್ಕಾರ ಮಾಡಿದ್ರು. ಅತಿಥಿ ಸತ್ಕಾರ ಮಾಡ್ಬೇಕಾದ್ರೆ ಇದೆಲ್ಲ ಇರ್ಲಿ, ನಾವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಅದಕ್ಕೆ ಉತ್ತರ ಕೊಡಿ ಅಂತ. ಏನಪ್ಪ ಅದು ಪ್ರಶ್ನೆ ಅಂತ ಕೇಳಿದ್ರು. ಅಲ್ಲ, ನಾನು ಇನ್ನೀಗ ಸಮಾಧಿಯ ರಸ್ತದ ಪಕ್ಕದಿಂದ ಬರ್ತಾ ಇದ್ದೆ, ಅಲ್ಲಿ ನೋಡ್ತಾ ಇದ್ದೆ, ಓದ್ತಾ ಇದ್ದೆ, 2 ವರ್ಷ, 4 ವರ್ಷ, 6 ವರ್ಷ, 8 ವರ್ಷ, 15 ವರ್ಷ, 10 ವರ್ಷ ಅಂತ ಹಿಂಗೆಲ್ಲ ಬರ್ದಿದ್ರಿ. ಯಾಕೆ ಅವರ ಈ ಊರಿನಲ್ಲಿ ಇಷ್ಟೊಂದು ಜಲ್ದಿ ತೀರಿ ಹೋಗ್ತಾ ಇದಾರ, ಇಷ್ಟೊಂದು ಜಲ್ದಿ ಸತ್ತು ಹೋಗ್ತಾ ಇದಾರ ಅಂತ. ನಾನು ಈ ಊರ್ನಾಗ ಇರ್ಬೇಕಂತ ಬಂದೇನಿ, ಮತ್ತೆ ನನಗೂ ಅದ ಏನಾಗ ಆಗುವಂತ ಚಾನ್ಸ್ ಐತೆ, ಭಯ ಆಗ್ಲಿರ್ತದ ನನಗ ಅಂತ ಹೇಳಿದ್ರು. ಅವಾಗ ಅವರೆಲ್ಲ ಹೇಳಿದ್ರೆ, ಅಲ್ಲ ಸ್ವಲ್ಪ ನೀರ್ ಕುಡಿದ್ರಿ, ನಾವ್ ಹೇಳ್ತೇವೆ. ನೀರ್ ಕುಡಿಸಿದ್ರು, ಕುತ್ಕೊಳ್ಳಿಕ್ಕೆ ಚಾಪೆ ಕೊಟ್ಟರು, ಕುತ್ಕೊಂಡ ಮೇಲೆ ಅವ್ರು ಹೇಳಲಿಕ್ಕಿದ್ರು, ನೋಡಿ ಇದು ಹಾಗೆಲ್ಲ, ಇಲ್ಲಿಯ ಪ್ರತಿಯೊಬ್ಬರ ಮನೆಯಲ್ಲಿನೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಹತ್ರ ಒಂದು ಪರ್ಸನಲ್ ಡೈರಿ ಇರ್ತದೆ. ಪರ್ಸನಲ್ ಡೈರಿ, ಆ ಪರ್ಸನಲ್ ಡೈರಿ ಒಳಗ ನೀವು ಆಧ್ಯಾತ್ಮಿಕದ ಬಗ್ಗೆ, ಅಂದ್ರೆ ಭಗವಾನನ ಭಕ್ತರ ಬಗ್ಗೆ ಏನ್ ಶ್ರವಣ ಮಾಡ್ತಾರೆ, ಆ ಶ್ರವಣ ಎಷ್ಟು ಟೈಮ್ ಮಾಡ್ತೀರಿ ಅದು ಪ್ರತಿದಿನ ಬರೀತಾರೆ. ರಾತ್ರಿ ಮಲಗೋಕ್ಕಿಂತ ಮೊದಲ, ನಾ ಇವತ್ತು ಇಷ್ಟು ಓದಿದೆ, ನಾನು ಇಷ್ಟು ಕೇಳಿಸಿಕೊಂಡೆ, ಎಷ್ಟು ಟೈಮು, 1 ತಾಸು, ಅರ್ಧ ತಾಸು, 15 ನಿಮಿಷ, 20 ನಿಮಿಷ ಕೇಳಿದ್ದನ್ನ ದಾಖಲಾತ್ ಮಾಡ್ತಾ ಹೋಗ್ತಾರೆ. ದಾಖಲಾತು ಮಾಡ್ತಾ 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 ಕೊನೆಯವರೆಗೆ, ಅಂದ್ರೆ ಅವ್ರ ಅಂತಿಮ ಟೈಮ್ ವರೆಗೂ ಎಂಟ್ರಿ ಆಗ್ತಾನೆ ಇರ್ತದ. ಯಾವಾಗ ಅವ್ರ ಅಂತಿಮ ಟೈಮ್ ಆಗಿ ಹೋಗ್ತತಿ, ಅವ್ರು ತೀರಿ ಹೋಗ್ತಾರ. ತೀರಿ ಹೋದ್ಮೇಲೆ ಅಲ್ಲಿನ ಪ್ರಮುಖರು ಬಂದು ಅವ್ರ ಮನೆಯಿಂದ ಆ ಡೈರಿ ಕಲೆಕ್ಟ್ ಮಾಡ್ತಾರ. ಅವ್ರ ಅಂತಿಮ ಸಂಸ್ಕಾರ ಎಲ್ಲ ಮಾಡ್ತಾರ. ಆ ಡೈರಿ ಕಲೆಕ್ಟ್ ಮಾಡಿ ಅಂತಿಮ ಸಂಸ್ಕಾರ ಆದ್ಮೇಲೆ ಅವ್ರ ಸಮಾಧಿ ಕಟ್ಟಿದ ಮೇಲೆ ಅದ್ರ ಮೇಲೆ ಅದ್ರ ಟೋಟಲ್ ಕೌಂಟ್ ಮಾಡ್ತಾರ. ಕೌಂಟ್ ಮಾಡಿ ಇಷ್ಟು ಆಧ್ಯಾತ್ಮಿಕ ಜೀವನ ಅವರು ಗಟ್ಟಾಗಿ ಕೇಳಿಸಿಕೊಂಡಿರುವಂತಹ ಶ್ರವಣನ ಬಗ್ಗೆ, ಭಗವಾನನ ಬಗ್ಗೆ ಶ್ರವಣ ಮಾಡಿರುವಂತ ಜೀವನ ಎಷ್ಟಪ್ಪ ಅಂದ್ರೆ, ಈಗ 100 ವರ್ಷ ಅವ ಬದುಕಿದಾನಂದ್ರ ಅದ್ರೊಳಗೆ 10 ವರ್ಷ ಏನೈತಿ ಭಗವಾನನ ಕಥೆಗಳನ್ನು ಕೇಳಿದಾನ, ಆಧ್ಯಾತ್ಮಿಕದ ಬಗ್ಗೆ ಅವನ ಜೀವನ ವ್ಯತೀತ ಮಾಡಿದಾನ. ಗಟ್ಟಿ ಜೀವನ ಅಂದ್ರೆ ನಿಜವಾದ ಜೀವನ ಅದು ಅಂತ ಹೇಳಿ ಅದನ್ನ ದಾಖಲಾತ್ ಮಾಡ್ತೇವೆ. ಹಂಗ ಪ್ರತಿಯೊಬ್ಬರ ಮನೆಯಲ್ಲಿನೂ ಕೂಡ ಪ್ರತಿಯೊಬ್ಬರು ಅವ್ರು ಹುಟ್ಟಿದ ಕೂಡಲೇ ಮಗುಗೆ ಆ ರೀತಿ ಟ್ರೈನ್ ಮಾಡ್ತಾರೆ. ಇದು ನಿಂದು ಡೈರಿ, ಇದು ಮುಂದೆ ನೀ ಡೈರಿ ಒಳಗೆ ನೀ ಕೇಳಿಸ್ಕೊಳ್ತಿಲ್ಲ, ನೋಟ್ ಮಾಡ್ತಾ ಹೋಗ್ಬೇಕು ಅಂತ. ಒಳ್ಳೆಯ ಒಂದು ಅಭ್ಯಾಸ ಅದು. ನಾವು ಕೂಡ ಮಂದಿರಕ್ಕೆ ಬರ್ಬೇಕಾದ್ರೆ ಒಂದು ಡೈರಿ ತಗೊಂಡ್ಬರ್ಬೇಕು. ಭಕ್ತರು ಏನ್ ಹೇಳ್ತಾರ ಆ ಡೈರಿ ಒಳಗೆ ಎಂಟ್ರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ನಾವು ನಮ್ದು ಹೆಂಗಿರೋದು, ಈಗಿನ ಶ್ರವಣ ಅನ್ನೋದು ಏನಿರ್ತದೆ ಅಂದ್ರ ಕ್ಷಣಿಕ್ ಮಾತ್ರ ಇರ್ತದೆ. ಈ ಕಡೆ ಕೇಳ್ತೀವಿ, ಈ ಕಡೆ ಹೋಗ್ಬಿಡ್ತದ. ಈ ಕಡೆಯಿಂದ ಕೇಳಿಬಿಟ್ಟು ಒಳಗೆ ಇಳಿಬೇಕು, ಹೃದಯದ ಆಳಕ್ಕೆ ಇಳಿಬೇಕು. ಆಮೇಲೆ ಅದು ನಮ್ ಜೀವನಕ್ಕೆ ಅಪ್ಲೈ ಆಗ್ಬೇಕು. ಈಗ ಹಂಗಾಗ್ತಾ ಇಲ್ಲ. ಈಗ ಹೆಂಗ್ ಆಗ್ಲಿಕ್ಕತ್ತದ ಅಂದ್ರ, ಈ ಕಡೆ ಈಗ ಇಸ್ಕಾನ್ ಅಂದ್ರೆ ಈ ಕಾನ್ನಿಂದ ಕೇಳೋದು, ಈ ಕಾನ್ನಿಂದ ಬಿಡೋದು ಅಂತ. ಲೋಡಿಂಗ್, ಅಪ್ಲೋಡಿಂಗ್ ಅಂಡ್ ಡೌನ್ಲೋಡಿಂಗ್ ಆಗ್ತದೆ. ಕೇಳಿಸಿಬಿಡೋದು, ಆಮೇಲೆ ಇಳಿಸಿ ಬಿಡೋದು ಅಂತ. ಗಾಡಿ ಒಳಗೆ ಲೋಡ್ ಮಾಡೋದು, ಆಮೇಲೆ ಅನ್ಲೋಡ್ ಮಾಡಿಬಿಡೋದು. ಆ ರೀತಿ ಆಗ್ತಾ ಹೋಗ್ತಾ ಇದೆ. ಹಂಗಾಗ್ಬಾರ್ದು. ಅದಕ್ಕೆ ಅದನ್ನ ಡೈರಿ ಒಳಗೆ ಬರಿತಾ ಹೋದ್ರೆ, ಯಾವಾಗಾದ್ರೂ ನಿಮ್ಗೆ ಟೈಮ್ ಸಿಕ್ಕೋತ್ನಾಗ ಡೈರಿ ಹಿಂಗ್ ಹೊಳಿಸಿದಾಗ, ಇದು ಹೀಗಿದೆ ಅಂತ ನೀವು ನೋಟ್ ಮಾಡಿದಿರಿ, ಅದು ದಾಖಲಾತಾಗಿರ್ತದೆ. ಆ ಊರಿನ ಜನ ಎಲ್ಲಾ ರೀತಿಯ ದಾಖಲಾತಿಗಳನ್ನು ಮಾಡ್ತಾ ಇದ್ರು. ಆ ಊರಿನ ಜನ 20 ವರ್ಷ, 15 ವರ್ಷ, 10 ವರ್ಷ, 2 ವರ್ಷ, 8 ವರ್ಷ ಅವರ ಗಟ್ಟಿ ಜೀವನ, ನಿಜವಾದ ಜೀವನ ಏನಪ್ಪಾ ಅಂದ್ರೆ, ಯಾವಾಗ ನೀವು ಭಗವಾನನ ಸೇವೆಗಾಗಿ, ಭಗವಾನನ ಶ್ರವಣಕ್ಕಾಗಿ ಟೈಮ್ ತೆಗಿತಾ ಇದ್ದಾರೆ, ಅದು ಗಟ್ಟಿ ಜೀವನ, ಅದು ನಿಜವಾದ ಜೀವನ. ಅದಕ್ಕೆ ಆ ಜೀವನ ಜೀವಿಸದ ನಿಜವಾದ ಜೀವನ. ಆ ಜೀವನ ಬಿಟ್ಟು ನಾವು ಈಗ ಏನ್ ಮಾಡ್ಲಿಕ್ಕೆ ಬೇರೆದಾಗಿ ಜೀವಿಸ್ತಾ ಇದೀವಿ, ಅದು ಕೌಂಟ್ ಆಗುದಿಲ್ಲ ಅಂತ.
ಅವತ್ತು ರಾಮ ಜಲ್ದಿ ಮಲಗಬೇಕಂತ ಯೋಚನೆ ಮಾಡಿದರು. ಅದಕ್ಕ ಲಕ್ಷ್ಮಣ ಹಸಿರು ಹುಲ್ಲನ್ನು ಕೊಯ್ದು ತಂದು ಹಾಸಿದ್ರು. ರಾಮ ಮತ್ತು ಸೀತಾ ಮಲಗಲಿಕ್ಕೆ ಮಲಗೋಕ್ಕಿಂತ ಮೊದಲು ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಾ ಇದಾರೆ? ಇದನ್ನ ಲಕ್ಷ್ಮಣ ಮತ್ತು ಮಂತ್ರರು ಕೇಳಿಸ್ಕೊಳಕತ್ತಾರೆ. ರಾಮಗ ವಿಶ್ವಾಮಿತ್ರರ ಜೊತೆಗೆ ಬಂದು ಅಭ್ಯಾಸ, ಯಾಕೆಂದ್ರೆ ತಾಟಕಿಯನ್ನು ಕೊಂದು ಬಂದ್ರಲ್ಲ, ಅವಾಗ ವಿಶ್ವಾಮಿತ್ರರ ಜೊತೆಗಿದ್ದು ನೆಲದ ಮೇಲೆ ಮಲಗುವಂತ ಅಭ್ಯಾಸ ಬಂತು. ಆದ್ರ ಸೀತಾದೇವಿಗೆ ಈ ಅಭ್ಯಾಸನೇ ಇಲ್ಲ. ನೋಡಿ, ಸೀತಾದೇವಿ ಇದರಿಂದ ಅಯೋಧ್ಯದಿಂದ ಹೊರಗೆ ಬರ್ಬೇಕಾದ್ರ ಇದು ಕಾಡನು, ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ಮೇಲೆ ಇದು ಕಾಡನು, ಇದು ಅರಣ್ಯಕ್ಕೆ ಬಂದಿವೆ ನಮಗೆ ನಾವು. ಆಕೆಗೆ ಕಾಡಂದ್ರೆ ಏನು ಗೊತ್ತಿಲ್ಲ ಅಥವಾ ಅರಣ್ಯ ಅಂದ್ರೆ ಏನಂತ ಗೊತ್ತಿಲ್ಲ ಅಂತ. ಇಲ್ಲಿಗೆ ಬಂದ್ ಮುಟ್ಟಿದ್ವನು, ಇಲ್ಲಿಗೆ ಬಂದ್ ಮುಟ್ಟಿದ್ವನು ಬಾರಿ ಕೇಳ್ತಾ ಇಲ್ಲ ಅವಳು. ರಾಮ ಹೇಳ್ತಾ ಇದ್ದ ಇದು ಕಾಡಲ್ಲ, ಇನ್ನೂ ಇಲ್ಲ, ಮುಂದೆ ಹೋಗ್ಬೇಕು. ಈಗ ಅವತ್ತ ಅಲ್ಲೇ ಮಲಗಿದ್ರು, ಅಲ್ಲೆಲ್ಲ ಪುರ ಜನರು ಎಲ್ಲರೂ ಬಂದು ಅಲ್ಲೇ ಆಸ್ಪಾಸ್ನ ಎಲ್ಲ ಮಲಗ್ತಾ ಇದ್ರು. ಎಲ್ಲಿದಾರ ಅವ್ರ ಹಿಂದೆ ಹೋಗೋಣ ಅಂತ. ಅಯೋಧ್ಯದಲ್ಲಿ ಭರತನ ತಾಯಿಗೆ ಅವತ್ತಿಗೆ ಏನು ಅಮೃತ ಕುಡದಷ್ಟು ಆನಂದ ಆಗ್ಲಿಕ್ಕೆ. ಯಾಕಂದ್ರ ತನ್ನ ಭರತನಿಗೆ ಈ ರಾಜನ ಒಂದು ಸ್ಥಾನ ಸಿಗ್ತತಿ ಅನ್ನುವಂತ ಒಂದು ಖುಷಿ. ಆದ್ರೆ ನೋಡಿ, ಸುಮಿತ್ರ ಹೇಳ್ತಾಳೆ, ಸುಮಿತ್ರ ನನ್ನ ಮಕ್ಕಳು ಒಬ್ಬ ರಾಮನ ಸೇವಕ ಯಾರು? ಲಕ್ಷ್ಮಣ. ಇನ್ನೊಬ್ಬ ಭರತನ ಸೇವಕ ಯಾರು? ಶತ್ರುಘ್ನ. ಅವರಿಬ್ರು ಪರಮಾತ್ಮನ ಸೇವೆಗಾಗಿನ ಮೀಸಲಾಗಿದ್ದಾರೆ ಅಂತ. ಸುಮಿತ್ರ ಲಕ್ಷ್ಮಣನಿಗೆ ಹೇಳ್ತಾಳೆ ಇದನ್ನು. ರಾಮಂ ದಶರಥಿ ವಿದ್ದಿ ಮಮ ವಿದ್ದಿ ಜನಕಾತ್ಮಜ ಅಯೋಧ್ಯಾ ಅಟಂ ವಿದ್ದಿ ಗಚ್ಚತ ಯಾತಂ ಸುಖಃ. ಅಂದ್ರ ಲಕ್ಷ್ಮಣ ನೋಡು, ಜೀವನ ಏನೈತಲ್ಲ, ಈ ಸೀತಾರಾಮರ ಸಲುವಾಗಿ ಜೀವನ ವ್ಯತೀತ ಮಾಡಬೇಕು. ಇವತ್ತಿನಿಂದ ನಾನು ನಿನ್ನ ತಾಯಿ ಅಲ್ಲ, ಸೀತಾದೇವಿ ನಿನ್ನ ತಾಯಿ. ತಂದೆ ಯಾರು? ಜನಕ ಮಹಾರಾಜ ಅಲ್ಲ ತಂದೆ. ನಿನ್ನ ತಂದೆ ಯಾರು? ರಾಮ. ಅವರ ಸೇವೆ ಮಾಡುದ ನಿನ್ನ ಸುಖ, ಅವರ ಸುಖದಲ್ಲಿ ನಿನ್ ಸುಖ ಅದ, ಅವರ ದುಃಖದಲ್ಲಿ ನಿನ್ ದುಃಖ ಅದ ಅಂತ ಹೇಳ್ತಾರೆ. ಯಾರಿಗೆ? ಲಕ್ಷ್ಮಣನಿಗೆ. ಲಕ್ಷ್ಮಣ ತಾಯಿಯ ಒಂದು ಮೂಡ್ ಆಫ್ ದ ಮದರ್, ಅಥವಾ ತಾಯಿಯ ಭಾವ ಎಷ್ಟೊಂದು ದೊಡ್ಡದ, ಎಷ್ಟೊಂದು ಮುಂಚೆ ಆದಂತ ಅನ್ನೋದು ಅರ್ಥ ಮಾಡ್ಕೊಳ್ಲಿಕ್ಕೆ. ಒಮ್ಮೆ ರಸ್ತದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬ್ರಹ್ಮಚಾರಿ ಒಬ್ರು ಒಂದ್ ಮಗುನ ಕರ್ಕೊಂಡು ಹೋಗ್ತಾ ಇದ್ರು. ತಾಯಿ ಮಗು ಕೇಳ್ತಾವ, ಅಮ್ಮ ಯಾರು ಇವರು? ಅವರು ಬ್ರಹ್ಮಚಾರಿ ಬೋಲ್ಡ್ ಹೆಡ್, ಅಗದಿ ಟಕ್ಕಳು ಆಗಿದ್ರು, ತಲೆಯೆಲ್ಲ ಬೋಳ್ಸ್ಕೊಂಡು ಜುಟ್ಟ ಬಿಟ್ಕೊಂಡಿದ್ರು, ಲಾಲ್ ಕಪಡ ಹಾಕೊಂಡಿದ್ರು, ಕೈಯಲ್ಲಿ ಜಪಮಾಲೆ ಹಿಡ್ಕೊಂಡು ಹೋಗ್ತಾ ಇದ್ರು. ಜಪಮಾಲೆ ಹೋಗ್ತಾ ಇರ್ಬೇಕಾದ್ರೆ ಯಾರಮ್ಮ ಇವರು ಅಂದ್ರು. ಏಯ್ ಭೂತ, ಪಿಶಾಚಿ ಅದು ಅಂತ ಹೇಳಿದ್ರು. ಅಕಸ್ಮಾತ್ ಆ ಮಗು ಅದು ದೊಡ್ಡದಾಗಿ ಅಕಸ್ಮಾತ್ ಇಸ್ಕಾನ್ ಮಂದಿರಕ್ಕೆ ಬಂದ್ರ, ಇಸ್ಕಾನ್ ಮಂದಿರದಲ್ಲಿ ಬ್ರಹ್ಮಚಾರಿಗಳೆಲ್ಲ ನೃತ್ಯ ಮಾಡ್ಲಿಕ್ಕತ್ತಾರ, ಡ್ಯಾನ್ಸ್ ಮಾಡ್ಲಿಕ್ಕತ್ತಾರ. ಡ್ಯಾನ್ಸ್ ಮಾಡಾಕದನ್ನ ನೋಡಿಬಿಟ್ರ, ಅಯ್ಯೋ ಇದು ಏನೋ ಭೂತ್ ಬಂಗ್ಲಾ, ಇವರೆಲ್ಲ ಪಿಶಾಚಿಗಳು ಡ್ಯಾನ್ಸಿಂಗ್ ಮಾಡ್ತಾ ಇದಾರಂತ. ನಾವು ಮಕ್ಕಳಲ್ಲಿ ಯಾವ ಭಾವನೆಯನ್ನು ತುಂಬ್ತಾ ಇದ್ದೀವಿ? ಸಾಧುಗಳ ಬಗ್ಗೆ ಅಥವಾ ಬ್ರಹ್ಮಚಾರಿಗಳ ಬಗ್ಗೆ ಅಥವಾ ಸನ್ಯಾಸಿಗಳ ಬಗ್ಗೆ ಯಾವ ಭಾವನೆ ತುಂಬಲಿಕ್ಕತ್ತೀವಿ? ನೋಡಿ, ಭಾವನೆ ಏನದ? ಪಿಶಾಚಿ, ಭೂತ ಅನ್ನುವಂತ ಭಾವನೆಯನ್ನ ನಾವು ತುಂಬಲಿಕ್ಕತ್ತೀವಿ ಮಕ್ಕಳಲ್ಲಿ. ನಾವು ನೋಡಿ, ನಾವು ಎಷ್ಟೇ ಮಾಡರ್ನೈಸ್ ಆದ್ರೂ ಕೂಡ ನಮ್ಮ ಒಂದು ಮೂಲ ಎಲ್ಲಿದೆ ಅಂದ್ರೆ ಸನಾತನ ಧರ್ಮದಲ್ಲಿದೆ. ಚೌಪಾಟಿ ಟೆಂಪಲ್ ನಲ್ಲಿ ಒಬ್ರು ಮಾತಾಜಿ ಬಂದ್ರು. ಅವಾಗ ಆಲ್ಟ್ರ್ ಬಂದಾಗಿತ್ತು. ಮಾತಾಜಿ ಕೇಳ್ತಾ ಇದಾರೆ, ಒಬ್ರು ಬ್ರಹ್ಮಚಾರಿ ಕೇಳ್ತಾ ಇದಾರ, ಪ್ರಭುಜಿ ये फट कभी खुलेगा? फट ಅವಳ ಅಗ್ದಿ ಮಾಡರ್ನೈಸ್ ಆಗಿದ್ದಾಳ, ಜೀನ್ಸ್ ಪ್ಯಾಂಟ್ ನಾಗ ಬಂದಿದ್ದಾಳ, ಕೇಳ್ತಾ ಇದ್ದ ಈ ಫಟ್ ಕಬಿ ಖುಲೇಗ ಅಂತ. ಅಂದ್ರೆ ನಾವ್ ಎಷ್ಟೇ ಮಾಡರ್ನೈಸ್ ಆದ್ರೂ ಕೂಡ ನಮ್ಮ ಹೃದಯ ಎಲ್ಲಿದೆ? ನಮ್ಮ ಹೃದಯ ಸನಾತನ ಧರ್ಮದಲ್ಲಿ ಅದ. ವಿಶ್ವೇಶ್ವರಯ್ಯನವರು ಏಕ್ದಮ್ ಸೂಟ್ ಪ್ಯಾಂಟ್ ಶೂ ಹಾಕೊಂಡಿದ್ರು, ಟೈ, ಒಳ್ಳೆ ಟೈ ಕಟ್ಕೊಂಡಿದ್ರು. ಅವರು ಬ್ರಿಟಿಷ್ ಕೇಳ್ತಾ ಇದ್ದಾರೆ, ಅಲ್ಲ ನೀವು ಈ ಕೆಳಗೆ ಎಷ್ಟೊಂದು ಚಂದಾಗಿ ಹಾಕೊಂಡಿದ್ರಿ, ಇವನ್ನೆಲ್ಲ ಶೂಟು, ಬೂಟು, ಪ್ಯಾಂಟು, ಶರ್ಟು, ಟೈ,
ಅದರ ತಲೆಗೆ ಮಾತ್ರ ಇದು ಮೈಸೂರು ಪೇಟಾಯ ಕಟ್ಕೊಂಡಿದ್ದಾರೆ ಅಂತ ಕೇಳಿದ್ರು ಅವರು. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿವರೆಗೆ ಇದು ಬ್ರಿಟಿಷರದಾಗಿರ್ಬೋದು ಈ ಶರೀರ ಇಲ್ಲಿ ಒಂದ, ಯಾಕಂದ್ರೆ ಬ್ರಿಟಿಷರ್ ಅಂಡರ್ ನಾವು ಕೆಲಸ ಮಾಡ್ತಾ ಇದ್ವಿ ಅನ್ನೋ ಸಲುವಾಗಿ ಬ್ರಿಟಿಷ್ ಶರೀರ ಆಗಿರ್ಬೋದು. ಆದ್ರೆ ಇದು ಬುದ್ಧಿ ಐತಲ್ಲ ಬ್ರಿಟಿಷರದಲ್ಲ, ಈ ಬ್ರೈನ್ ಇರೋದು ಇದು ಇಂಡಿಯನ್ ಬ್ರೈನ್. ಇದನ್ನು ಕವರ್ ಮಾಡ್ಬೇಕು, ಇದನ್ನು ಸುರಕ್ಷಿತ ಆಗಿರ್ಬೇಕು ಅಂತ ಹೇಳಿದ್ರಂತೆ. ಹಂಗ ನಮ್ಮ ಕೋರ್ ಹಾರ್ಟ್ನೊಳಗೆ ಇವತ್ತಿನವರೆಗೂ ನಮ್ಮ ಮೂಲ ಬೇರುಗಳು ಹಾಗೆ ಉಳ್ಕೊಂಡಿದ್ದಾವ. ನಾವು ಎಷ್ಟೇ ಮಾಡರ್ನೈಸ್ ಆದ್ರೂ ಕೂಡ. ಆ ಮಾತಾಜಿ ಹೇಳ್ತಾ ಇದಾರೆ, ಇದು ಫಟ್ ಕವಿ ಕುಲೇಗ ಅಂದ್ರ ಈ ಪರದೆ ಯಾವಾಗ ತೆಗಿತೈತಿ ಅಂತ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ನಾನು ಪರಮಾತ್ಮನಿಗಾಗಿ ಭೋಗ ತಗೊಂಡಿದ್ದೀನಿ ಅಂತ. ನಾವ್ ಎಷ್ಟೇ ಮಾಡರ್ನೈಸ್ ಆದ್ರೂ ಕೂಡ ನಾವು ಅಲ್ಟಿಮೇಟ್ ನಮ್ಮ ಮೂಲ ಬೇರುಗಳು ನಮ್ಮ ಧರ್ಮದಲ್ಲಿನ ಅಡಿಗಿದ್ದವು. ಹಂಗ ಲಕ್ಷ್ಮಣ ನೋಡ್ರಿ, ಲಕ್ಷ್ಮಣ ಒಂದ್ ಸ್ವಲ್ಪ ವರ್ಟೈಲ್ ಭಾವದಲ್ಲಿದ್ದಾರೆ. ವರ್ಟೈಲ್ ಅಂದ್ರೆ ಒಂದಿಷ್ಟು ತೀವ್ರತವಾದಿ. ಅವರಮ್ಮ ಕೂಲ್ ಆಗಿದ್ದಾರೆ. ಒಂದು ಫ್ಯಾಮಿಲಿ ಒಳಗೆ ಯಾವ್ಯಾವ ರೀತಿ ಇರ್ತಾರಂತ. ರಾಮ ಅಗದಿ ಕಂಪೋಸಿಟ್, ಅಗದಿ ಕೌಶಲ್ಯರಾಗಿದ್ದಾರೆ. ಕೌಶಲ್ಯ ಹೇಗಿದ್ದಾರೆ ಅಂದ್ರೆ ಯಾವಾಗ್ಲೂ ಅವಳಿಗೆ ಯಾವಾಗ್ಲೂ ಕಷ್ಟ ಪರಿಸ್ಥಿತಿ ಒಳಗೆ ಅಳ್ತಾನೆ ಇರ್ತಾರೆ. ಇಲ್ಲಿ ಊರ್ಮಿಳ ಲಕ್ಷ್ಮಣನ ಹೆಂಡತಿ ಊರ್ಮಿಳ ಅವಳು ಹೇಗಿರ್ತಾಳೆ ಅಂತಂದ್ರೆ, ಅವಳು ಯಾವಾಗ್ಲೂ ಏಕಾಂತ ಬಯಸ್ತಾಳೆ. ಏಕಾಂತದಲ್ಲಿ ಅವಳು ಚಿತ್ರ ತೆಗಿತಿರ್ತಾಳೆ. ಚಿತ್ರ ಅಂದ್ರೆ ಪೇಂಟಿಂಗ್ ಅಂದ್ರೆ ರಚನೆ ಮಾಡ್ತಿರ್ತಾಳೆ. ಯಾವ್ದು ಪೇಂಟಿಂಗ್ ಮಾಡ್ತಾ ಇದ್ರು ಅಂದ್ರೆ ರಾಮನ ಕೊರೋನೇಟೆಡ್ ಅಂದ್ರೆ ಸಿಂಹಾಸನ ರೂಢನಾಗುವಂತ ಸೀನರಿ, ಅದರಲ್ಲಿ ಸೀತಾದೇವಿನೂ ಕೂಡ ಇರುವಂತ ಚಿತ್ರ. ಅದನ್ನ ಚಂದಾಗಿ ಪೇಂಟ್ ಮಾಡ್ತಾ ಇದ್ದಾಳ. ಈ ಪೇಂಟಿಂಗ್ ಒಳಗೆ ಇಷ್ಟೊಂದು ತಲ್ಲೀನ ಆಗಿದ್ದಾಳ, ಇಷ್ಟೊಂದು ಮೂವಿ ಹೋಗಿದ್ದಾಳ ಅಂದ್ರೆ ಹೊರಗಡೆ ಏನ್ ನಡೀತಾ ಇದೆ, ರಾಮ ಅರಣ್ಯಕ್ಕೆ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಅವಳಿಗೆ ವಿಷಯ ಗೊತ್ತಿಲ್ಲ. ಅದು ಆ ವಿಷಯದ ಬಗ್ಗೆ ಅಷ್ಟೊಂದು ಪೇಂಟಿಂಗ್ ಒಳಗೆ ಲೀನ್ ಆಗಿದ್ಲ. ಅವಾಗ ಲಕ್ಷ್ಮಣ ಏನ್ ಮಾಡ್ತಾನೆ, ನಾನು ರಾಮನ ಸೇವೆಗಾಗಿ ಹೋಗ್ತೇನೆ ಅನ್ನೋ ಸಲುವಾಗಿ ಹೆಂಡತಿಗೆ ಭೇಟಿಯಾಗ್ಲಿಕ್ಕೆ ಬಂದಿದ್ದಾನ. ಆ ವಿಷಯ ಹೇಳಿಕ್ ಬಂದಿದ್ದಾನೆ. ಲಕ್ಷ್ಮಣ ಸಡನ್ ಎಂಟ್ರಿ ಕೊಡ್ತಾನೆ. ಸಡನ್ ಅಂದ್ರೆ ಹಿಂಗ್ ಪಟ್ನ ಎಂಟ್ರಿ ಕೊಡ್ಬೇಕಾದ್ರೆ ಒಳಗೆ ಬರ್ಬೇಕಾದ್ರೆ ಒಂದು ವಸ್ತು ಟಪ್ ಅನ್ನ ಬೀಳ್ತದೆ. ಟಪ್ ಅನ್ನ ಬಿದ್ದ ಕೂಡಲೇ ಇವಳು ಪೇಂಟ್ ಮಾಡ್ತಿದ್ಲಲ್ಲ, ಅವಳು ಗಮನ ಅಂತ ಹೊಳ್ಳಿ ನೋಡ್ತಾಳ. ಹೊಳ್ಳಿ ಪಡಕ್ ಕೈಯಾಗ ಹಿಂಗ ಪೇಂಟ್ ಹಿಡ್ಕೊಂಡಿದ್ಲ. ಹೊಳ್ಳಿ ನೋಡ್ಬೇಕಾದ್ರೆ ಅದು ಪೇಂಟ್ ಏನ್ ಮಾಡ್ತದೆ, ಲಕ್ಷ್ಮಣನ ಕೈಗೆ ಬಡಿತದೆ. ಲಕ್ಷ್ಮಣ ಸಡನ್ ಅವಳು ಎದುರಿಗೆ ಇರೋದ್ರಿಂದ ಆ ಪೇಂಟ್ ಏನ್ ತಯಾರು ಮಾಡ್ತಾ ಇದ್ಲಲ್ಲ, ರಾಮನ ಚಿತ್ರ ಮಾಡ್ತಿದ್ಲು, ಅದ್ರ ಮೇಲೆ ಪೂರ ಚೆಲ್ಬಿಡ್ತದೆ. ಅವಳು ಇಷ್ಟೊಂದು ಕ್ರೋಧ ಬಂದ್ಬಿಡ್ತದೆ. ಸಿಟ್ಟು ಎಷ್ಟು ಕ್ರೋಧ ಅಂದ್ರೆ, ನಾನು ಪೇಂಟ್ ಹಾಳು ಮಾಡಿದನು, ಪೇಂಟ್ ಹಾಳು ಮಾಡಿದ್ ಯಾರು ಇವರು ಅಂತ ಹಿಂಗ್ ನೋಡ್ತಾ ಇದ್ದಾಳ. ಅವಾಗ ಅವ ತನ್ನ ಪತಿನ ಲಕ್ಷ್ಮಣ ಬಂದ್ ನಿಂತಿದ್ದಾನಂತೆ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಿಚುವೇಶನ್ ಹಂಗಿದೆ. ಅವಾಗ ಒಳಗೊಳಗನ ಅಗದಿ ಗುರಾಯಿಸ್ತಾ ಇರ್ಬೇಕಾದ್ರೆ ಲಕ್ಷ್ಮಣ ಹೇಳ್ತಾ ಇದ್ದಾನ, ಬಿಡು ಹೋಲ್ ಬಿಡು, ಇದು ಒಂದು ಪೇಂಟ್ ಏನಾದ್ರೆ ಏನಾಯ್ತು, 14 ವರ್ಷದವರೆಗೆ ನೀವು ಪೇಂಟಿಂಗ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇನ್ನು 14 ವರ್ಷದವರೆಗೆ ನಿನ್ಗೆ ಆ ಸೇವೆ ಸಿಗ್ತದೆ. ಅವಾಗ ಇರುವಂತ ಎಲ್ಲಾ ಪರಿಸ್ಥಿತಿಯನ್ನ ವಿವರವಾಗಿ ಹೇಳ್ತಾನೆ ಲಕ್ಷ್ಮಣ. ಹೇಳಿದಾಗ ಆ ಊರ್ಮೇಲೆ ಹೇಳ್ತಾಳೆ, ನಾನು ಕೂಡ ನಿನ್ನ ಜೊತೆಗೆ ಬರಬಹುದು, ಯಾಕಂದ್ರೆ ಈ ಪತಿ ಎಲ್ಲಿದ್ದಾರೆ, ಪತ್ನಿನೂ ಕೂಡ ಪತಿ ಜೊತೆಗೆ ಇರಬೇಕಾಗ್ತದೆ. ಆದ್ರ ನೀನು ಸೀತಾಲ ರಾಮರ ಸೇವೆಗಾಗಿ ಹೋಗ್ತಾ ಇದ್ದೀಯ. ಆ ಸೇವೆಗೆ ಹೋಗ್ತಾ ಇರ್ಬೇಕಾದ್ರೆ ನಾನ್ ನಿನ್ನ ಜೊತೆಗೆ ಬಂದ್ರೆ ಆ ಸೇವೆಗೆ ವಿಘ್ನ ಬರಬಹುದು. ಯಾಕಂದ್ರೆ ನನ್ನ ಸಲುವಾಗಿ ನೀವು ಟೈಮ್ ಕೊಟ್ರ ಅಂದ್ರೆ ಮತ್ತೆ ಇನ್ನ ಸೀತಾರಾಮರ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ದಯವಿಟ್ಟು ನೀವು ಹೋಗುವಂತ ಸೇವೆಗಾಗಿ ಹೋಗುವಂತ ಏನು ತಪಸ್ಸೆ ಐತಲ್ಲ, ಆ ತಪಸ್ಯ ನಾನು ಕೂಡ ಇಲ್ಲಿ ತಪಸ್ಸೆ ಮಾಡ್ತೇನೆ ನಿಮ್ಮ ವಿರಹದಲ್ಲಿ. 14 ವರ್ಷದವರೆಗೆ ನಾನು ಕೂಡ ಕಾಯ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಒಬ್ರು ಮಹಾನ್ ವಿಜ್ಞಾನಿಗಳಾದ್ರು, CR ರಾವ್ ಅಂತ, ಇಲ್ಲಿ ಉಡುಪಿಯವರು. ಅವರು ವಿಜ್ಞಾನಿಗಳಾದ್ರೆ ಒಂದು ಇಂಟರ್ವ್ಯೂನಲ್ಲಿ ಅವರ ಹೆಂಡತಿ ಕೇಳ್ತಾ ಇದ್ರು, ಅಲ್ಲ ಇವರು CR ರಾವ್ಗೆ ಕೇಳ್ತಾ ಇದ್ರು, ನೀವೆಲ್ಲ ಹೇಗೆ ವಿಜ್ಞಾನಿಗಳು, ದೊಡ್ಡ ಮಹಾನ್ ವಿಜ್ಞಾನಿಗಳು ಹೇಗಾದ್ರೆ ಅಂತ. ಇಸ್ರೋದಲ್ಲಿ ವರ್ಕ್ ಮಾಡಿದ್ರು ಅವರು, ಇಸ್ರೋದಲ್ಲಿ ಮತ್ತೆ ಇಸ್ರೋದ ಅಧ್ಯಕ್ಷರ ಕೂಡ ಆಗಿದ್ರು ಕಾಣುತ್ತೆ. ಅವರು ಹೇಗೆ ವಿಜ್ಞಾನಿಗಳಾದ್ರು ಅಂತ ಕೇಳಿದಾಗ ಅವ್ರ ಹೆಂಡತಿನ ಹೀಗೆ ನೋಡಿದ್ರಂತೆ. ಅವ್ರ ಹೆಂಡತಿ ಹೇಳ್ತಾ ಇದ್ದಾರೆ, ನಾನು ಅವರಿಗೆ ವಿಜ್ಞಾನಿ ಆಗ್ಲಿಕ್ಕೆ ಬಿಟ್ಟೆ ಅಂತ. ಯಾರು ಹೆಂಡತಿ ಹೇಳ್ತಾ ಇದ್ದಾಳೆ, ನಾನು ಅವರು ವಿಜ್ಞಾನಿ ಆಗಲಿಕ್ಕೆ ಬಿಟ್ಟೆ ಅಂತ. ಅಂದ್ರೆ ಅದರರ್ಥ ಅವರಿಗೆ ಸಪರೇಟ್ ಟೈಮ್, ಅವ್ರಿಗೆ ಬೇಕಾಗಿರುವಂತ ಟೈಮ್ ಕೊಟ್ಟರು. ಯಾರೋ ಇವ್ರು ಡಿಸ್ಟರ್ಬ್ ಮಾಡ್ಲಿಲ್ಲ ಹೆಂಡತಿ. ಅವ್ರ ವಿಜ್ಞಾನದೊಳಗೆ ಏನ್ ಸ್ಟಡಿ ಮಾಡ್ಲಿಕ್ಕೆ ಏನಿತ್ತಲ್ಲ ಅವ್ರದ್ದು
ತಪಸ್ಸೆ ಮಾಡ್ಲಿಕ್ಕೆ ಅವ್ರು ಬಿಟ್ರು ಅಂತ. ಹಂಗಾಗೋದ್ರಿಂದ ಅವ್ರು ವಿಜ್ಞಾನಿಗಳಾದ್ರು ಅಂತ. ಅಂದ್ರೆ ಒಬ್ಬ ಮಹಾನ್ ವ್ಯಕ್ತಿ ಆಗ್ಬೇಕಾದ್ರೆ ಅವ್ರ ಹಿಂದಿನ ಹೀರೋ ಯಾರಾಗಿರ್ತಾರೆ ಅಂದ್ರೆ ಒಬ್ರು ಮಹಿಳೆ ಆಗಿರ್ತಾರೆ ಅಂತ. ಹಿಂಗ ಊರ್ಮಿಳ ಲಕ್ಷ್ಮಣನ ಬೀಳ್ಕೊಡ್ತಾರೆ, ಕಣ್ಣಿನಲ್ಲಿ ಕಣ್ಣೀರು. ಹಿಂಗ ಅರಮನೆ ಬಿಟ್ಟು ಹೊರಡುವ ಮುಂಚೆ ನಿದ್ರಾದೇವಿ ಬರ್ತಾಳ ಲಕ್ಷ್ಮಣನ ಮುಂದೆ. ಲಕ್ಷ್ಮಣ ಸ್ವಲ್ಪ ರೆಸ್ಟ್ ಮಾಡು, ನಿದ್ರೆ ಮಾಡು ಅಂತ. ಅವಾಗ ಲಕ್ಷ್ಮಣ ಹೇಳ್ತಾನೆ, ಇನ್ನು 14 ವರ್ಷವರೆಗೆ ನನ್ನ ಹತ್ರ ಕಾಣಬೇಡ, ನೀನು ಹೊರಟು ಹೋಗುವಂತ. ಹೊರಟು ಹೋಗ್ತಾಳೆ 14 ವರ್ಷ ತನಕ. ನೋಡಿ, ನಾವು ಗುರು ಆಕ್ಚುಲಿ ಲಕ್ಷ್ಮಣ ಯಾರು? ನಮ್ಮ ಮೂಲ ಗುರು. ಆ ಮೂಲ ಗುರುವಿನ ಭಾವನೆ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ಊರ್ಮಿಳ ಏನ್ ಮಾಡ್ತಾರೆ, ಅವ್ರ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಗ ನಮ್ಮ ಗುರುಗಳ ಭಾವನೆ ಯಾವ್ದಿದೆ, ಯಾವ ರೀತಿ ಇರ್ತದೆ, ಅದ್ರ ಮೇಲೆ ನಾವು ಶಿಷ್ಯರಾದವರು ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ನಾವ್ ಏನ್ ಮಾಡ್ತೇವೆ, ಇವ್ರು ನಮ್ ಗುರು ಬಂದ್ವಲ್ಲ, ಅವ್ರ ಗುರುಗಳ ಶಿಷ್ಯರು, ಇವ್ರು ಹಂಗ ಇವ್ರು ಹಿಂಗ ಅಂತ ಹೇಳ್ತಾ ಹೋಗ್ಬಾರ್ದು. ಯಾಕಂದ್ರೆ ಗುರು ಅವರಲ್ಲೇ ಅಷ್ಟೊಂದು ಭಾತೃತ್ವ ಪ್ರೇಮ ಅದ, ಅವರಲ್ಲೇ ಅಷ್ಟೊಂದು ಗುರು ಭಾವತ್ವ ಅವರಲ್ಲಿದೆ. ಗುರುಗಳು ಅದನ್ನ ಎಣಿಸುವುದಿಲ್ಲ. ಆದ್ರೆ ನಾವು ಶಿಷ್ಯರು ಏನ್ ಮಾಡ್ಲಿಕ್ಕತ್ತೀವಿ, ಅವರ ನಡುವೆ ಭೇದ ಕಲ್ಪಿಸಿ ಅಪರಾಧ ಮಾಡ್ತಾ ಇದ್ದೀವಿ. ಹಿಂಗ ಒಬ್ಬ ಗುರುವಿನ ಶಿಷ್ಯರು 2 ಶಿಷ್ಯರಿದ್ರು. ಆ ಶಿಷ್ಯರು ಏನ್ ಮಾಡಿದ್ರು, ಗುರುವಿಗೆ ಮಸಾಜ್ ಮಾಡಾಕತ್ತಾರ. ಒಂದು ಕಾಲು ಒಬ್ಬ ಶಿಷ್ಯ ಇಟ್ಕೊಂಡಿನ, ಇನ್ನೊಂದು ಕಾಲು ಇನ್ನೊಬ್ಬ ಶಿಷ್ಯ ಇಟ್ಕೊಂಡಿನ. ಒಬ್ಬ ಒಳ್ಳೆ ರೀತಿ ಅದನ್ನ ಮಸಾಜ್ ಮಾಡ್ತಾರೆ. ಅವನು ಒಳ್ಳೆ ರೀತಿ ಮಸಾಜ್ ಮಾಡ್ಲಿಕ್ಕೆ ಗುರು ಇನ್ನು ಅಪ್ರಿಶಿಯೇಟ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಆ ಕಾಲಿಗೆ ಇವ ಏನ್ ಮಾಡ್ಲಿಕ್ಕೆ ಚೂಟ್ಲಿಕ್ಕೆ ಪಿಂಚ್ ಮಾಡ್ತಾ ಇದ್ದಾರೆ. ಇದನ್ನ ನೋಡಿ ಇನ್ನೊಬ್ಬ ಶಿಷ್ಯ, ಅರೆ ನನ್ನ ಕಾಲಿಗೆ ಇವ ಅಂದ್ರೆ ನಾವು ಒತ್ತುವಂತ ಗುರುವಿನ ಪಾದಕ್ಕೆ ಇವ ಚೂಟ್ಲಿಕ್ಕತ್ತಾನ, ಅವ ಒತ್ತುವಂತ ಪಾದಕ್ಕೆ ನಾನು ಚೂಟ್ತೀನಿ. ಇದು ಸೇವೆ ಅನಿಸುತ್ತ? ಇದು ಸೇವೆನಾ? ಇಂದ ಈ ರೀತಿ ಮಸಾಜ್ ತಗೊಳ್ಳುವಂತ ಗುರುಗಳು ಯಾವ ರೀತಿ ಅನುಭವ ಆಗಬಹುದು? ಹೀಗೆಲ್ಲ ನಮ್ದು ಸೇವೆ ಅನ್ನೋದು ಏನಕ್ಕಿದೆ, ಗುರುವಿಗೆ ನಾವು ಸಂತೋಷವಾಗುವ ರೀತಿ ಒಳಗೆ ನಾವು ಸೇವೆ ಮಾಡ್ಬೇಕು ಹೊರತು ಗುರುವಿಗೆ ನೋವಾಗುವ ರೀತಿ ಒಳಗಲ್ಲ. ನಮ್ಮ ಸೇವೆ ಗುರುವಿಗೆ ಆನಂದ ಕೊಡ್ಬೇಕು ಅಂದಾಗ ಮಾತ್ರ ಅದು ಸೇವೆಯಾಗಿ ಪರಿವರ್ತನೆ ಆಗ್ತದೆ. ಗುರುವಿನ ಮೂಡ್ ಮೇಲೆ ನಮ್ಮ ಸೇವೆ ಸಮರ್ಪಿತ ಆಗ್ಬೇಕು ಅಂತ. ಆ ರಾತ್ರಿ ಸುಮಂತ್ರ ಆ ರಥ ಎಲ್ಲಿ ನಿಲ್ಸಿದ್ರು, ಗೋಡ ಎಲ್ಲಿ ನಿಲ್ಸಿದ್ರು, ಅದ್ರ ಪಕ್ಕಕ್ಕೆ ಹೋಗಿ ಗೋಡದ ಮಗ್ಲಿಗೆ ಮಲಗ್ಲಿಕ್ಕೆ ಸುಮಂತ್ರ ಮುಂದೆ ಹೋದ್ರು. ಲಕ್ಷ್ಮಣ ರಾತ್ರಿ ಎಲ್ಲ ಪಹರೆ ಕಾಯ್ಲಿಕ್ಕೆ. ಊರಿನ ಜನರೆಲ್ಲ ನಿದ್ರೆ ಮಂಪನೊಳಗ ಮುಳುಗಿದ್ರು. ಅವಾಗ ನಿದ್ರಾದೇವಿ ಮತ್ತೆ ಬರ್ತಾಳೆ. ನೋಡು, ಎಲ್ಲರೂ ಮಲಗಿದ್ದಾರೆ, ಈಗ ನಿನ್ನ ಸರದಿ, ಈಗ ನಿನ್ನ ಪಾಡೆ, ದಯವಿಟ್ಟು ನೀನು ಒಂದ್ ಸ್ವಲ್ಪ ರೆಸ್ಟ್ ಮಾಡು ಅಂತ ಅವ್ರು ಹೇಳ್ತಾರೆ. ಲಕ್ಷ್ಮಣ, ನಿನಗೆ ಆಲ್ರೆಡಿ ನಾ ಹೇಳಿದ್ದೀನಿ, ಮತ್ತೆ ನೀ ಇವತ್ತೂ ಬಂದು ಕಾಡ್ಲಿಕ್ಕೆ. ನೀ ಹೋಗು, 14 ವರ್ಷದವರೆಗೆ ನನ್ನ ಹತ್ರ ಕಾಡಬೇಡ. ಅಲ್ಲ, ನಾನು ನಿಮ್ಮ ಸೇವೆಗೆ, ನನ್ನ ಸೇವೆ ಸ್ವೀಕಾರ ಮಾಡ್ಬೇಕು ನೀನು ಅಂದಾಗ ಕೃಪಾ ಮಾಡಿ ನನ್ನ ಸೇವೆ ಸ್ವೀಕಾರ ಮಾಡು. ಇಲ್ಲ 14 ವರ್ಷದವರೆಗೆ ನೀನು ನನ್ನ ಹತ್ರ ಸುಳಿಬೇಡ. ಇದು ಅಲ್ಲ, ಇದು ನ್ಯಾಚುರಲ್ ನಿಯಮದ ಅಂದ್ರೆ ನಿಸರ್ಗದ ನಿಯಮದ ವಿರುದ್ಧ ಇದ್ರೂ ಇರಬಹುದು, ನಿಸರ್ಗದ ವಿರುದ್ಧನೂ ಇದ್ರೂ ಇರಬಹುದು, ಆದ್ರೂ ಕೂಡ ನನ್ನ ಹತ್ರ ಬರಬೇಡ. ಮತ್ತೆ ಆದ್ರೆ ನಾನು ಎಲ್ಲಿ ಮಾಡ್ಲಿ ನನ್ನ ಸೇವೆ ನಿಮ್ದು ಅಂತ. ಅವಾಗ ಹೇಳ್ತಾರೆ, ನೀವು ಹೋಗು, ನನ್ನ ಪತ್ನಿ ಊರ್ಮಿಳ ಅರಮನೆಯಲ್ಲಿದ್ದಾಳೆ, ಅವಳಿಗೆ ನಿನ್ನ ಸೇವೆಯನ್ನು ಕೊಡುವಂತ. ಅವಾಗ ಊರ್ಮಿಳ ಏನ್ ಮಾಡ್ತಾರೆ, ರಾತ್ರಿ ತಮ್ಮ ನಿದ್ರೆ ಟೈಮ್ ತಾವು ನಿದ್ರೆ ಮಾಡ್ತಾರೆ. ಮುಂಜಾನೆಯಿಂದ ಸಾಯಂಕಾಲವರೆಗೆ ಅಂದ್ರೆ 8 ಗಂಟೆ ನಿದ್ರಿ, ಮತ್ತೆ ಲಕ್ಷ್ಮಣನ ನಿದ್ರಿ ಕೂಡ ಅವಳು ಮಾಡ್ತಾಳೆ. ಹಂಗ 14 ವರ್ಷದವರೆಗೆ ಅವಳು ಲಕ್ಷ್ಮಣನ ನಿದ್ರಿ ಕೂಡ ಊರ್ಮಿಳನೇ ಮಾಡಿದ್ರು ಅಂತ ನೋಡಿ. ಹೀಗೆ ಅವರು ರಾಮ ಮತ್ತು ಲಕ್ಷ್ಮಣರು ಮುಂಜಾನೆ ರಾಮ ಲಕ್ಷ್ಮಣ ಎಬ್ಸ್ತಾರೆ. ಲಕ್ಷ್ಮಣ ಎಬ್ಸುದಿಲ್ಲ. ಲಕ್ಷ್ಮಣ ಹಾಗೆ ಅಲರ್ಟ್ ಆಗಿ ಎಲ್ಲಾ ಕಡೆ ಕಾಯ್ತಾನ. ಲಕ್ಷ್ಮಣ ಹೇಳ್ತಾನೆ, ಹೋಗಿ ಸುಮಂತ್ರನೇ ಸುಮಂತ್ರ ಹೋಗಿ ಮೆಲ್ಲಕ್ಕೆ ವಿಶ್ವ ಮಾಡ್ತಾರೆ. ಸುಮಂತ್ರ ಹೇಳ್ತಾನೆ, ನೀನು ರಥ ರೆಡಿ ಮಾಡು, ಇವ್ರ ಜನ ಎಲ್ಲ ಹೇಳೋಕ್ಕಿಂತ ಮೊದಲೇ ನಾವು ಹೊರಟು ಹೋಗ್ಬೇಕು ಅಂತ. ಎಲ್ಲ ರಾತ್ರಿ ಎದ್ಕೊಂಡು ರಥ ಹಿಂಗ್ ನಡೆಸು, ರಥ ವಾಪಸ್ ಅಯೋಧ್ಯೆ ಕಡೆಗೆ ಹೋಗ್ಲಿಕ್ಕತ್ತೈತಿ ಅಂತ. ಆ ರಥದ ಗಾಲಿಯ ಚಕ್ರದ ಒಂದು ಪ್ರಿಂಟ್ ಮಾರ್ಕ್ ಇರ್ತದಲ್ಲ,
ಆ ಪ್ರಿಂಟ್ ಮಾರ್ಕು ಗೋಡಾದ ಕಾಲಿನ ಪ್ರಿಂಟ್ ಮಾರ್ಕ್ ಏನಿರ್ತಾವಲ್ಲ ಅವು ಯಾ ಕಡೆಗೆ ಹೋಗೈತಿ ರಥ ಅಂತ ಇವ್ರ ಜನರಿಗೂ ಕೂಡ ಗೊತ್ತಾಗ್ಬಾರ್ದು ಅಥವಾ ಅಯೋಧ್ಯೆ ವಾಸಿಗಳಿಗೆ ಗೊತ್ತಾಗ್ಬಾರ್ದು. ಅದಕ್ಕೆ ಅವರು ಮೊದಲು ಮುಂದೆ ಓಡಿಸ್ತಾರ, ಓಡಿಸಿ ಹೋಗಿ ಕಾಡಿನ ರಥದಿಂದ ಮತ್ತೆ ಅಯೋಧ್ಯೆ ಕಡೆಗೆ ತಿರುಗಿಸ್ತಾರ. ಅಯೋಧ್ಯೆ ಕಡೆಗಿಂದ ತಿರುಗಿಸಿ ಮತ್ತೆ ವಾಪಸ್ಸು ಕಾಡಿನ ರಸ್ತದ ಕಡೆಗೆ ಹೋಗ್ಬಿಡ್ತಾರೆ. ಹಿಂಗ್ ಹೋಗ್ಬೇಕಾದ್ರೆ ಜನರಿಗೆಲ್ಲ ಅಲ್ಲಿ ಅಯೋಧ್ಯೆ ವಾಸಿಗಳಿಗೆಲ್ಲ ಏನ್ ಅನ್ಸ್ತದೆ, ಕನ್ಫ್ಯೂಸ್ ಆಗ್ತದೆ. ಏನ್ ಕನ್ಫ್ಯೂಸ್ ಆಗ್ತದೆ ಅಂತಂದ್ರೆ, ಅಯ್ಯೋ ವಾಪಸ್ಸು ಅಯೋಧ್ಯೆ ಕಡೆಗೆ ಹೋಗಿದ್ದಾರೆ ರಾಮ ಅಂತ. ರಾಮ ಮನಸ್ಸು ಬದಲು ಮಾಡಿ ಅಯೋಧ್ಯೆ ಕಡೆಗೆ ಹೋಗಿರ್ಬೋದು, ಯಾಕಂದ್ರೆ ದಶರಥನ ಕಾಣಬೇಕನ್ನುವಂತ ಕೌಶಲ್ಯ ನೋಡ್ಬೇಕನ್ನುವಂತ ಆತುರತೆ ಇರಬಹುದು. ಅದಕ್ಕೆ ವಾಪಸ್ ಹೋಗಿದ್ದಾರೆ. ನಡ್ರಿ ಎಲ್ಲರೂ ನಡ್ರಿ ಅಂತ ಮಕ್ಕಳನ್ನ ಮುದುಕರನ್ನ ಅಲ್ಲೆಲ್ಲಿ ಎಲ್ಲ ಬಂದಿರುವಂತ ಪುರಜನರು ಅವ್ರ ಜೊತೆಗೆ ಅನೇಕ ಪ್ರಾಣಿ ಪಶು ಪಕ್ಷಿಗಳು ಅವನು ವಾಪಸ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ, ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾ ಇದಾರೆ. ಅಯೋಧ್ಯೆಯಲ್ಲಿ ಹೋಗಿ ಹುಡುಕ್ತಾರೆ, ಹೋಗಿ ನೋಡ್ತಾರೆ ಅರಮನೆ ಒಳಗ ರಾಮ ಬಂದಿಲ್ಲ, ಆ ರಥ ಕಾಣ್ತಾ ಇಲ್ಲ. ಅಯ್ಯೋ ಎಲ್ಲಿ ಹೋದ್ರು ಅಂತ ದುಃಖ ಪಡ್ತಾ ಇದ್ದಾರೆ. ಯಾರ ಮನೆಯೊಳಗನು ಹಾಲು ಕರಿತಾ ಇಲ್ಲ, ಹಾಲು ಸಹಿತ ಕರಿತಾ ಇಲ್ಲ. ಆಕಳದ ಕರು ಹಾಲು ಕುಡಿಲಿಕ್ಕೆ ತಯಾರಿಲ್ಲ, ನಾಯಿ ನದಿಗಳು ಊಟ ಮಾಡ್ಲಿಕ್ಕೆ ತಯಾರಿಲ್ಲ. ಅವು ಅಳ್ತಾ ಇದ್ದಾವು ಅಂತ. ಈ ಕಡೆಗೆ ಕೋಶಲ ಪ್ರಾಂತ್ಯವನ್ನ ಮುಗಿಸಿ ಮುಂದೆ ಅವರು ತಾಪಸ ಅನ್ನುವಂತ ನದಿಯ ದಂಡಿಗೆ ಬರ್ತಾರ. ತಾಪಸ ನದಿ ದಂಡಿಗೆ ಬರ್ತಾರ. ಅಲ್ಲಿ ಬಂದಾಗ ಸುಮಂತ್ರಿಗೆ ಹೇಳ್ತಾರೆ, ನೀನು ನೋಡು ನನ್ನ ಅಪ್ಪ ಬಹಳ ದುಃಖಿತ ಆಗಿದ್ದಾರೆ, ಭರತ ಜಲ್ದಿ ಬಂದ್ರ ಅವ್ರ ಒಂದ್ ಸ್ವಲ್ಪ ದುಃಖದ ಒಂದು ಶಮನ ಆಗಬಹುದು. ಯಾಕಂದ್ರೆ ಆವಾಗ ಭರತ ಕೈಕೇಯ ದೇಶಕ್ಕೆ ಹೋಗಿದ್ರು. ಈ ಕೈಕೇಯ ದೇಶ ಅಂದ್ರೆ ಈಗಿನ ಪ್ರಭುಪಾದವರು ಒಂದ್ ಕಡೆಗೆ ಉಲ್ಲೇಖ ಮಾಡ್ತಾರೆ, ಈಗಿನ ರಷ್ಯಾದ ಪಾರ್ಟ್ ಅಂತ ಕೈಕ ದೇಶ ಅಂತ. ಆ ಕೈಕ ದೇಶದ ರಾಜಕುಮಾರಿಗೆ ಈ ಕೈಕೇಯಿ, ಅಲ್ಲಿಯ ದೇಶದ ರಾಜ ಕೈಕೇಯ, ಅವರ ಕೈಕೇಯ ಮಗಳ ಕೈಕೇಯಿ. ಅಲ್ಲಿಂದ ಈಗ ರಷ್ಯಾ ದೇಶದಿಂದ ಭಾರತಕ್ಕೆ ಬರ್ಬೇಕಲ್ಲ, ಆ ಟೈಮ್ನಾಗ ಬಂದು ಭರತ ಬರೋವರೆಗೇನು ದಶರಥ ಮಹಾರಾಜ ಬಹಳ ಇದಾಗಿ ಹೋಗಿದ್ರು. ಬರೋಕ್ಕಿಂತ ಮೊದಲು ಆಲ್ರೆಡಿ ಅವರು ತೀರಿ ಹೋಗ್ಬಿಡ್ತಾರೆ. ಹೇ ರಾಮ್ ತೀರಿ ಹೋಗ್ಬಿಡ್ತಾರೆ. ನೋಡಿ, ನಾವು ಅಂತಿಮ ಟೈಮ್ ಯಾವ ರೀತಿ ತೆಗಿಬೇಕಂದ್ರೆ, ಹೇ ರಾಮ್ ರಾಮ್ ಅಂತ ಆ ಶಬ್ದ ಬರ್ಬೇಕು ನಮ್ಮ ಬಾಯಿ. ಬಂದ್ರೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಇರುವುದಿಲ್ಲ. ಅಂತ್ಯಕಾಲೇಚ ನಾರಾಯಣ ಸ್ಮೃತಿ ಅಂತ ಸ್ಮರಣ ಮುಕ್ತ ಕಲೇವರಂ ನೈತಿ ಮಾಮೇತಿ ಸ್ವರ್ಜನ. ನನ್ನ ಜನ್ಮ ಕರ್ಮಗಳು ದಿವ್ಯ ಅದಾವು, ಆದ್ರ ನಿನ್ನ ಜನ್ಮ ಕರ್ಮಗಳು ಅದಿವ್ಯ ಅಲ್ಲ. ನನ್ನ ಜನ್ಮ ಕರ್ಮಗಳ ಬಗ್ಗೆ ತತ್ವತಃ ನೀ ತಿಳ್ಕೊಂಡೆ ಅಂದ್ರ ಮತ್ತೊಂದು ಶರೀರ ಎತ್ತುವ ಅವಶ್ಯಕತೆ ಇಲ್ಲ. ಭಗವದ್ಗೀತೆ ಹೇಳ್ತಾರೆ. ಹಿಂಗ ಇಲ್ಲಿ ಸುಮಂತರನ ಜೊತೆಗೆ ರಾಮ ಹೇಳ್ತಾ ಇದ್ದಾರೆ. ನೋಡಿ, ರಾಮ ಇಷ್ಟೊಂದು ಸೌಶಲ್ಯ ಆಗ್ಲಿಕ್ಕೆ ಕಾರಣ ಯಾರು ಅಂದ್ರೆ, ಕೌಶಲ್ಯ ದೇವಿ ಅವರಿಗೆ ಆ ರೀತಿ ಸಣ್ಣವರು ಏನಿರ್ಬೇಕಾದನ್ನು ಕಲಿಸಿದ್ರು ಅಂತ ನಾವು ಅನೇಕ ಸ್ಟೋರಿ ಒಳಗೆ ನೋಡ್ತೇವೆ. ದ್ರೌಪದಿ ಈ ಮಹಾಭಾರತದಲ್ಲಿ ನೋಡಿದಾಗ, ದ್ರೌಪದಿ ಆಕ್ಚುಲಿ ಮಹಾಭಾರತದ ಹೀರೋ ಯಾರಪ್ಪ, ನಿಜವಾದ ಹೀರೋ ಅಂದ್ರೆ ದ್ರೌಪದಿ. ಈಗ ಶಿವಾಜಿ ಮಹಾರಾಜರ ಜೀವನದಲ್ಲಿ ನೋಡಿದ್ರೆ ಜೀಜಾಬಾಯಿ ಏನ್ ಮಾಡ್ತಾರೆ, ಮಹಾಭಾರತ ರಾಮಾಯಣ ಇವುಗಳನ್ನೇ ಜೀಜಾಬಾಯಿ ಶಿವಾಜಿ ಮಹಾರಾಜರಿಗೆ ಹೇಳ್ಕೊಡ್ತಾ ಹೋದ್ರು. ಈಗಿನ ಶಿಕ್ಷಣ ಏನತ್ತಲ್ಲ, ಆ ರೀತಿ ಶಿಕ್ಷಣ ಮನೆಯಲ್ಲಿ ಅವ್ರು ಏನ್ ಮಾಡಿದ್ರು, ಇವು ಪುರಾಣ ಕಥೆಗಳು, ಮಹಾಭಾರತ ರಾಮಾಯಣದ ಬಗ್ಗೆ ಅವ್ರ ಕಥೆಗಳನ್ನ ಹೇಳ್ತಾ ಹೋದ್ರು ಜೀಜಾಬಾಯಿ. ಆ ಕಥೆಯನ್ನು ಕೇಳ್ತಾ ಶಿವಾಜಿ ಮಹಾರಾಜ್ ಬಂದ್ರು. ಶಿವಾಜಿ ಮಹಾರಾಜ್ ಹಿ ಇಸ್ ದ ಲಾಸ್ಟ್ ಕ್ಷತ್ರಿಯ ಅಂತ ಪ್ರಭುಪಾದವ್ರು ಹೇಳ್ತಾರೆ. ಭಾರತದ ಭೂಮಿಯೊಳಗ ಕ್ಷತ್ರಿಯರು ಇವತ್ತಿಗಿಲ್ಲ. ಲಾಸ್ಟ್ ಕ್ಷತ್ರಿಯ ಯಾರು ಬಂದ್ರೆ ಶಿವಾಜಿ ಮಹಾರಾಜ್ ಇಸ್ ದ ಲಾಸ್ಟ್ ಕ್ಷತ್ರಿಯ. ಶಿವಾಜಿ ಮಹಾರಾಜರು ಅಂತಿಮ ಕ್ಷತ್ರಿಯರು ಅಂತ ನೋಡಿ. ಶಿವಾಜಿ ಮಹಾರಾಜರು ಇಡೀ ನಮ್ಮ ಭಾರತ ದೇಶವನ್ನ ಪೂರ ದೇಶವನ್ನ ರೋಲ್ ಮಾಡಿದ್ರು. ಆದ್ರ ನಮ್ಮ ಇತಿಹಾಸದಲ್ಲಿ ಅದನ್ನ ಏನ್ ಮಾಡಿದ್ರು, ಓನ್ಲಿ ಮಹಾರಾಷ್ಟ್ರಕ್ಕ ಸೀಮಿತ ಮಾಡಿಟ್ರು. ಎಲ್ಲಾ ಕಡೆಗೂ ಅವರು
ರೋಲ್ ಮಾಡಿದ್ರು ಅವಾಗಿನ ಟೈಮ್ನಾಗ. ಶಿವಾಜಿ ಮಹಾರಾಜರು ಅಂತ ದೊಡ್ಡವಂತ ಒಂದು ವ್ಯಕ್ತಿತ್ವ ನೋಡಿ. ಈಗ ಇನ್ನೊಂದು ಥಾಮಸ್ ಅಲ್ವಾ ಎಡಿಸನ್ ಅಂತ ಒಬ್ಬ ಇದ್ದ ವಿಜ್ಞಾನಿ. ಒನ್ ಟೈಮ್ ಅವರಿಗೆ ಥಾಮಸ್ ಅಲ್ವಾ ಎಡಿಸನ್ ಕೈಗೆ ಒಂದು ಲೆಟರ್ ಕೊಟ್ಟರು. ಅವರ ಟೀಚರ್ ಎಡಿಸನ್ ಇದನ್ನ ಕೊಟ್ಟರು, ಇದನ್ನ ನಿಮ್ಮ ಅಮ್ಮನಿಗೆ ಕೊಡ್ಬೇಕು ಅಂತ. ಹೋಗಿ ಅಮ್ಮ ಇದನ್ನ ಟೀಚರ್ ಕೊಟ್ಟಿದ್ದಾರೆ ಇದನ್ನ ತಗೊಳ್ಳಿ ಅಂತ. ಅಮ್ಮ ನೋಡಿದ್ರು ಅದನ್ನ, ಕಾಗದ ನೋಡಿದ್ರು. ಆ ಕಾಗದಲ್ಲಿ ಏನ್ ಬರ್ದಿದ್ದು ಅಂತಂದ್ರೆ, ಆ ಕಾಗದನ ಹಾಗೆ ಮುಚ್ಚಿಟ್ಟು ಅಮ್ಮ ಇದ್ರಾಗ ಏನ್ ಬರ್ದಿದೆ ಅಂತ ಕೇಳಿದ್ರು. ಅಮ್ಮನ ಕಣ್ಣಿನಿಂದ ಕಣ್ಣೀರು ಬರ್ಲಿಕ್ಕೆ. ಅಮ್ಮ ಹೇಳಿದ್ಲು, ಎಡಿಷನ್ ನೀನ್ ಜೀನಿಯಸ್ ಕಣು ಮರೆ, ನಿನ್ನ ಜೀನಿಯಸ್ ತನ ಅಂದ್ರೆ ನಿನ್ನ ಇಲ್ಲಿರುವಂತ ವಿದ್ವತ್ವ ಬೇಕಾಗಿರುವಂತ ಫೆಸಿಲಿಟಿ, ಅಲ್ಲಿರುವಂತ ಟೀಚಿಂಗ್ ವ್ಯವಸ್ಥೆ, ಅಲ್ಲಿ ಬೇಕಾಗಿರುವಂತ ಟೀಚರ್ಸು ಇಲ್ಲ. ಆದ ಕಾರಣಕ್ಕೆ ನಿಮ್ಮ ಮಗನನ್ನು ನೀವು ಮನೆಯಲ್ಲೇ ಓದಿಸಿ ಅಂತ ಬರೆದಿದಾರ ಅಂತ ಹೇಳಿದ್ರು. ಆಮೇಲೆ ಆ ಚೀಟಿಯನ್ನು ಮುಚ್ಚಿ ಪ್ಯಾಕ್ ಮಾಡಿ ಆ ಲಕೋಟೆಯನ್ನು ಒಂದ್ ಕಡೆಗೆ ಡ್ರಾವರ್ ನಲ್ಲಿ ಹಾಕಿಟ್ಬಿಟ್ಟು ಇವ ಮುಂದೆ ದೊಡ್ಡ ಮಹಾನ್ ವಿಜ್ಞಾನಿ ಆದ. ವಿಜ್ಞಾನಿ ಆಗಿ ಅದಾದ್ಮೇಲೆ ಅವ್ರ ಅಮ್ಮ ತೀರ್ ಹೋದ್ರು. ಆ ತೀರ್ ಹೋದ ಮೇಲೆ ಅಮ್ಮನ ಒಂದು ಡ್ರಾರ್ ಇತ್ತಲ್ಲ, ಆ ಡ್ರಾರ್ ಅಂತ ಚೆಕ್ ಮಾಡ್ಲಿಕ್ಕೆ ಚೆಕ್ ಮಾಡ್ಬೇಕಾದ್ರ ಆ ಲೆಟರ್ ಸಿಕ್ತಾವ. ನೆನಪು ಬಂತದು, ಇದು ನಮ್ ಟೀಚರ್ ಕೊಟ್ಟಿರೋ ಲೆಟರ್. ಇದು ಆ ಲೆಟರ್ನಾಗ ಏನೈತೆ ಅಂತ ಓದ್ಬೇಕಂತ ಆ ಲಕೋಟೆಗಿದ್ದ ಆ ಲೆಟರ್ ತಗದ ಓದ್ಲಿಕ್ಕತ್ತಿದ್ದ. ಆ ಲೆಟರ್ನಾಗ ಬರ್ದಿದ್ರು ಅವ್ರು ಏನಂತ ಬರ್ದಿದ್ರು ಅಂದ್ರೆ, ನಿನ್ ಮಗ ಮೆಂಟಲಿ ಡಿಸಾರ್ಡರ್ ಅದಾನ, ಮೆಂಟಲಿ ಪಾಗಲ್ ಅದಾನ, ನಿನ್ನ ಮಗಗೆ ನಾವು ಓದ್ಲಿಕ್ಕೆ ಸಾಧ್ಯ ಇಲ್ಲ, ಕರ್ಕೊಂಡು ಹೋಗ್ರಿ ನಿಮ್ ಮಗನ ಅಂತ ಕಳಿಸಿದ್ರು. ನಿನ್ ಮಗ ಹುಚ್ಚದ ಅಂತ ಹೇಳಿದ್ರು ಅವ್ರು. ಅದ್ರ ತಾಯಿ ಏನ್ ಮಾಡಿದ್ಲು, ಹುಚ್ಚದ ಅಂತ ಮಗನಿಗೆ ಹೇಳಿಲ್ಲಕ್ಕೆ ಏನಂತ ಹೇಳಿದ್ಲು, ನನ್ನ ಮಗ ನೀನ್ ಜೀನಿಯಸ್ ಇದೆಯೋ ಕಣೋ ಎಡಿಷನ್, ಜೀನಿಯಸ್ ಇದೆಯೇ, ನೀನ್ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತದಂತ ಹುರಿದುಂಬಿಸಿದ್ಲು. ಆ ತಾಯಿ ಏನ್ ಮಾಡಿದ್ಲು, ಹುರಿದುಂಬಿಸಿದ್ಲು ಮಗನ. ಅವನ ಮುಂದೆ ಹೋಗಿ ಮಹಾನ್ ವಿಜ್ಞಾನ. ಇಲ್ಲಿ ಜೀಜಾಬಾಯಿ ಕೂಡ ಮಗನ ಶಿವಾಜಿ ಮಹಾರಾಜನ ಹುರಿದುಂಬಿಸಿದ್ಲು. ಎದ್ರ ಮೂಲಕ ಮಹಾಭಾರತದ ಕಥೆಗಳು, ರಾಮಾಯಣದ ಕಥೆಗಳು, ಇವೆಲ್ಲ ಕಥೆಗಳನ್ನು ಹೇಳ್ತಾ ಹಂಗ ನಮ್ಮ ಮಕ್ಕಳನ್ನು ನಾವು ಆ ರೀತಿ ಹುರಿದುಂಬಿಸ್ಬೇಕು, ಅವರಲ್ಲಿ ಉತ್ಸಾಹ ತುಂಬಬೇಕು. ನೋಡ್ರಿ, ಅನೇಕ ಮನೆಯೊಳಗ ತಂದೆ ತಾಯಿಗಳು ತೀರಿ ಹೋಗ್ತಾರ. ಈಗ ತಂದೆ ತೀರಿ ಹೋದ್ರ ತಾಯಿಗೆ ಅಷ್ಟೊಂದು ಎಫೆಕ್ಟ್ ಅನ್ಸೋದಿಲ್ಲ. ಅಷ್ಟೊಂದು ಎಫೆಕ್ಟ್ ಅಂತಂದ್ರೆ ಅವಳು ಹೊಂದಿಕೊಳ್ತಾಳೆ ಬೇರೆ ಬೇರೆ ಸಿಚುವೇಶನ್ಗೆ, ಬೇರೆ ಬೇರೆ ಇದಕ್ಕೆ, ಘಟನಾವಳಿಗಳಿಗೆ, ಮತ್ತೆ ಫ್ಯಾಮಿಲಿ ಜೊತೆಗೆ ಹೊಂದಿಕೊಂಡು ಹೋಗ್ತಾಳೆ. ಅವಳಲ್ಲಿ ಹಿಡನ್ ಸ್ಟ್ರೆಂತ್ ಇರುತ್ತೆ, ಗುಪ್ತವಾಗಿರುವಂತ ಶಕ್ತಿ ಅವಳಲ್ಲಿ ಇರ್ತದೆ. ಅಕಸ್ಮಾತ್ ತಾಯಿ ತೀರಿ ಹೋದಂದ್ರೆ ತಂದೆಗೆ ಬಹಳ ದಿನ ನಿಲ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ತಂದೆ ಏನ್ ಮಾಡ್ತಿರ್ತಾನೆ, ಹೆಂಡತಿಯಿಂದ ಸೇವಾ ಮಾಡ್ಕೊಳ್ತಿರ್ತಾನೆ. ಆನ್ ಟೈಮ್ನೊಳಗ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾರೆ, ಆನ್ ಟೈಮ್ನೊಳಗ ಅವ್ರ ಚೀಲ ತೆಗೆದು ಕೊಡ್ತಾರೆ. ಕಂಪ್ನಿಗೆ ಹೋಗ್ಬೇಕಾದ್ರೆ ಚಾವಿ ಎಲ್ಲಿ ಇಟ್ಟಿದ್ದೀನಿ, ಚಾವಿ ಇಲ್ಲಿ ಇದೆ ನೋಡ್ರಿ, ಟೇಬಲ್ ಮೇಲೆ ಇದೆ ತಗೊಳ್ಳಿ ಅಂತ. ಟೇಬಲ್ ನಿಂದ ಎಲ್ಲಿ ಯಾವ ಸಾಮಾನು ಎಲ್ಲಿ ಇರ್ತದೆ ಅಂತಂದು ಎಲ್ಲದನ್ನು ಪರಿಚಯ ಕೊಡೋದು ಯಾರು, ಹೆಂಡತಿ ಕೊಡ್ತಾರೆ. ಗಂಡನಿಗೆ ಅದು ಗೊತ್ತಿರೋದೇ ಇಲ್ಲ ಯಾವ್ದು ಎಲ್ಲಿದೆ ಅಂತ. ಅಲ್ಲ ನನಗೆ ಒಂದಿಷ್ಟು ರೊಕ್ಕ ಬೇಕಿತ್ತು ಅಂತ, ನನ್ನ ಕಡೆಗೆ ರೊಕ್ಕ ಇರ್ಲಿಲ್ಲ, ರೊಕ್ಕ ಬೇಕಿತ್ತು. ಅವಳು ಯಾವಾಗ ದುಡ್ಡು ತೆಗೆದಿಟ್ಟು ಅಂತದ್ದು ಒಂದಿಷ್ಟು ದುಡ್ಡು ತೆಗೆದು ಕೊಡ್ತಾರೆ. ಅಲ್ಲಿ ನಿನ್ನ ಕಡೆಗೆ ದುಡ್ಡು ಇರ್ಲಿಲ್ಲಲ್ಲ, ನೀದು ಎಲ್ಲಿಂದ ಬಂತು ಅಂತ. ನಾನು ಕಾಯಿಪಲ್ಲೆಯಲ್ಲೇ ಒಂದ್ ಸ್ವಲ್ಪ ದುಡ್ಡು ಉಳಿಸ್ಕೊಂಡಿದ್ದೆ, ಇದು ತಗೊಳ್ಳಿ ಅಂತ. ಅಂದ್ರ ಆ ಜಾಣತನ, ಆ ಕೌಶಲ್ಯ ಮಾತಾಜಿ ಅವರಲ್ಲಿ ಅದು ಹುಟ್ಟುಗುಣ ಆಗಿ ಬಂದಿರ್ತದೆ. ಅದಕ್ಕೆ ತಂದೆ ಬಹಳ ದಿನ, ಹೆಂಡತಿ ಸತ್ತು ಹೋದ್ಮೇಲೆ ತಂದೆ ಗಂಡ ಬಹಳ ದಿನ ಬದುಕುದಿಲ್ಲ. ಯಾಕಂದ್ರೆ ಈ ವ್ಯವಸ್ಥೆ ಏನಾಗ್ತದೆ, ಅದನ್ನೇ ತಗೊಬಿಡ್ತದೆ. ಬೇರೆದವ್ರು ಆ ರೀತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಟೈಮಿಗೆ ಇವ್ರು ಊಟ ಮಾಡಿದ್ರು ಇಲ್ಲೋ, ಇವರಿಗೆ ಯಾವುದೇ ಅವಶ್ಯಕತೆ ಇರುತ್ತೆ, ಯಾವ ಟ್ಯಾಬ್ಲೆಟ್ ಕೊಡ್ಬೇಕು, ಏನ್ ಕೊಡ್ಬೇಕು, ಅದ್ರ ಬಗ್ಗೆ ಬೇರೆದವರು ಈ ರೀತಿ ಕೇರ್ ಮಾಡ್ಲಿಕ್ಕೆ ಆಗೋದು. ಹಂಗಾಗೋದ್ರಿಂದ ತೀರಿ ಹೋಗ್ಬಿಡ್ತಾರೆ ಅಂತ. ಇಲ್ಲಿ ಸೀತಾ ರಾಮ್ ಲಕ್ಷ್ಮಣ ಸುಮಂತ್ರ ಅವ್ರು ಏನ್ ಮಾಡ್ತಾರೆ, ಮುಂದೆ ರಥ ನಡೆಸುವಂತ ವೇದ ಸ್ಮೃತಿ ನದಿ ದಂಡಿಗೆ ಬರ್ತಾರೆ. ಅಲ್ಲಿಂದ ಗೋಮತಿ ನದಿಗೆ ಹೋಗ್ತಾರೆ, ಅಲ್ಲಿ ಮತ್ತೆ ಸಿಂದಗಿ ನದಿ ಮೇಲೆ ಹೋಗ್ತಾರೆ. ಹಿಂಗ ಕೋಶಲ ಪ್ರಾಂತ್ಯವನ್ನ ದಾಟಬೇಕಾದ್ರ ರಾಮ ಏನತೆ ಕಣ್ಣಾಗಿದ್ದ ನೀರು ಬರ್ಲಿಕ್ಕೆ. ಯಾಕಂದ್ರೆ ಈ ಭೂಮಿಯನ್ನ ರಕ್ಷಣೆ ಮಾಡಿದೆ ನಾನು ಇಲ್ಲಿವರೆಗೆ, ಅಂದ್ರೆ ಈ ಭೂಮಿ ರಕ್ಷಣೆ ಮಾಡಿದೆ. ಆ ಭೂಮಿಗೆ ಹೇಳ್ತಾರೆ, ಭೂಮಿ ನನ್ನನ್ನ ರಕ್ಷಣೆ ಮಾಡುತ್ತೆ. ಅದೊಂದು ಕೃತಜ್ಞತೆ, ಅದೊಂದು ಗ್ರೇಟ್ಫುಲ್ ಭಾವ, ಗ್ರೇಟ್ಫುಲ್ನೆಸ್ ಭಾವ ಏನದಲ್ಲ, ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂತ ರಾಮ
ಹೇಳ್ತಾ ತೋರಿಸ್ತಾ ಇದ್ದಾರೆ. ಮುಂದೆ ಅವರು ಗಂಗಾ ನದಿಗೆ ಹೋಗಿ ಮುಟ್ತಾರೆ, ಗಂಗಾ ನದಿ ದಂಡೆಗೆ ಹೋಗಿ ಮುಟ್ತಾರೆ. ಅಲ್ಲಿ ಅನೇಕ ಸಾಧುಗಳು ಬರೋ ಸಾಧುಗಳು ರಾಮ ಬಂದ ನೋಡಿಬಿಟ್ಟ ಕುಣಿಲಿಕತ್ತಾರ. ನಮ್ಮ ಆರಾಧ್ಯ ದೈವ, ನಮ್ಮ ಜೀವನದ ಮೂಲ ಗುರಿ ನಮ್ಮ ಕಣ್ಣು ಮುಂದೆ ಬಂದು ನಿಂತಿದ್ದಾರೆ. ಈಗ ಸಡನ್ ಆಗಿ ನಾವೆಲ್ಲೋ ದುಃಖದ ಸ್ಥಿತಿ ಒಳಗೆ ನಿಂತ್ಕೊಂಡಿದೀವಿ ಅಥವಾ ನಿಂತ್ಕೊಂಡಿದೀವಿ ಅಂತಂದ್ರೆ ಸಡನ್ ಅಲ್ಲಿ ಗುರು ಮಹಾರಾಜರು ಬಂದ್ರೆ ನಮ್ಗೆ ಹೆಂಗಾಗ್ತದೆ? ಆನಂದದ ಒಂದು ಭಾಷ್ಪ ಕಣ್ಣಿನ ತಾನ ಇಳಿದು ಹೋಗ್ಲಿಕ್ಕತ್ತಾವು, ಕುಣಿದಾಡ್ಲಿಕ್ಕತ್ತೀವಿ, ಕೇಕೆ ಹಾಕ್ಲಿಕ್ಕತ್ತೀವಿ, ಅಯ್ಯೋ ಗುರು ಮಹಾರಾಜರು ಬಂದ್ರು. ಹಂಗ ಸಾಧುಗಳು ರಾಮ ಬಂದಾಗ ಅವರೆಲ್ಲ ಆನಂದದ ಒಂದು ಅನುಭವ ಅತಿರೇಕ ಆಗ್ತದೆ. ಕುಡಿಲಿಕ್ಕತ್ತಾರ, ದಂಡವತ್ ಹಾಕ್ತಾರ, ರೋಲ್ ಮಾಡ್ತಾರ, ಪ್ರದಕ್ಷಿಣೆ ಹಾಕ್ಲಿಕ್ಕತ್ತಾರ. ಅವರ ಸಾಧುಗಳೆಲ್ಲ ಏನ್ ಮಾಡ್ತಾರೆ, ಅವ್ರಿಗೆಲ್ಲ ಆತಿಥ್ಯ ಕೊಡ್ತಾರೆ. ಅವರೆಲ್ಲ ಹೇಳ್ತಾರೆ, ನೀವು ಇಲ್ಲೇ ಇದ್ಬಿಡಿ, 14 ವರ್ಷವರೆಗೆ ಇಲ್ಲೇ ಇರ್ಬೋದು. ರಾಮ ಹೇಳ್ತಾನ, ಇಲ್ಲ, ಇದು ಗಂಗಾ ಮತ್ತು ಯಮುನಾ ಮತ್ತು ಸರಸ್ವತಿ ನದಿಯ ಸೇರುವಂತ ಪ್ರಯಾಗರಾಜ್, ಅಲ್ಲಿ ಬಂದ್ಬಿಡ್ತಾರೆ. ಇದು ಪ್ರಯಾಗರಾಜ್ ಇಲ್ಲಿ ಬಹಳ ಹತ್ರ ಆಗಿರುವುದರಿಂದ ಜನರು ಅನೇಕ ಜನ ಇಲ್ಲಿ ಬರ್ತಾರೆ ಹೋಗ್ತಾರೆ. ನಾನು ಇಲ್ಲಿ ಇದ್ದೀವಿ ಅನ್ನೋದ್ರ ಸಲುವಾಗಿ ಮತ್ತೊಂದಿಷ್ಟು ಜನ ಜಾಸ್ತಿ ಬರ್ಲಿಕ್ಕೆ ಈ ಪವಿತ್ರವಾದ ಸ್ಥಾನದ ಒಂದು ಮಹಿಮೆ ಕಮ್ಮಿ ಘನತೆಗೆ ಒಂದು ಸ್ವಲ್ಪ ಮುಂದೆ ಬರ್ಬೋದು. ಅಥವಾ ಇಲ್ಲಿಂದ ಬರ್ತಾರಂದ್ರೆ ಇಲ್ಲೇ ನಾವು ಅದೀವಿ ಅನ್ನೋದ ಮೇಲಿಂದ ಮೇಲೆ ಜನ ಬರ್ಲಿಕ್ಕತ್ತಾರ. ನಾವು ಅರಣ್ಯ ವಾಸವನ್ನ ಅನುಭವಿಸ್ಲಿಕ್ಕಿಲ್ಲ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದಯವಿಟ್ಟು ನೀವು ಸೂಚನೆ ಕೊಡಿ, ಎಲ್ಲಿದ್ರ ಒಳ್ಳೆಯದು ಅಂತ. ಅವಾಗ ಅವ್ರು ಹೇಳ್ತಾರೆ, ನೀವು ಮುಂದೆ ಚಿತ್ರಕೂಟಕ್ಕೆ ಹೋಗ್ರಿ ಅಂತ. ಆ ಚಿತ್ರಕೂಟಕ್ಕೆ ಹೋಗಕ್ಕಿಂತ ಮೊದಲ ಶೃಂಗವೇರುಪುರ ಅಂತ, ಅದಕ್ಕಿಂತ ಮೊದಲ ಗಂಗಾ ನದಿಗೆ ಅವ್ರು ಏನ್ ಮಾಡ್ತಾರೆ, ಗಂಗಾ ನದಿಗೆ ಹೋಗ್ತಾರೆ, ಅಲ್ಲಿ ಆಚಮನ ಮಾಡ್ತಾರ, ಗಂಗಾ ನದಿಯ ನೀರು ಕುಡಿತಾರೆ, ತಲೆ ಮೇಲೆ ಹಾಕೊಳ್ತಾರೆ. ನೋಡಿ, ಸ್ವತಃ ಭಗವಾನ್ನೇ ಕರ್ಕೊಂಡ್ ಬಂದವರು. ಎಲ್ಲಿ ವಾಮನ ಅವತಾರದೊಳಗ ಈಗ ನೋಡ್ರಿ, ಆಧ್ಯಾತ್ಮಿಕ ಜಗತ್ತನ್ನ ಮತ್ತೆ ವೈಕುಂಠ ಜಗತ್ ಅಂದ್ರೆ ಆಧ್ಯಾತ್ಮಿಕ ಜಗತ್ತನ್ನ ಮತ್ತು ಭೌತಿಕ ಜಗತ್ತನ್ನ ವಿಭಾಗ ಮಾಡ್ತದೆ ವಿರಜಾ ನದಿ. ಆ ವಿರಜಾ ನದಿ ಒಂದು ಪಾರ್ಟ್ ಆಫ್ ದ ಯಾವ ಸಾಗರ? ಕಾರಣೋದಕ ಸಾಗರ. ಅಲ್ಲಿ ತನಕ ಪಾದ ಎತ್ತಿದಾಗ ಪಾದ ತೊಳೆದಿದ್ರು, ಆ ನೀರು ಕೆಳಗಡೆ ಬಂತು. ಈಗ ಸ್ವತಃ ರಾಮ ಏನ್ ಮಾಡ್ತಾ ಇದ್ದಾರೆ, ಒಂದು ಮಾದರಿಯ ವ್ಯಕ್ತಿಯಾಗಿ ಮಾಡೆಲ್ ಆಗಿ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅವ್ರು ಸ್ವತಃ ಅಲ್ಲಿ ನೀರು ಕುಡಿದು ಅದನ್ನ ಕಣ್ಣಿಗೆ ಹಾಕೊಳ್ತಾರೆ, ಕಣ್ಣಿಗೆ ಒತ್ಕೊಳ್ತಾರೆ, ನಮಸ್ಕಾರ ಮಾಡ್ತಾರೆ, ತಲೆ ಮೇಲೆ ಸಿಂಪರಣೆ ಮಾಡ್ತಾರೆ. ಅನೇಕ ಜನ ನಾವು ಕೂಡ ಹೋಗ್ತೇವೆ, ನಮ್ಮ ಪಾಪ ತೊಳ್ಕೊಳಕ್ ಅಂತಂದು ಹೋಗ್ತೇವೆ. ನಾವು ಹೋಗಿ ಗಂಗಾ ನದಿಗೆ ಡುಬ್ಕಿನ ಹೊಡಿತೇವೆ, ಡುಬ್ಕಿ ಹೊಡೆದ ಕೂಡಲೇ ನಮ್ಮ ಪಾಪ ತೊಳೆದು ಹೋಗ್ತೇವೆ ಅಂತ. ಇಲ್ಲ, ಪಾಪ ಹಂಗ ತೊಳೆದು ಹೋಗೋದಿಲ್ಲ. ಡುಬ್ಕಿ ಹೊಡೆಯೋಕ್ಕಿಂತ ಮೊದಲ ಅವಾಗ ನಾವು ಹೇಳ್ಬೇಕು ಗಂಗಾ ಮಾತೆಗೆ, ಮಾತೆ ನಾವು ಮಾಡಿರುವ ಪಾಪ ಇವೆಲ್ಲ ಕೃಪಾ ಮಾಡಿ ನೀನು ಆಶೀರ್ವಾದ ಮಾಡಿ ನಮ್ಮನ್ನು ಮುಕ್ತ ಮಾಡೋದ್ರಿಂದ ಆ ರೀತಿ ಪ್ರಾರ್ಥನೆ ಮಾಡ್ಬೇಕು. ಅವಾಗ ಡುಬ್ಕಿ ಹೊಡಿಬೇಕು. ಡುಬ್ಕಿ ಹೊಡೆದು ವಾಪಸ್ ಬಂದವ ಮತ್ತೆ ಹೊರಳಿ ಅದೇ ಪಾಪನ ಮಾಡಬಾರ್ದು. ಈಗ ಕ್ರಿಶ್ಚಿಯನ್ರು ಒಂದು ಮಾಸ್ ನಡೀತಿರ್ತದೆ. ಆ ಮಾಸ್ ನಡಿಬೇಕಾದ್ರೆ ಒಬ್ರು ಫಾದರ್ ಏನು ಒಂದು ಸರ್ಟನ್ ಅಮೌಂಟ್ ಫಿಕ್ಸ್ ಮಾಡಿದ್ರು, 1 ವಾರಕ್ಕೆ 200 ರೂಪಾಯಿ. ಇದಕ್ಕೆ ಈ 1 ವಾರದಲ್ಲಿ ಏನು ಪಾಪ ಮಾಡಿದಿರಲ್ಲ ಆ ಪಾಪನ ಇದು ಮಾಡ್ಲಿಕ್ಕೆ 200 ರೂಪಾಯಿ ಫೈನ್ ಕಟ್ಟಬೇಕು ಅಂತ. ಒಬ್ಬ ಬಂದ 400 ರೂಪಾಯಿ ಫೈನ್ ಕಟ್ಟಿದ ಒಟ್ಟಿಗೆ. ಅದಾಗಿ ನಮ್ಮನೆ ಆಶ್ಚರ್ಯ ಆಯ್ತು. ಯಾಕೆ 200 ಕೊಡ್ತಾ ಇದ್ದೆ ನೀನು ಅಂತ. ಅಲ್ಲ 400 ಕೊಡ್ತಾ ಇದ್ದೆ ಅಂತ ಅವನು ಹೇಳ್ದ. ಫಾದರ್ ಮುಂದಿನ ವಾರದ್ದು ಇವಾಗೇ ಇರ್ಲಿ ಅಂತ ಕೊಟ್ಬಿಟ್ಟಿದ್ದಾನೆ. ಅಂದ್ರ ಪಾಪ ಮಾಡೋದನ್ನ ಹಾಗೆ ಕಂಟಿನ್ಯೂ ಆಗೇ ಇಡೋಣ ಅಂತ. ಪಾಪ ಮಾಡಬಾರ್ದು ಅನ್ನೋ ಸಲುವಾಗಿ ಫೈನ್ ಕಟ್ಟಿಸ್ಲಿಕ್ಕೆ, ದಂಡ ಕಟ್ಟಲಿಕ್ಕೆ 200 ರೂಪಾಯಿ ಫಿಕ್ಸ್ ಮಾಡಿದ್ವಿ. ಇವಾಗ 400 ರೂಪಾಯಿ ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದ. ನಾವು ಅಡ್ವಾನ್ಸ್ ಆಗಿ ಕೊಡುದ್ರ ಅಂದ ಅರ್ಥ ಮುಂದಿನ ವಾರದ ಪಾಪ ಮಾಡೋದು ಗ್ಯಾರಂಟಿ ಅಂತ. ಮಾಡ್ತೇವೆ, ಇದೊಂದು ಅಡ್ವಾನ್ಸ್ ಆಗಿ ತಗೊಳ್ಳಿ ಅಂತ. ಹಂಗಾಗಬಾರ್ದು ನಮ್ಗೆ ಡುಬ್ಕಿ. ಈ ವರ್ಷ ಹೋಗಿ ಡುಬ್ಕಿ ಹೊಡೆದು ಬಂದ್ಬಿಟ್ರೆ ಈ ವರ್ಷದ ಪಾಪ ಎಲ್ಲ ಪರಿಹಾರ ಆಯ್ತು. ಮತ್ ಮುಂದ್ ವರ್ಷ ಹೋಗಿ ಮತ್ತೆ ಡುಬ್ಕಿ ಹೊಡೆದ ಮತ್ ಮುಂದಿನ ವರ್ಷದ ಪಾಪ ಎಲ್ಲ ಪರಿಹಾರ. ಅದು ನಮ್ಮ ಪ್ರತಿ ವರ್ಷ ನಾವು ಪಾಪ ಮಾಡ್ತಾನೆ ಇದೀವಿ, ಅದನ್ನ ಕಂಟಿನ್ಯೂ ಆಗ್ತಾನೆ ಇರ್ಲಿ ಅಂತ. ಇಲ್ಲ, ಆ ಪಾಪ ಮಾಡುವಂತ ಪ್ರವೃತ್ತಿ ನಿಲ್ಲಬೇಕಂತ. ಅದಕ್ಕೆ ಕನಕದಾಸರು
ಎತ್ತು ತಾ ನೊಗವನೊತ್ತಿ ಗಾಣವನ ಸುತ್ತಿ ಬಂದಂತೆ. ಎತ್ತು ನೊಗವನ್ನೊತ್ತಿ, ನೊಗ ಅಂದ್ರ ಗಾಣಕ್ಕೆ ಕಟ್ಟಿರುವಂತ ನೊಗ ಇರ್ತದಲ್ಲ, ಇದ್ರ ಮೇಲೆ ಇಟ್ಕೊಂಡು ಎಳಿತಾ ಇರ್ತೈತಲ್ಲ, ಎಳಿಬೇಕಾದಾಗ ಎಳಿತಾ ಎಳಿತಾ ಎದ್ರ ಸುತ್ತಾಗ್ತತಿ? ಗಾಣವನ ಸುತ್ತಿ ಬಂದಂತೆ. ನಾವು ಹೋಗಿ ಗುಡಿಗೆ ಹೋಗಿ ವಿಗ್ರಹಕ್ಕ ಪ್ರದಕ್ಷಿಣೆ ಹಾಕ್ತೇವೆ. ಎತ್ತು ತಾ ನೊಗವನೊತ್ತಿ ಗಾಣವನ ಸುತ್ತಿ ಬಂದೆ ನಾವು ಪ್ರದಕ್ಷಿಣೆ ಹಾಕ್ತೇವೆ. ನಾಯಿ ಕೂಡ ಕೆಲವೊಮ್ಮೆ ಮಂದಿರದೊಳಗೆ ಪ್ರದಕ್ಷಿಣೆ ಆಗ್ತಾವ ನೋಡಿರಿ. ರೇರ್ ಎಲ್ಲಾರ ಕೆಲವೊಂದ್ ಕಡೆ ಕಾಣ್ಲಿಕ್ಕೆ ಸಿಗ್ತದ. ಅವು ಏನ್ ಮಾಡ್ತಾವ? ನಾಯಿ ಕೂಡ ಪ್ರದಕ್ಷಿಣೆ ಹಾಕ್ತಾವ. ಹಾಕಿ ಪ್ರಭಾದ ಹೇಳ್ತಾರೆ, ನಾಯಿಗೂ ಕೂಡ ಪ್ರದಕ್ಷಿಣೆ ಹಾಕಿ ವಿಗ್ರಹಕ್ಕ ಮೂತ್ರ ಮಾಡಿ ಬರ್ತದಂತ. ಹಂಗ ನಾವ್ ಏನ್ ಮಾಡ್ತೀವಿ? ಪ್ರದಕ್ಷಿಣೆ ಹಾಕ್ತಿವಿ. ಪ್ರದಕ್ಷಿಣೆ ಹಾಕಿ ನನ್ಗೆ ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಬೇಕು 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 ಬೇಕಂತ ಲಂಬಾ ಲಿಸ್ಟ್ ಅನ್ನುವಂಥದ್ದು ಮೂತ್ರನ ಮಾಡಿ ಬಂದ್ಬಿಡ್ತೀವಿ. ಬೇಕು ಅನ್ನೋದಕ್ಕಿಂತ ಭಗವಾನ್ ನೀ ಕೊಟ್ಟಿದ್ದು ನಮಗ ತೃಪ್ತಿ ಅದ, ನೀ ಏನನ್ನು ಕೊಡೋದು ಬೇಡಪ್ಪ, ನನಗ ನಿಮ್ಮನ್ನ ಸೇವೆ ಕೊಡುವ ಮರಾಯ ಅಂತ. ಸೇವೆ ಕೇಳ್ಬೇಕು ಅಂತ. ನನ್ನ ಭಕ್ತನ ಯಾವಾಗ್ಲೂ ನಿಮ್ಮ ಭಕ್ತನಾಗಿರ್ಬೇಕು ಅಂತ ಕೇಳ್ಬೇಕು. ನಾವು ಅದನ್ನ ಬಿಟ್ಟು ಏನ್ ಮಾಡ್ತೇವೆ? ಭೌತಿಕ ವಸ್ತುಗಳನ್ನು ಕೇಳ್ತಾ ಹೋಗ್ತೇವೆ. ಬೇಕು ಬೇಕು, ಗಾಡಿ ಬೇಕು, ಗೋಡ ಬೇಕು, ನೌಕರಿ ಬೇಕು, ಚಾಕ್ರಿ ಬೇಕು, ಚೌಕ್ರಿ ಬೇಕು ಅಂತ ಈ ರೀತಿ ಕೇಳ್ತಾನೆ ಹೋಗ್ತೇವೆ ಅಂತ. ನಾವು ಯಾವುದನ್ನು ಕೇಳೋದು ಬೇಡ. ಹೇ ಭಗವಾನ್, ನೀ ಎಲ್ಲ ಕೊಟ್ಟಿದೆಯಾ, ಅದಕ್ಕೊಂದು ಕೃತಜ್ಞತೆಯೋ, ನಿನಗೆ ಧನ್ಯವಾದ ಹೇಳತ್ತೀನಿ ನೀವು ಅಂತ. ಕೊಡುವುದನ್ನೆಲ್ಲ ಕೊಟ್ಟೆ ಹೇ ದೇವ, ನೀ ಕೊಡುವುದನ್ನೆಲ್ಲ ಕೊಟ್ಟೆ, ಕೃತಜ್ಞತೆ ಹೇಳುವ ಹೃದಯವನ್ನು ಕೊಡುವುದೇ ಮರೆತು ಬಿಟ್ಟೆ. ಕೃತಜ್ಞತೆ ಹೇಳುವ ಹೃದಯವನ್ನು ಕೊಡುವುದು ನೀನು ಮರೆತು ಬಿಟ್ಟೆ. ನನಗೆ ಕೊಡಬೇಕಾಗಿರೋದು, ನನಗೆ ನೀವು ಕೊಡಬೇಕಾಗಿರೋದು ಕೃತಜ್ಞತೆ ಹೇಳುವ ಹೃದಯ ಕೊಡುವ ತಂದೆ ಅಂತ. ನೀ ಎಲ್ಲ ಕೊಟ್ಟಿರುವಂತ ಎಲ್ಲ ಕೊಟ್ಟಿದ್ದಿಲ್ಲ, ಅದಕ್ಕೊಂದು ಕೃತಜ್ಞತೆ ಧನ್ಯವಾದ ಹೇಳಲಿಕ್ಕೆ ನಾನು ಒಂದು ಹೃದಯ ಕೊಡುವ ಹೃದಯ ಅಂತ. ಅದು ಹೃದಯ ಇಲ್ಲನ? ಇದೆ, ಅಂತ ಹೃದಯ ಅಲ್ಲ. ಆ ಹೃದಯ ಅನ್ನೋದು ಏನದೆ? ಭಾವನೆಗಳಿಂದ ಉಕ್ಕಬೇಕು. ಯಾವ ಭಾವನೆಗಳಿಂದ? ಹೇ ಭಗವಾನ್, ನೀವು ಕೊಟ್ಟಿರೋದೆಲ್ಲ ನಿನಗೆ ಒಂದು ಧನ್ಯವಾದ. ನನಗೆ ಮನೆ ಕೊಟ್ಟಿದೆ, ಊಟ ಕೊಟ್ಟಿದೆ, ನಮ್ಮ ಮಕ್ಕಳು ಕೊಟ್ಟಿದೆ, ನೌಕರಿ ಕೊಟ್ಟಿದೆ, ಏನು ಇದೆ ಮನೆಯೊಳಗೆ ಅದನ್ನ ಇದನ್ನೆಲ್ಲ ಕೊಟ್ಟಿದೆ ಅಂತ. ಸಾಧುಗಳೆಲ್ಲ ಏನ್ ಮಾಡ್ತಾ ಇದಾರೆ? ಸಾಧುಗಳನ್ನವರು ಭಕ್ತರನ್ನವರು ಯಾಕಿರ್ತಾರಂತಂದ್ರೆ ನೋಡ್ರಿ, ಜಂಗಲ್ ಅಂತ ಯಾಕೆ ಕರೀತಾರೆ? ಜಂಗಲ್ ಅಂದ್ರೆ ಜಂಗಲ್ನೊಳಗ ಮೈಟ್ ಈಸ್ ದ ರೈಟ್. ಯಾರ ಕಡೆ ಶಕ್ತಿ ಇದೆ ಅವ್ರು ಮತ್ತೊಬ್ರು ಕೊಂದು ತಿನ್ನೋದು. ಹುಲಿ ಏನ್ ಮಾಡ್ತದೆ? ಈ ಜಿಂಕೆಗಳನ್ನ ಕೊಂದು ತಿಂತದ. ಅಂದ್ರೆ ಅದಕ್ಕಿಂತ ಕೆಳಗ ಅಬಲವಾಗಿರುವಂತಹ ಶಕ್ತಿ ಇರ್ಲಾರದಂತ ಪ್ರಾಣಿಗಳೇನದವನ್ನ ಹೊಡೆದಾಕಿ ತಿನ್ನಾಕ್ತಾವ. ಅಲ್ಲಿ ಕ್ಷಾರಸಿಟಿ ಅಂದ್ರೆ ದೊಡ್ಡವ್ರಿಗೆ ಏನ್ ಅನ್ಸತಿ? ಯಾವಾಗ್ಲೂ ದೊಡ್ಡ ಶಕ್ತಿ ಇರೋವ್ರಿಗೆ ಏನ್ ಅನ್ಸತಿ? ಇದು ಜಗತ್ತೆಲ್ಲ ಒಂದು ರೀತಿ ಬರದಿಂದ ತುಂಬಿಕೊಂಡದ ಅಂತ. ಇಲ್ಲಿ ನಾವು ಅದನ್ನ ಜಗ್ಗೆ ತಗೊಳ್ಬೇಕು ಅಂತ, ಕಸ್ಕೊಂಡು ತಿನ್ಬೇಕು ಅನ್ನೋಂಥದ್ದು ಒಂದು ಮನೋಭಾವ ನಮ್ಮಲ್ಲಿ ತುಂಬ್ತಾ ಹೋಗ್ತದೆ. ಹಂಗಾಗೋದ್ರಿಂದ ನಾವು ಅದನ್ನ ಇಕ್ಕತ್ರ ಮಾಡ್ತಾ ಹೋಗ್ತೇವೆ. ಇಕ್ಕತ್ರ ಅಂದ್ರೆ ಒಟ್ಟು ಗೂಡಿಸ್ತಾ ಹೋಗ್ತೇವೆ. ನಮ್ ಕಡೆಗೆ ಇದ್ರು ಕೂಡ ಒಟ್ಟು ಗೂಡಿಸ್ತೇವೆ, ಮತ್ತವ್ರಿಗೆ ಅದನ್ನ ಕೊಡ್ಲಿಕ್ಕೆ ಹೋಗುದಿಲ್ಲ. ಅದನ್ನ ಹಾಗೆ ಕೂಡಿಡ್ತೇವೆ. ಅದರ ಭಕ್ತರಾದವ್ರು ಏನ್ ಮಾಡ್ತಾರೆ? ಅದನ್ನ ಕೂಡಿಡುದಿಲ್ಲ. ಅವ್ರಿಗೆ ಏನ್ ಅನ್ಸದೆ? ಎಲ್ಲಾ ಕಡೆಗೆ ಅವರು ಭಗವಾನ್ ನೋಡ್ಲಿಕ್ಕತ್ತಾರ. ಎಲ್ಲದ್ರಲ್ಲಿನೂ ಭಗವಾನ್ ನೋಡ್ಲಿಕ್ಕತ್ತಾರ. ಆ ಗಿಡದಲ್ಲಿ ಕೂಡ ಭಗವಾನ್ ನೋಡ್ತಾರ. ಅಂದ್ರೆ ಗಿಡದಲ್ಲಿ ಭಗವಾನ್ ನೋಡ್ಲಿಕ್ಕತ್ತಿದಾರ ಅಂದ್ರೆ ಅಲ್ಲಿ ಹಣ್ಣು ಹಂಪಗಳು ಬರ್ತಾವು, ಕೊಡ್ತಾವು. ಲತ ಬಳ್ಳಿಗಳಲ್ಲಿ ಹೂವುಗಳನ್ನ ನೋಡ್ಲಿಕ್ಕತ್ತಾರ. ಭಗವಾನನ ಒಂದು ಮೂರ್ತ ರೂಪ ನೋಡ್ಲಿಕ್ಕತ್ತಾರ. ಭಗವಾನ್, ಈ ಹೂವು ಭಗವಾನ್ ನಿನಗೆ ಸೇರ್ಬೇಕಾಗಿತ್ತು, ಈ ಹಣ್ಣು ನಿನಗೆ ಸೇರ್ಬೇಕಾಗಿತ್ತು, ಈ ವಸತಿ, ಈ ಮನಿ ನಿನಗೆ ಸೇರ್ಬೇಕಾಗಿತ್ತು, ಇದೆಲ್ಲವೂ ನಿನಗೆ ಸೇರ್ಬೇಕಾಗಿದ್ದು ಭಗವಾನ್. ಇದ್ರ ಅವ್ರು ಯಾವಾಗಲೂ ಕೃತಜ್ಞತೆಯನ್ನ ಹೇಳ್ತಾ ಇರ್ತಾರ ಅಂತ. ಅಂದ್ರೆ ಎಲ್ಲಾ ಕಡೆಗೂ ಭಗವಾನ್ ನೋಡ್ತಾ ಇರ್ತಾರೆ. ಹಂಗಾಗೋದ್ರಿಂದ ಭಕ್ತರಿಗೆ ಆ ಸ್ಕ್ಯಾರಸಿಟಿ ಅನ್ನೋದು, ಬರ ಅಥವಾ ಕ್ಷಾಮ ಅನ್ನೋದು ಇರೋದಿಲ್ಲ ಅವ್ರ ಕಡೆ. ಅವ್ರು ಯಾವಾಗಲೂ ಐಶ್ವರ್ಯದಿಂದ ತುಳಿದಿರ್ತದೆ. ಯಾಕಂದ್ರೆ ಭಗವಾನ್ ನಾಮ ತಗೋತಿರ್ತಾರ. ಭಗವಾನ್ ಅವ್ರ ಆರಾಧ್ಯ ದೈವ ಇರ್ತಾರೆ. ಎಲ್ಲಿ ಭಗವಾನ್ ಇರ್ತಾರಲ್ಲ ಐಶ್ವರ್ಯ ತುಂಬ್ತಾರೆ. ಅವರಿಗೆ ಅವಶ್ಯಕತೆ ಇರುವಂತ ವಸ್ತುಗಳನ್ನು ಭಗವಾನ್ ಕರುಣಿಸ್ತಾರೆ. ಆದ್ರೆ ಅದನ್ನ ಮೆಸೂಜ್ ಮಾಡೋದು, ಅದನ್ನ ಅರ್ಥ ಮಾಡಿಕೊಳ್ಳೋದು ಮೇಲೆ ಡಿಪೆಂಡ್ ಆಗ್ತದೆ. ಹಿಂಗ ಸಾಧುಗಳ ಒಂದು ಸಂಘದಲ್ಲಿ ರಾಮ ಇದನ್ನ ಕಲಿತಾರೆ. ಏನ್ ಕಲಿತಾರೆ? ಭಕ್ತರಲ್ಲಿ ಯಾವುದೋ ಸ್ಕ್ಯಾರಸಿಟಿ ಅನ್ನೋದಿರುವುದಿಲ್ಲ. ಅವ್ರ ಮುಂದ ಶೃಂಗವೇರಪುರ ಬರ್ತಾರೆ. ಶೃಂಗವೇರಪುರ ಅಲ್ಲಿ ಗುಹಾ ಅಂತ. ಗುಹಾ ಅಂದ್ರ ಅರಣ್ಯದ ರಾಜ, ಕಾಡಿನ ರಾಜ. ನಮ್ಮನೆಯ ಸಾರಿ ಮೂಲ ನಿವಾಸಿ ಆದಿವಾಸಿಗಳು ಅಂತ ಇರ್ತಾರೆ. ಆ ಕುಟುಂಬಕ್ಕೆ ಸೇರಿದವರು
ಅವ್ರೇನೈತಿ ಕಾಡು ಜನರ ಒಬ್ಬ ರಾಜ. ರಾಮ ಬರ್ತಾನೆ, ರಾಮನ್ ನೋಡ್ತಾರೆ, ಓಡ್ತಾ ಓಡ್ತಾ ಹೋಗಿ ಆ ಗುಹಾನನ್ನ ಆಲಿಂಗನ ಮಾಡಿಕೊಳ್ತಾನೆ. ರಾಮ ರಾಜಕುಮಾರ, ಅಯೋಧ್ಯ ದೇಶದ ರಾಜ ದಶರಥನ ಪುತ್ರ, ಒಳ್ಳೆ ಎಜುಕೇಟೆಡ್, ಒಳ್ಳೆ ಡಿಗ್ನಿಟಿ ಇರವ. ಇವ ಹೋಗಿ ಯಕಸ್ಥಿತ ಒಬ್ಬ ಕಾಡು ಮನುಷ್ಯನನ್ನ ತಬ್ಬಿ ಆಲಿಂಗನ ಮಾಡ್ತಾನಲ್ಲ ಅಂತ ಲಕ್ಷ್ಮಣನಿಗೆ ಹಂಗನಿಸ್ತದ. ಇದು ನೋಡ್ತಾರ. ಇಷ್ಟೊಳಗ ಏನಾಗ್ತತಿ, ಇಲ್ಲಿ ಅವ್ರೇನು ಇದಕ್ ಬಂದ ಪ್ರಯಾಗರಾಜಕ್ಕೆ ಬಂದ್ ನೋಡ್ತಾರಲ್ಲ, ಆ ಟೈಮ್ನಾಗ ಮಂತ್ರನ ವಾಪಸ್ ಕಳಿಸ್ತಾರ. ನೀವ್ ಹೋಗಪ್ಪ, ದಶರಥ ನಮ್ಗಾಯ್ ಕಾಯ್ತಿರ್ತಾರ, ನೀವ್ ಹೋಗಿ ಅಟ್ಲೀಸ್ಟ್ ಈ ಸುದ್ದಿನಾದ್ರೂ ಮುಟ್ಟಿಸು ಅಂತ ಅವ್ರು ವಾಪಸ್ ಹೋಗ್ತಾರ. ಅವ್ರು ಹೋಗ್ಬೇಕಾದ್ರೆ ದೂರದವರೆಗೂ ರಾಮ ನೋಡ್ತಾನೆ, ಮಂತ್ರನ ರಥ ಹೋಗ್ತಾನೆ ಇದೆ. ಮಂತ್ರ ತಿರುಗಿ ನೋಡ್ತಾ ಇರ್ತಾನೆ ರಾಮ ಲಕ್ಷ್ಮಣ ಸೀತಾರ್ನ. ಸ್ವಲ್ಪ ದೂರವರೆಗೆ ಹೋಗ್ತಾನೆ, ಮತ್ತೆ ವಾಪಸ್ ನೋಡ್ತಾನೆ, ದೂರವರೆಗೆ ಹೋಗ್ತಾನೆ, ಮತ್ತೆ ವಾಪಸ್ ನೋಡ್ತಾನೆ. ರಥ ನಿಲ್ಲಿಸಿ ಹೋಗ್ತಾ ಇರ್ತಾವ. ಅವು ಕುದುರೆಗಳು ಕೂಡ ಕಣ್ಣುಗಳನ್ನು ತಿರುಗಿಸಿ ನೋಡ್ತಾ ಇದ್ದಾವು. ರಾಮನ ಬಿಟ್ಟು ಹೋಗ್ತಾ ಇದ್ವಿ ಹಂಗ. ಮುಂದ ಇಲ್ಲಿ ರಾಮ ಏನ್ ಮಾಡ್ತಾನೆ, ಗುಹಾನನ್ನ ತಬ್ಬಿಕೊಳ್ತಾನೆ, ಓಡ್ ಹೋಗಿ ತಬ್ಬಿಕೊಳ್ತಾನೆ. ಗುಹಾ ರಾಮನನ್ನು ತಪ್ಪಿಕೊಳ್ತಾರೆ. ರಾಮ ಯಾರಲ್ಲೇನೋ ದೋಷನ ಹುಡುಕೋದಿಲ್ಲ, ಯಾರಲ್ಲೇನೋ ಇವ ಕೀಳು, ಇವ ಮೇಲು, ಜಾತಿ, ಮಡಿ, ಇವ ಆ ರೀತಿ ಇಲ್ಲ. ರಾಮ ಏನ್ ಮಾಡ್ತಾರೆ, ಅವರೆಲ್ಲರಲ್ಲೇನು ಏನ್ ಮಾಡ್ತಾರೆ, ಒಳ್ಳೇದನ್ನೇ ಹುಡುಕ್ತಾರೆ, ಒಳ್ಳೇದನ್ನೇ ನೋಡ್ತಾರೆ. ನೋಡ್ರಿ, ಒಬ್ಬ ಪಂಡಿತ ಆದಂತ ಒಬ್ಬ ಸಾಧುವಾದ ವ್ಯಕ್ತಿ ಏನ್ ಮಾಡ್ತಾನ, ಪ್ರತಿಯೊಬ್ಬರಲ್ಲಿ ಏನ್ ಮಾಡ್ತಾನ, ಪಂಡಿತ ಸಮದರ್ಶನ ಅಂತ ಶ್ಲೋಕ ಇದೆ. ಪ್ರತಿಯೊಬ್ಬರಲ್ಲೇನು ಏನ್ ಮಾಡ್ತಾರ, ಆತ್ಮನನ್ನು ನೋಡ್ತಾರಂತ. ಒಂದು ಆನೆ ಕೂಡ ನೋಡಿದ್ರು ಕೂಡ, ಒಂದು ನಾಯಿ ಕೂಡ ನೋಡಿದ್ರು ಕೂಡ, ಆ ಒಬ್ಬ ಪಂಡಿತನನ್ನು ಕೂಡ ನೋಡಿದ್ರು ಕೂಡ, ಅವರಲ್ಲೇ ಎಲ್ಲರ ಕಡೆಯಲ್ಲಿ ಏನ್ ಕಾಣ್ತಾ ಇದೆ ಅಂದ್ರೆ ಅವರು ಜೀವಾತ್ಮನೇ ಕಾಣ್ತಾ ಇದೆ. ಅವನ್ನ ಎಲ್ಲರನ್ನು ಸಮದೃಷ್ಟಿಯಿಂದ ನೋಡ್ತಾರಂತ. ಈಗ ನಾವೇನ್ ಮಾಡ್ತೀವಿ, ಒಂದು ನಾಯಿ ಹೋಗ್ತಾ ಇದೆ, ಅಯ್ಯೋ ಇದು ನಾಯಿ ಅಂತ. ನಾಯಿ ಶರೀರದೊಳಗದ ಯಾವುದೋ ಆತ್ಮ. ಅದಕ್ಕೆ ನಾವು ನಾಯಿ ಕೂಡ ರೆಸ್ಪೆಕ್ಟ್ ಮಾಡ್ಬೇಕು. ಪ್ರತಿಯೊಂದು ಪಕ್ಷಿಗಳಾಗ್ಲಿ, ನಾಯಿಗಳಾಗ್ಲಿ, ಮಂಗಗಳಾಗ್ಲಿ, ಯಾವುದನ್ನು ನಾವು ಹೀಗೇಳುವಂಗಿಲ್ಲ, ನಿಂದ ಮಾಡಬಾರ್ದು. ನಿಂದ ಮಾಡಿದ್ರೆ ಏನಾಗ್ತದ ಅನ್ನೋದಕ್ಕೆ ಮಹಾರಾಜರು ಹೇಳ್ತಾರೆ. ಏನಾಗ್ತದ ಅಂದ್ರೆ, ಇವಾಗ ಅವ್ರು ಭಕ್ತರಲ್ಲ, ಮೆಟೀರಿಯಲಿಸ್ಟಿಕ್ ಆಗಿರ್ಬೋದು, ಆದ್ರೂ ಕೂಡ ಅವ್ರಿಗೆ ನಾವು ಬೈದ್ವಿ ಅಂತ. ನಾನು ಹರೇ ಕೃಷ್ಣ, ನಾನು ಓದ್ತೇನೆ, ನಾನು ಎವ್ರಿ ಡೇ 16 ರೌಂಡ್ ಜಪ ಮಾಡ್ತೇನೆ, ನಾನು 4 ರಿಲೇಟಿವ್ ಪ್ರಿನ್ಸಿಪಲ್ ಫಾಲೋ ಮಾಡ್ತೇನೆ, ನಾನು ಸತ್ಸಂಗಕ್ಕೆ ಹೋಗ್ತೇನೆ, ಐ ಆಮ್ ಹರೇ ಕೃಷ್ಣ. ಇವನು ಕಂಟಿ ಮೇಲೆ ಹಾಕೊಂಡಿದ್ದೇನೆ, ನಾನು ತಿಲಕ ಹಚ್ಕೊಳ್ತಾ ಇದ್ದೇನೆ ಅಂದ್ರೂ ಕೂಡ ಅದು ಅಹಂಕಾರ ಅಂತ ಹೇಳಿಬಿಟ್ಟು ಬೇರೆದವರಿಗೆ ನಾವು ನಿಂದ ಮಾಡಿದ್ರೆ, ಮಟೀರಿಯಲಿಸ್ಟಿಕ್ ಅದರ ಅಂತ ಹೇಳಿಬಿಟ್ಟು ನಿಂದ ಮಾಡಿದ್ರೆ, ಅವರು ಮುಂದೆ ಹೋಗಿ ಆ ಮಟೀರಿಯಲಿಸ್ಟಿಕ್ ವ್ಯಕ್ತಿ ಮುಂದಿನ ಜನ್ಮದೊಳಗ ಅವ್ರ ಭಕ್ತರಾಗಿ ಅವ್ರು ಜಪ ಮಾಡ್ಲಿಕ್ಕೆ ಹೊತ್ನಾಗ ಈಗ ಮಾಡಿರುವಂತ ಅಪರಾಧ ಏನೈತಲ್ಲ, ಈ ಅಪರಾಧ ಅವಾಗ ಅದು ಕನ್ಸಿಡರ್ ಆಗ್ತದೆ, ಅವಾಗ ಅದು ಕೌಂಟ್ ಆಗ್ತದೆ, ಅವಾಗ ಅದು ಗಿಣಿತಿಗೆ ಬರ್ತದೆ ಅಂತ ಮಹಾರಾಜರು ಹೇಳ್ತಾರೆ. ಅದಕ್ಕೆ ನಾವು ಯಾರನ್ನು ದೂಷಿಸಬಾರ್ದು. ನೋಡಿ, ಈ ಜಗತ್ತಿನೊಳಗೆ ನಾವು ಬಂದು ಬಿದ್ದಿದ್ವಿ ಅಂದ್ರ ಯಾವುದೇ ಕಮ್ಮಿ ಇರೋ ಸಲುವಾಗಿ ನಾವು ಈ ಜಗತ್ತಿಗೆ ಬಂದು ಬಿದ್ದಿದ್ವಿ. ನಾವು ಈರ್ಷ್ಯ ಮಾಡೋ ಸಲುವಾಗಿನ ಗೋಲಕಧಾಮದಿಂದ ನಾವು ಈ ಭೌತಿಕ ಜಗತ್ ಬಂದು ಬಿದ್ದಿದ್ವಿ. ಈ ಜೈಲಿಗೆ ಬಂದ್ ಅದೀವಿ ಅಂತಂತಂದ್ರೆ ಏನೋ ನಾವು ಗಲತಿ ಅಥವಾ ಅಪರಾಧ ಮಾಡಿದೀವಿ ಅನ್ನೋ ಸಲುವಾಗಿ ನಮ್ ಜೈಲಿನಾಗ ಹಾಕಿದಾರೆ. ಅವ್ರು ದೊಡ್ಡವ್ರು, ಇವ್ರು ದೊಡ್ಡವ್ರು ಅಂದ್ರೆ ಅವರು ಕೂಡ ಜೈಲಿನಾಗ ಆದ್ರೆ ನಾವು ಕೂಡ ಜೈಲಿನಾಗ ಅದೀವಿ. ಆದ್ರೆ ನಾವು ಸ್ವಲ್ಪ ಅವ್ರಿಗಿಂತ ಒಂದು ವ್ಯವಸ್ಥೆ ಒಳಗೆ ನಾವು ಸ್ವಲ್ಪ ಉತ್ತಮದೊಳಗಿರ್ಬೋದು. ಹಂಗಂತ ಹೇಳ್ಬಿಟ್ಟು ಅವ್ರ ಕೀಳು ಇವ್ರ ಮೇಲು ಅನ್ನುವಂಥದ್ದು ಮನೋಭಾವ ತಾಳಬಾರ್ದು. ಕೆಲವೊಮ್ಮೆ ಏನಾಗ್ತದೆ, ನಾವು ದೀಕ್ಷಿತರು, ಅವ್ರ ದೀಕ್ಷಾ ಸಹಿತ ಆಗಿಲ್ಲ, ನಾನು 3 ರೌಂಡ್ ಕಂಟಿ ಮಾಲ ಅದ, ಅವ್ರದ್ದು ಬರೀ ಇವಾಗ ಒಬ್ರು ಒಂದೇ ಕಂಟಿ ಮಾಲ ಐತಿ, ನಾನು 2 ಕಂಟಿ ಮಾಲ ಹಾಕೊಂಡಿದ್ದೇನೆ, ಅವ್ರದ್ದು ಕಂಟಿ ಮಾಲ ಸಹಿತ ಹಾಕೊಂಡಿಲ್ಲ. ನಾನು ಈಗ ಆಲ್ರೆಡಿ ಭಗವದ್ಗೀತಾ ಭಾಗವತಮ್ಮ ಓದ್ ಮುಗಿಸೀನಿ, ಅವಳು ಇನ್ನೂ ಏನೂ ಓದೇ ಇಲ್ಲ ಅಂತ. ಹಾಗಾಗಬಾರ್ದು. ನಾವು ಅವರನ್ನ ಎನ್ಕರೇಜ್ ಮಾಡ್ಬೇಕು ಹೊರತು ಅವ್ರನ್ನ ಮೆಂಟಲಿ ಡಿಕ್ರೀಸ್ ಮಾಡೋದಲ್ಲ. ಯಾಕಂದ್ರೆ ಗುರು ಯಾವ ಭಾವದಲ್ಲಿ ಪ್ರಚಾರ ಮಾಡ್ತಾರ ಆ ಭಾವನೆಯಲ್ಲಿ ಕೂಡ ನಾವು ಗುರುವಿನ ಭಾವನೆಗೆ ತಕ್ಕಂಗ ನಾವು ಇನ್ಸ್ಟ್ರೂಮೆಂಟ್ ಆಗ್ಬೇಕೆ ಹೊರತು
ನಾವೇ ಗುರು ಅನ್ನೋಂಥದ ಗುರು ಏನು ಮಹಾ ಅನ್ನುವಂತ ಸ್ಥಿತಿ ಒಳಗೆ ಬರಬಾರ್ದು. ನಾವೆಲ್ಲ ಏನ್ ಮಾಡ್ಲಿಕ್ಕತ್ತೀವಿ ಈಗ ಪರಿಸ್ಥಿತಿ ಹೆಂಗದ, ಗುರು ಏನು ಮಹಾ, ನಾನೇ ಗುರು ಅಂತ. ಇಲ್ಲ, ಗುರು ಮಹಾನ್ ತತ್ವ, ಗುರು ದೊಡ್ಡ ದೊಡ್ಡ ಶಕ್ತಿ. ಅವರು ನಮ್ಮಂಗ ಊಟ ಕೊಡ್ತಾರ, ಅವರು ನಮ್ಮಂಗ ಬಟ್ಟೆ ಹಾಕೊಳ್ತಾರ, ಅವರು ನಮ್ಮಂಗ ಮಲಗ್ತಾರ, ಅವ್ರದ್ದು ದಿನಚರಿ ನಮ್ಮಂಗ ಅದ. ಆದ್ರೂ ಕೂಡ ನಮ್ಮ ಹಂಗ ಇದ್ರು ಕೂಡ ಅವ್ರ ವ್ಯಕ್ತಿತ್ವ ದೊಡ್ಡದು. ಯಾಕೆ ವ್ಯಕ್ತಿತ್ವ ದೊಡ್ಡದು ಅಂದ್ರೆ, ಈಗ ನೋಡ್ರಿ, ಭೌತಿಕ ಜಗತ್ತಿನಿಂದ ನಮ್ಮನ್ನು ಮುಕ್ತ ಮಾಡ್ಲಿಕ್ಕೆ ಆ ವ್ಯಕ್ತಿನೇ ಕಾರಣ. ಅವರೇ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋರು. ಮತ್ತೆ ಅವ್ರ ಬಗ್ಗೆ ನಾವು ಅವರ ಭಾವನೆಗಳಿಗೆ ವಿರುದ್ಧವಾಗಿ ನಾವು ಮಾಡಾಕತ್ತಿದ್ವಿ ಅಂತ ಸರಿಯಲ್ಲ. ಇದನ್ನ ರಾಮ ಸ್ವತಃ ತಮ್ಮ ಜೀವನದಿಂದ ತೋರಿಸ್ತಾ ಇದ್ದಾರೆ, ಎಲ್ಲಿ ಯಾವ ರೀತಿ ಇರಬೇಕು ಅಂತ. ಅದಕ್ಕೆ ರಾಮನ ಒಂದು ಸೌಶಲ್ಯ ಗುಣ ಏನಕ್ಕಲ್ಲ ಯಾವಾಗಲೂ ವರ್ಜಿತ ಆಗ್ತಿರ್ತದೆ. ವರ್ಜಿತ ಅಂದ್ರೆ ಜಾಸ್ತಿ ಆಗ್ತಾ ಹೋಗ್ತದೆ. ಸಾರಿ, ಇದು ವರ್ಜಿತ ಅಲ್ಲ, ಜಾಸ್ತಿ ಆಗೋದು, ಹೆಚ್ಚಿಗೆ ಆಗ್ತಾ ಹೋಗೋದು. ಅದಕ್ಕೆ ಅದೇ ಭಗವಾನನ ಭಕ್ತರು ನಾವು, ಆ ಭಗವಾನನ ಸ್ಮರಣೆ ಮಾಡೋದು, ಅದು ಕೂಡ ನಮ್ಮ ಜೀವನದಲ್ಲಿ ಇಳಿಲಿ ಅನ್ನೋದು ಮೂಲಕ ಇವತ್ತಿನ ಕ್ಲಾಸಿಗೆ ನಾವು ಇಲ್ಲಿ ವಿರಾಮ ಕೊಡೋಣ. ಗುಹಾನ ಆಲಿಂಗನ ಮಾಡ್ಕೊಳ್ತಾರೆ. ಗುಹಾನ ಒಂದು ಜೀವನ ಹೆಂಗ್ ಆಗ್ತತಿ, ಮುಂದೆ ಏನಾಗ್ತದೆ ಅಂತಂದ್ರ ಟೈಮ್ ಆಯ್ತು. ಇದು ಮುಂದಿನ ಕಥೆಯೊಳಗ ಇದನ್ನ ಮುಂದುವರ್ಸುವ. ಹರೇ ಕೃಷ್ಣ. ಇದರ ಯಾರಿಗಾದ್ರೂ ಪ್ರಶ್ನೆ, ಟೀಕಾ, ಟಿಪ್ಪಣಿ, ಉತ್ತರಗಳು ಏನಾದ್ರು ಇದ್ರೆ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಸ್ ಬ್ರೋ. ಅದೇ ಪ್ರಭುಜಿ, ಇದು ಶ್ರೀಲಂಕಾ ಅವಾಗಿನ ಲಂಕಾನ ಇವಾಗಿರೋ ಶ್ರೀಲಂಕಾ, ಅದ್ರ ಬಗ್ಗೆ ಏನಾದ್ರು ಹೇಳಿ ಪ್ರಭುಜಿ. ಪ್ರಭುಜಿ, ಅವು ಕೆಲವೊಂದು ಇನ್ನೂ ನೋಡ್ರಿ, ರಾಮಾಯಣದ ಕಥೆಗೆ ಸಂಬಂಧಪಟ್ಟಂತ ಸ್ಥಳಗಳು ಇವತ್ತಿನವರೆಗೂ ಹಾಗೆ ಇದಾವೆ. ಈ ಭೌತಿಕ ಜಗತ್ತಿನಾಗ ನಾವು ನೋಡ್ಲಿಕ್ಕೆ ಆಗ್ತದೆ. ಈಗ ನೋಡಿ, ಅಯೋಧ್ಯ ರಾಮ ಹುಟ್ಟಿರುವಂತ ಸ್ಥಾನ. ಹಂಗ ಪ್ರಯಾಗ್ರಾಜ ಇವತ್ತಿನವರೆಗೂ ಹಾಗೆ ಇದೆ. ಅನೇಕ ಸಿಟಿಗಳು ಇವತ್ತಿನವರೆಗೂ ಹಾಗಿದಾವ. ಕಾಶಿ, ಬನಾರಸ್, ಅಯೋಧ್ಯ, ದ್ವಾರಕಾ, ಜಗನ್ನಾಥ್ಪುರಿ, ಅವು ಕಾಲೋದಿಂದ ಹಾಗೆ ಇದಾವ. ಅದೇ ರೀತಿ ಶ್ರೀಲಂಕಾ ಕೂಡ ಇವತ್ತಿನವರೆಗೂ ನೀವು ರಾಮೇಶ್ವರಂ ಹೋದ್ರೆ ರಾಮ ಸೇತು ಕಟ್ಟಿರುವಂತ ಸ್ಥಾನ ಇವತ್ತಿನವರೆಗೆ ಸಿಗ್ತದೆ, ಸಿಗ್ತದೆ. ಅದನ್ನ ಅನುಭವ ಮಾಡ್ಬೋದು, ನೀವು ನೋಡ್ಲಿಕ್ಕೆ ಆಗ್ತದೆ. ನಾವು ಹೋಗಿದ್ವಿ ರಾಮೇಶ್ವರಂಕ. ರಾಮೇಶ್ವರಂ ನಮ್ಮ ಗುರು ಮಹಾರಾಜರು ಯಾತ್ರೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ರಾಮೇಶ್ವರಂದಲ್ಲಿ ರಾಮ ಏನು ಸೇತು ಕಟ್ಟಿದ್ದಾರೆ, ಆ ಸೇತು ಜಾಗದಲ್ಲಿ ಅದರ ಹಿಂದ ಸಮುದ್ರದಲ್ಲಿ ಬಹಳಷ್ಟು ದೂರದವರೆಗೆ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅಲ್ಲಿ ಬೆಸ್ತರೆಲ್ಲ ಏನ್ ಮಾಡಿದ್ರು, ಇಲ್ಲಿ ಜಾಸ್ತಿ ಡೆಪ್ತ್ ಇಲ್ಲ ಅಂತ. ಅಲ್ಲಿ ಒಂದು ಮಂದಿರ ಇದೆ, ಅವ್ರು ಹೇಳ್ತಾರೆ ಇದು ಬಹಳ ಜಾಸ್ತಿ ಡೆಪ್ತ್ ಇಲ್ಲ, ಇಲ್ಲಿ ಆಳ ಇಲ್ಲ, ಇಲ್ಲಿಂದ ಹಾಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ. ಈಗ ಏನಾಗ್ಲಿಕ್ಕೆ ಅಂದ್ರೆ ಕ್ರಮೇಣ ಈಗ ವರ್ಲ್ಡ್ ವಾರ್ಮಿಂಗ್ ಆಗ್ಲಿಕ್ಕತ್ತೈತಿ. ವಾರ್ಮಿಂಗ್ ಅಂದ್ರ ಜಗತ್ತಿನ ಒಂದು ಬಿಸಿ ಜಾಸ್ತಿ ಆಗ್ತಾ ಮಂಜು ಪರ್ವತಗಳೆಲ್ಲ ಕರಗಿ ಸಮುದ್ರದ ಮಟ್ಟ ಏರ್ಲಿಕ್ಕತ್ತತಿ ಅಂತ ಈಗಿನ ವಿಜ್ಞಾನಿಗಳು ಹೇಳ್ತಾರೆ. ಹಂಗಾಗೋದ್ರಿಂದ ಆ ಸಮುದ್ರ ಮಟ್ಟ ಏರುವುದರ ಮೂಲಕ ಧೀರೆ ಧೀರೆ ಡೆಪ್ತ್ ಜಾಸ್ತಿ ಆಗ್ತಾ ಹೋಗ್ತಾ ಆ ಸೇತು ಅಂತೆ ಮುಳುಗಿತ್ತು ಅಂತ ಈಗಿನವ್ರು ಹಿಂಗ್ ಹೇಳ್ತಾರೆ. ಆದ್ರ ವಿಭೀಷಣ ಏನ್ ಮಾಡ್ತಾರೆ, ರಾಮನಿಗೆ ಹೇಳ್ತಾರೆ, ಇದು ಸೇತು ಬೇಡ, ಇದು ಮುಂದ ಇದೇನಾದ್ರೂ ಒಂದ್ ಸ್ವಲ್ಪ ಇದಾಗ್ತತಿ, ಅದಕ್ಕೆ ಸೇತು ಇದನ್ ಮಾಡ್ರಿ ಅಂತ. ರಾಮ ಏನಿದೆ ಬಾಣ ಹೊಡೆದ್ರು, ಅದನ್ನ ನೀರಿನಲ್ಲಿ ಮುಳುಗಿಸಿದ್ರು ಅಂತ ಹೇಳ್ತಾರೆ. ಹೀಗೆ ಇವತ್ತಿನವರೆಗೂ ಅಲ್ಲಿ ರಾವಣನ ಅರಮನೆ ಇರುವಂತ ಜಾಗ ಇದೆ. ಮತ್ತೆ ಸೀತಾದೇವಿ ನಿಂತಿರುವಂತ ವನ ಇದೆ. ಅನೇಕ ಉಲ್ಲೇಖಗಳು ಇದೆ ಅಂತ ಹೇಳ್ತಾರೆ. ಪ್ರಭುಪಾದವರು ಒಂದ್ ಕಡೆಗೆ ಇನ್ನೊಂದು ಕಡೆಗೂ ಉಲ್ಲೇಖ ಮಾಡ್ತಾರೆ. ಆಕ್ಚುಲಿ ಶ್ರೀಲಂಕಾ ಈಗಿನ ಅಮೆರಿಕದ ಹತ್ತತ್ರ ಆಸ್ಪಾಸ್ನಾಗ ಇರಬಹುದು ಅನ್ನುವಂತ ಒಂದು ಪ್ರಭುಪಾದವರು ಕೂಡ ಉಲ್ಲೇಖ ಮಾಡ್ತಾರೆ. ಆದ್ರೂ ಕೂಡ ಪ್ರಭುಪಾದವರು ಇದನ್ನು ಕೂಡ ಹೇಳ್ತಾರೆ.
ಹಿಂಗ ಶ್ರೀಲಂಕಾ ಈಗ ನಾವು ಸಿಲೋನ ಶ್ರೀಲಂಕಾ ಆಕ್ಚುಲಿ ಆಗಿನ ಟೈಮ್ನಾಗ ಅದು ಸ್ವರ್ಗಲೋಕ. ಆ ಸ್ವರ್ಗಲೋಕ ಯಾರ್ದು? ಆಕ್ಚುಲಿ ಕುಬೇರ ಅಲ್ಲಿ ಇರ್ತಿದ್ದ. ಕುಬೇರ ಟ್ರೆಜರರ್. ಯಾರ ಟ್ರೆಜರರು? ಭಗವಾನ ಟ್ರೆಜರರ್. ಭಗವಾನನ ಅರ್ಥಕೋಶವನ್ನ ಎಲ್ಲ ನೋಡ್ಕೊಳ್ಳುವಂತ ವ್ಯಕ್ತಿ ಅವ ಅಲ್ಲಿರ್ತಿದ್ದ. ಈ ರಾವಣ ಮತ್ತು ಕುಬೇರ ಅದಲ್ಲ, ಅವ್ರೇನತಿ ಒಂದೇ ತಂದೆ ಮಕ್ಕಳು. ತಾಯಿಂದ್ರೆ ಬೇರೆ ಬೇರೆ. ಈ ತಾಯಿ ಬೇರೆ ಬೇರೆ. ಅವ್ರೇನ್ ಮಾಡ್ತಾರೆ, ಈ ಕುಬೇರ ಏನ್ ಮಾಡಿದ, ದೇವತಾ ಆರಾಧನೆ ಮಾಡ್ತಾ ಭಗವಾನನ ಆರಾಧನೆ ಮಾಡ್ತಾ ಅವ್ನು ಮಹಾನ್ ಭಕ್ತರಾಗಿರ್ಬೋದು. ಅವನು ಶಿವನ ಆರಾಧಕರಾಗಿದ್ರು. ಅವನು ಶಿವನ ಆರಾಧಕರು ಅಂತ ಭಗವಾನನ ಭಕ್ತರು ಕೂಡ. ಅದಕ್ಕೆ ಇಂದ್ರ ಏನ್ ಮಾಡಿದ, ಇದನ್ನ ಇಂದ್ರನ ಅಮರಾವತಿಕ್ಕಿಂತನೂ ಇದು ಹೆಚ್ಚಿನ ಐಶ್ವರ್ಯದಿಂದ ತುಂಬಿಕೊಂಡಿತ್ತು ಆ ಟೈಮ್ನಾಗ. ಅವಾಗೇನಂತೆ ರಾವಣನ ಕಣ್ಣು ಅದ್ರ ಮೇಲೆ ಬಿತ್ತು. ರಾವಣ ಏನ್ ಮಾಡಿದ, ಆ ಕುಬೇರನ್ನ ಅಲ್ಲಿಂದ ಓಡಿಸಿ ಅದನ್ನ ಏನಂತೆ ಆಕ್ರಮಣ ಮಾಡಿಕೊಂಡು ತನ್ನ ರಾಜ್ಯನಾಗಿ ಮಾಡ್ಕೊಂಡು, ಹಿಂಗ ಒಂದು ರಾವಣನ ಒಂದು ಆಕ್ರಮಣದಿಂದ ಅದು ಶ್ರೀಲಂಕಾ ರಾವಣನ ವಾಸ ಆಯ್ತು ಅಂತ. ರಾವಣನ ವಾಸ ಆಯ್ತು ಶ್ರೀಲಂಕಾನು. ಈಗಿನ ಈಗ ಶ್ರೀಲಂಕಾ ಅಂತ ಕರಿತೀವಿ. ಈಗ ಮುಂದೆ ಈ ಕಡೆ ಹೋದ್ರೆ ಮಾರಿಸಸ್ ಅಂತ ಐತೆ. ಮಾರಿಸಸ್ ಅಂದ್ರೆ ಆಲ್ರೆಡಿ ಅದು ರಾಜಕೀಯವಾಗಿ ಅನೇಕ ಅವ್ರು ಬೇರೆ ಚೈನಾದವ್ರ ಕಡೆ ವಾಲ್ಲಿಕತ್ತಿದ್ರು, ನಮ್ಮ ಇಂಡಿಯಾದ ವಿರುದ್ಧ ಎಲ್ಲ ಮಾತಾಡ್ಲಿಕತ್ತಿದ್ರು. ಆ ಟೈಮ್ನಾಗ ಪ್ರಧಾನಮಂತ್ರಿ ಅಲ್ಲಿ ಬೀಚಿಗೆ ಹೋಗಿ ಅವನೇನೇನು ಅಲ್ಲಿದ ಒಂದು ದ್ವೀಪಗಳನ್ನ ಟೂರಿಸಂ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಿಂಗಾಗೋದ್ರಿಂದ ಅವ್ರೇನಂತೆ ಮಾರಿಸಸ್ ಕಲ್ಲ ಇಲ್ಲಿ ನಮ್ದು ಇದು ಲಕ್ಷದ್ವೀಪದ ಇದಕ್ಕ ಅದನ್ನ ನೋಡಿಬಿಟ್ಟು ಅವ್ರಿಗೆಲ್ಲ ಹೊಟ್ಟೆ ಇಚ್ಚಿ ಬಿತ್ತು. ಆ ನಂತರ ಅಲ್ಲಿ ಅವ್ರಿಗೆ ತಿನ್ಲಿಕ್ಕೆ ಇಲ್ದಂಗ ಆಯ್ತು, ಪರಿಸ್ಥಿತಿ ಹಂಗಾಯ್ತು. ಈಗ ಇಂಡಿಯಾದವ್ರು ಅದನ್ನ ಹೆಲ್ಪ್ ಮಾಡ್ತಾ ಇದಾರ. ಆ ಮಾರಿಷಸ್ ದ್ವೀಪ ಅದಲ್ಲ, ಅದು ಮರೀಚ ಹೋಗಿ ರಾಮನ ಬಾಣದಿಂದ ಹೋಗಿ ಬಿದ್ದಿದ್ದ ಜಾಗ. ಈಗ ಅದು ಮಾರೀಚ್ ಅನ್ನೋ ಶಬ್ದ ಈಗ ಮಾರಿಸಸ್ ಆಗಿದೆ. ಈಗ ಇಂಡೋನೇಷ್ಯಾ ಅದಾವಲ್ಲ, ಇಂಡೋನೇಷ್ಯಾ ಅಂತಂದು ಏನ್ ಕರಿತೀವಿ, ಅದಕ್ಕ ಸುವರ್ಣ ದ್ವೀಪಗಳು ಅಂತ ಕರಿತಿದ್ರು. ಸುವರ್ಣ ದ್ವೀಪಗಳು ಅಂದ್ರೆ ಗೋಲ್ಡನ್ ಐಲ್ಯಾಂಡ್ಸ್ ಅಂತ. ಅಂದ್ರೆ ಬಂಗಾರದ ಬಣ್ಣದ ಜೊತೆ ಹೊಳಿತಾ ಇದ್ವಿ, ಅದರ ಸಲುವಾಗಿ ಗೋಲ್ಡನ್. ಈಗ ಮಲೆಯ ದೇಶ ಅಂತ ಕರೀತಾರೆ. ಈಗ ಬರ್ಮಾ ಅನ್ನೋದು ಬ್ರಹ್ಮ ದೇಶ ಅದ. ಈಗ ಏನೈತಿ ಮ್ಯಾನ್ಮಾರ್ ಅಂತ ಆಗಿದೆ. ಈಗ ಕಾಂಬೋಡಿಯಾ ಅನ್ನುವಂತ ಕರೆಯುವಂತ ಪ್ರಾಂತ್ಯ ಏನೈತಲ್ಲ, ಕಾಂಬೋಜ್ ಅನ್ನುವಂತ ಪ್ರಾಂತ್ಯ ಆಗಿತ್ತು. ಈಗ ಸಿಂಗಾಪುರ್ ಅನ್ನುವಂತ ಕರೆಯುವಂತ ಏನೈತಲ್ಲ ಸಿಂಹಪುರಿ ಅಂತ. ಸಿಂಹಗಳಲ್ಲಿ ಜಾಸ್ತಿ ವಾಸಿಸುವ ಸಲುವಾಗಿ ಸಿಂಹಪುರಿ ಅಂತ. ಬೇರೆ ಬೇರೆ ರಾಷ್ಟ್ರಗಳ ಮೊದಲಿನ ಹೆಸರುಗಳು ಇವತ್ತಿವರೆಗೂ ಉಂಟು, ಆ ಜಗನೂ ಉಂಟು. ಆದ್ರೆ ಕ್ರಮೇಣ ಮನುಷ್ಯರ ಒಂದು ಸಂತತಿ ಬೇರೆ ಬೇರೆ ಟೈಮ್ನಾಗ ಬಂದಂಗಿಲ್ಲ. ಆಯಾ ಟೈಮ್ನಾಗ ಅವರಿಗೆ ತಕ್ಕಂಗ ಹೆಸರುಗಳ ಬದಲಾವಣೆ ಆಗ್ತಾ ಬಂದವು. ಆದ್ರೂ ಕೂಡ ಅಪಭ್ರಂಶ ಆಗಿ ಕರೆದು ಕೂಡ ಇನ್ನೂ ಹಾಗೆ ಉಳಿದಿದ್ದವು. ಈ ರೀತಿ ಶ್ರೀಲಂಕಾ ಕೂಡ ಒಂದು. ಇದು ನಿಮ್ಮ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ಪ್ರಭು, ಇದು ಈಗ ನಮ್ದು ಇಂಡಿಯಾ ಬಂದು ಸನಾತನ ಧರ್ಮ ಫಾಲೋ ಮಾಡ್ಬೇಕು ಆತರ. ಈಗ ಸೂರ್ಯ ಕಿರಣ ಯಾವ ದೇಶದ ಮೇಲೆ ಎಷ್ಟೆಷ್ಟು ಬೀಳುತ್ತೆ ಅದ್ರ ಮೇಲೆ ಇದು ಇದಕ್ಕೆ ಇಂಡಿಯಾಗೆ ಸನಾತನ ಧರ್ಮ ಬಂತು, ಅಮೆರಿಕಾಗೆ ಅದು ಈ ತರ ಕಮರ್ಷಿಯಲ್ ಲೈಫ್ ಸ್ಟೈಲ್ ಬಂತು. ಅದು ಏನು ಪ್ರಪಂಚ ಅದು ನೋಡಿ. ಯಾಕೆಂದ್ರ ಇದು ನ್ಯಾಚುರಲ್ ಆಗಿ ಹೇಳ್ತಾರೆ ಹಾಗೆ. ಪರಮಾತ್ಮ ನಮ್ಮ ಇಂಡಿಯಾದ ಮೇಲೆ ಅಂದ್ರೆ ಈಗಿರುವಂತ ಈ ಕಾಂಟಿನೆಂಟ್ ಆಕ್ಚುಲಿ ಭಾರತ ವರ್ಷ ಇಳಾ ದೇಶ ಅಂತ ಕರಿತಿದ್ರು. ಭೂಮಿನ ಇಡೀ ಭೂಮಿನ ಒಂದ ದೇಶ. ಯಾವಾಗ ಯುಧಿಷ್ಠಿರ ಮಹಾರಾಜರು ಆಳ್ತಾ ಇದ್ರು, ಧರ್ಮರಾಜ ಆಳ್ಬೇಕಾದಾಗ ಇಡೀ ಭೂಮಿನ ಒಂದು ದೇಶ. ಪರೀಕ್ಷಿತ ಮಹಾರಾಜರು ಆಳ್ಬೇಕಾದಾಗನು ಇಡೀ ಭೂಮಿನ ಒಂದು ದೇಶ. ಬರೀ ಇಂಡಿಯಾದ ಒಂದು ಪಾರ್ಟಿ ಅಷ್ಟ ಆಳ್ತಾ ಇದ್ದಿಲ್ಲ. ಇಡೀ ಜಗತ್ತಿನ ಪೂರ ಎಲ್ಲಾ ಖಂಡಗಳಿಗೆ ರಾಜ ಆಗಿದ್ರು. ಈಗ ಭಕ್ತ ಅಂಬರೀಷ್, ದಿಲೀಪ ಅವರೆಲ್ಲ ಇಡೀ ಜಗತ್ತಿನಾದ್ಯಂತನ ಅವರು ರೂಲ್ ಮಾಡ್ತಾ ಇದ್ರು. ಅವಾಗಿನ 7 ಖಂಡಗಳದ ಅಂತಂದು ಆಲ್ರೆಡಿ ಅವಾಗನ ಉಲ್ಲೇಖ ಮಾಡಿದ್ರು. ಹಂಗ ಆದ್ರೂ ಕೂಡ ಈಗ ನೋಡ್ರಿ, ನಮ್ಮ ಸರ್ವ ಋತುಗಳು ಅದಾವಲ್ಲ, ಕಾಲಮಾನ ತಕ್ಕಂಗೆ ಎಷ್ಟೆಷ್ಟು ಟೈಮ್ ಎಷ್ಟು ಇರ್ಬೇಕು, ಎಷ್ಟು ಹೀಟ್ ಇರ್ಬೇಕು, ಎಷ್ಟು ಚಳಿ ಇರ್ಬೇಕು, ಎಷ್ಟು ಮಳೆಗಾಲ ಆಗ್ಬೇಕು, ಎಲ್ಲವೂ ವ್ಯವಸ್ಥಿತವಾಗಿ ಭಾರತ ಭೂಮಿಯಲ್ಲಿ ಕೊಟ್ಟಿದ್ದಾರೆ.
ಈಗ ನೋಡಿ ನಮ್ಗೆ ಇಲ್ಲಿ ಈಗ ಬೇಸಿಗೆ ಕಾಲ, ಈ ಬೇಸಿಗೆ ಕಾಲ ಕಳೀತಂತಂದ್ರೆ ಮಳೆಗಾಲ ಬರ್ತದೆ, ಮಳೆಗಾಲ ಆದ್ಮೇಲೆ ಮತ್ತೆ ಚಳಿಗಾಲ. ಕರೆಕ್ಟ್ ಟೈಮ್ನೊಳಗೆ ಎಲ್ಲಾ ಋತುಗಳು ಕರೆಕ್ಟ್ ನಡೀತಾವ. ಇಲ್ಲಿ ನಮ್ಗೆ ಬಿಸಿನೂ ಸಿಗ್ತದ, ಚಳಿನೂ ಸಿಗ್ತದ, ಮಳೆನೂ ಸಿಗ್ತದ. ನಾವು ಈಗ ಯುರೋಪಿಯನ್ ಕಂಟ್ರಿ ಒಳಗೆ ಹೋದ್ರ ಯಾವಾಗ್ಲೂ ಮಳೆನ ಆಗ್ತಿರ್ತದ, ಅಥವಾ ಯಾವಾಗ್ಲೂ ಕೂಲ್ ಆಗಿರ್ತಾವ, ಎಲ್ಲ ಐಸ್ಲ್ಯಾಂಡ್ ಆಗಿರ್ತಾವ. ಅಲ್ಲಿ ಬೇರೆ ಆಹಾರಗಳು ಬೆಳೆಯುವುದಿಲ್ಲ. ಯಾವಾಗ ಬೇರೆ ಆಹಾರಗಳು ಸರಿಯಾಗಿ ಋತುಮಾನಗಳು, ಈ ನೋಡಿ ಈಗ ಋತುಮಾನಗಳು ಕರೆಕ್ಟ್ ಗಣನೆಯ ಮೇಲೆ ನಡೀತಾ ಇತ್ತಂದ್ರೆ ಆ ಋತುಚಕ್ರಗಳ ಮೇಲೆ ಅನೇಕ ಬೇಸಾಯ ಕ್ರಿಯೆಗಳು ನಡೀತಾವ. ಅಂದ್ರ ಆಯಾ ಕ್ರಾಪ್ಗಳು, ಅಂದ್ರೆ ಆಯಾ ಧಾನ್ಯಗಳು ಬೆಳೆಯುವಂತ ಒಂದು ವ್ಯವಸ್ಥೆ ಸೃಷ್ಟಿಗೊಳ್ತದೆ. ಈಗ ಅಲ್ಲಿ ಒಂದೇ ಕಾಲ ಯಾವಾಗ್ಲೂ ಜಾಸ್ತಿ ಅದೇ ಇರ್ತದಂತಂದ್ರೆ ಅಲ್ಲಿ ಬೆಳಿಲಿಕ್ಕೆ ಆಗುದಿಲ್ಲ. ಅಲ್ಲಿ ಅವಾಗ ಅಲ್ಲೇ ಯಾವುದೇ ಧಾನ್ಯಗಳು ಬೆಳೆಯುದಿಲ್ಲ. ಬೆಳಿಲಾರದಂತ ಜಾಗದೊಳಗೆ ಮತ್ತೇನ್ ಮಾಡ್ಲಿಕ್ಕತ್ತಾರ, ಅಲ್ಲಿ ಸಿಗುವಂತ ಪ್ರಾಣಿಗಳನ್ನ ಮೋಸದಿಂದಾನ ಕೊಂದು ತಿನ್ಲಿಕ್ಕತ್ತಾರ. ಮನುಷ್ಯ ಇರ್ಲೇಬೇಕಾಗ್ತದೆ ಅಂದ್ರ ಅಲ್ಲಿರುವಂತ ಪ್ರಾಣಿಗಳನ್ನ ಹಿಡಿಬೇಕಲ್ಲ. ಅದನ್ನ ಹಿಡಿಬೇಕಂತಂದ್ರೆ ಅದಕ್ಕೆ ಏನಾದ್ರು ಟ್ರ್ಯಾಪ್ ಮಾಡಿ ಹಿಡಿಬೇಕು, ಆಮೇಲೆ ಅದನ್ನ ಕೊಂದು ತಿನ್ಬೇಕು. ಹಂಗಾಗಿ ಅವರೆಲ್ಲ ಆಯಾ ದೇಶಗಳು ಏನದಾವಲ್ಲ, ಈಗ ಯುರೋಪಿಯನ್ ಕಂಟ್ರಿ ಆಗ್ಲಿ, ಅಮೆರಿಕ ಆಗ್ಲಿ, ಅವ್ರು ಅಷ್ಟೊಂದು ಯಾಕೆ ಮಾಂಸಾಹಾರಿಗಳಾಗಿದಾರ ಅಂತಂದ್ರ, ಎಷ್ಟೊಂದು ಕುಡುಕರು ಅಥವಾ ಈ ಶರಾಬು ಕುಡಿತಾರ, ಮತ್ತು ಕುಡಿತಾರ, ಅಥವಾ ಇವು ಇಷ್ಟೊಂದು ಡ್ರಗ್ಸ್ ಎಲ್ಲ ಯಾಕೆ ತಗೋತಾರ. ಕಾರಣ ಅಂದ್ರ ಆ ವಾತಾವರಣ ಯಾವಾಗಲೂ ತಂಪಾಗಿರ್ತದ. ಈಗ ಇಷ್ಟು ತಂಪಾಗಿರ್ತದ ಅಂತಂದ್ರೆ, ಈಗ ಒಂದು ಲಂಡನ್ ವಿಚಾರ ಮಾಡ್ರಿ, ಲಂಡನ್ ಒಳಗ ಇಷ್ಟೊಂದು ಕೂಲ್ ಆಗಿರ್ತದಂದ್ರ ಆ ಚಳಿಗಾಲದ ಟೈಮ್ ಬಂತಂದ್ರ ಜನರು ತಮ್ಮ ರೂಮ್ ನಿಂದ ಮತ್ತೊಂದು ರೂಮ್ನಿಗೆ ಹೋಗುದಿಲ್ಲ, ಅಷ್ಟು ಕೋಲ್ಡ್ ಇರ್ತದೆ. ಮತ್ತೆ ಅವ್ರ ರೂಮ್ನಾಗ ಇದ್ಕೊಂಡು ಒಂದೇ ಜಾಗದಾಗ ಇದ್ಕೊಂಡು ಒಂದ್ ಮನಿ ಮೆಂಟಲಿ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತದ. ಅವ್ರ ಅಲ್ಲಿ ಸೈಕಾಲಜಿಸ್ಟ್ ಅಂದ್ರೆ ಈಗ ಸೈಕಾಟ್ರಿಕ್ ಡಾಕ್ಟರ್ಸ್ ಬಹಳ ಸೇವೆ ಮಾಡ್ತಾರೆ. ಯಾಕೆ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ ಈ ಮೆಂಟಲ್ ಪ್ರಾಬ್ಲಮ್ಸ್ ಆಗ್ತಾವ. ಯಾವಾಗ ಸೂರ್ಯ ಇಲ್ಲ ಅಂದ ಕೂಡಲೇ ನಮ್ಮ ಮೆದುಳು ಕೂಡ ಕೆಲಸ ಮಾಡೋದು ಕಮ್ಮಿ ಮಾಡ್ಲಿಕ್ಕೆ. ಅದಕ್ಕೆ ಒಬ್ಬ ಮಹಿಳೆ ಲಂಡನ್ಯಾಗ ಒಬ್ರು ಸೈಕಾಟ್ರಿಕ್ ಕಡೆಗೆ ಹೋದ್ರಂತೆ, ಮಾನಸಿಕ ತಜ್ಞರ ಕಡೆಗೆ ಹೋದ್ರಂತೆ. ಅವರು ಮಾನಸಿಕ ತಜ್ಞರ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ ಮುಂದ್ಗಡೆ ದೊಡ್ಡ ಗಾರ್ಡನ್, ಒಳ್ಳೆ ಸಾಯಂಕಾಲ ಹೋದ್ರು. ಇವ್ರು ಸಾಯಂಕಾಲ ಹೋದ್ಗಡ್ಲೆ ಎಲ್ಲ ಲೈಟಿಂಗ್ ಸಿಸ್ಟಮ್ ಎಲ್ಲ ಮಾಡಿದ್ರು. ಮುಂದೆ ಉದ್ಯಾನವನದೊಳಗ ಫೌಂಟೇನ್ ಮಾಡಿದಾರೆ, ನೀರು ಎಲ್ಲ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ, ಅದನ್ನೆಲ್ಲ ನೋಡ್ತಾ ಬಂದ್ರು. ವಾವ್ ಸೂಪರ್, ನೋಡಿ ಅನ್ಕೊಂತ ಒಳಗೆ ಹೋಗಿ ಕೂಡ್ತಾರೆ. ಯಾರು ಪೇಷಂಟೇ ಇಲ್ಲ ಅಲ್ಲಿ, ಇವಳೊಬ್ಬಳೆ ಕೂತಿದ್ದಾಳೆ. ಅಲ್ಲ, ಇಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿದ್ದಾರೆ, ಯಾರು ಪೇಷಂಟ್ ಬಂದಿಲ್ಲ. ಇಷ್ಟು ದೊಡ್ಡ ಗಾರ್ಡನ್ ಮಾಡಿದ್ದಾರೆ, ಇದ್ರೊಳಗೆ ಫೌಂಟೇನ್ ಐತಿ, ಇಲ್ಲ ಲೈಟಿಂಗ್ ವ್ಯವಸ್ಥೆ ಐತಿ. ಈ ಲೈಟ್ ಬಿಲ್ ಹೆಂಗ್ ಕಟ್ತಾರೆ ಇವರು, ಈ ಗಾರ್ಡನ್ ಹೆಂಗ್ ಮೇಂಟೈನ್ ಮಾಡ್ತಾರೆ, ಇದನ್ನ ಇಲ್ಲಿ ಮತ್ತೆ ಪೇಷಂಟ್ ಬರ್ಲಿಲ್ಲ ಅಂದ್ರೆ ಇದು ಹಾಸ್ಪಿಟಲ್ ಹೆಂಗ್ ನಡೀತೈತೆ ಅಂತ ಯೋಚನೆ ಮಾಡ್ಲಾಗತ್ತೆ. ಅಷ್ಟೊಳಗೆ ಡಾಕ್ಟರ್ ಒಳಗಡೆ ಕರೆದ್ರು. ಡಾಕ್ಟರ್ ಕರೆದ ಕೂಡಲೇ ಹೋದ್ರು. ಡಾಕ್ಟರ್ಗೆ ಇವರು ಗುಡ್ ಮಾರ್ನಿಂಗ್, ಸಾರಿ ಗುಡ್ ಈವ್ನಿಂಗ್ ಅಂತ ಏನೋ ಹೇಳಿಬಿಟ್ಟು, ಅಲ್ಲ ಏನಾಗಿದೆ ನಿಮ್ಗೆ, ಅಲ್ಲ ನಮಗೆ ಏನಾಗಿದೆ ಆಮೇಲೆ ಮಾತಾಡುವ, ನಮಗೆ ನೀವು ಹೇಳಿ, ಇಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿದ್ರು. ಹೌದು. ಇಷ್ಟು ದೊಡ್ಡ ಹಾಸ್ಪಿಟಲ್ಗೆ ಎಲ್ಲಾ ಕಡೆಗೆ ಲೈಟಿಂಗ್ ವ್ಯವಸ್ಥೆ, ಹೌದು. ಇಷ್ಟೊಂದು ಮಷಿನರಿ ತಂದಿದ್ರು, ಹೌದು. ಇಷ್ಟೊಂದು ದೊಡ್ಡ ಗಾರ್ಡನ್ ಮಾಡಿದ್ರು, ಹೌದು. ಇದು ಫೌಂಟೇನ್ ಮಾಡಿದ್ರು, ಹೌದು. ಇಷ್ಟು ಲೈಟ್ ಎಲ್ಲ ಮಾಡಿದ್ರಿ, ಹೌದು. ಇಲ್ಲಿ ಪೇಷಂಟ್ ಯಾರು ಕಾಣೋದಿಲ್ಲ, ಮತ್ತೆ ಇದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಿ ಅಂತ ಡಾಕ್ಟರ್ ಮತ್ತೊಬ್ರ ಸೈಕಾಟ್ರಿಕ್ ಡಾಕ್ಟರ್ಗೆ ಫೋನ್ ಮಾಡಿದ್ರು. ಹಲೋ ನಾನೊಂದು ಅಪಾಯಿಂಟ್ಮೆಂಟ್ ಮಾಡಿಡಪ್ಪ ಅಂತ. ಡಾಕ್ಟರ್ಗೆ ಕೂಡ ಅವನು ಕೂಡ ಮಾನಸಿಕ ರೋಗಿ ಆಗ್ಬೋದು ಅಂತ ಹೇಳೋದು ಉದ್ದೇಶ ಇಷ್ಟೇ. ನೋಡ್ರಿ, ಎಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ಬೀಳ್ತಾವ ಆಯಾ ದೇಶದೊಳಗ ಎಲ್ಲಾ ರೀತಿಯ ಆಹಾರಗಳು ಅಥವಾ ಎಲ್ಲಾ ಧಾನ್ಯಗಳೆಲ್ಲ ಬೆಳಿತಾವ, ಹಣ್ಣು ಹಂಪಲುಗಳು ಬೆಳಿತಾವ. ನಮಗೊಬ್ರು ಕಂಪನಿಯಲ್ಲಿ ಟ್ರೈನಿಂಗ್ ಮಾಡಕ್ ಬಂದಿದ್ರು, ಟ್ರೈನರ್ ಅವರು, ಹಾಲೆಂಡ್ದವರು. ಅವ್ರು ಹೇಳ್ತಾ ಇದ್ರು, ನೀವು ಬಹಳ ಪುಣ್ಯವಾದ ಜೀವನ ನಿಮ್ದು, ಪುಣ್ಯವಾದ ಜನ್ಮ ನಿಮ್ದು. ಯಾಕಂದ್ರೆ ಇಲ್ಲೊಂದು ಇಷ್ಟೊಂದು ವೆರೈಟಿ ಆದ ಫುಡ್, ಅಂದ್ರೆ ಬೇರೆ ಬೇರೆ ರೀತಿ ಎಲ್ಲ ಫುಡ್, ಅಂದ್ರೆ ಎಲ್ಲಾ ರೀತಿ ಚಪಾತಿ, ಅನ್ನ, ಸಾರು, ಪಲ್ಯ, ಬ್ಯಾಳಿ, ಬೇರೆ ಬೇರೆ ರೀತಿ ಪ್ರತಿದಿನ ಒಂದೊಂದು ಏನೇನೋ ಬೇರೆ ಬೇರೆ ಸಬ್ಜಿ ತಿಂತೀರಿ, ಪಲ್ಯ ಪದಾರ್ಥಗಳನ್ನ ತಿಂತೀರಿ. ನಮ್ ದೇಶದಾಗ ಏನ್ ಮಾಡ್ತೇವೆ, ಅದ ಹಸಿ ಮಾಂಸನ ಎಲ್ಲ ಹಸಿದಾಗಿ ತಿನ್ನೋದು, ಇಲ್ಲ ಅದನ್ನ ಸುಟ್ಟು ತಿನ್ನೋದು. ಅದು ಬಿಟ್ಟರೆ ಬೇರೆ ವೆರೈಟಿ ಅನ್ನೋದು ಏನೂ ಇಲ್ಲ. ಅದ ಎಲ್ಲದ್ರೊಳಗೂ ಅದ ಮಾಂಸ ಮೇನ್ ಇಂಗ್ರೀಡಿಯೆಂಟ್. ಅದನ್ನ ಮಾಡೋದು, ಅದಕ್ಕೆ ಇಲ್ಲ ಮಸಾಲೆ ಹಾಕೊಂಡು ತಿನ್ನೋದು, ಇಲ್ಲ ಸುಟ್ಟು ತಿನ್ನೋದು, ಇಲ್ಲ ಹಸಿದಾಗಿ ತಿನ್ನೋದು. ಹಸಿ ಮೀನನ್ನ ತಿನ್ನೋದು, ಹಸಿದಾಗೆ ತಿನ್ನೋದು ಅಂತ ಹೇಳ್ತಾ ಇದ್ರು. ಇಲ್ಲಿ ನೀವು ದೋಸದ ಬಗ್ಗೆ ಹೇಳ್ತಾ ಇದ್ದವನು, ಇಲ್ಲಿ ಪೇಪರ್ ದೋಸಾ, ಮಸಾಲಾ ದೋಸಾ, ನೋಡಿ ಎಷ್ಟೆಲ್ಲ ದೋಸೆ, ಖಾಲಿ ದೋಸೆ,
ಬೇರೆ ಬೇರೆ ದೋಸದೊಳಗನೆ ವೆರೈಟೀಸ್ ಆಫ್ ದೋಸಾ ಒಂದು 5-6 ಹೆಸರು ಹೇಳಿದ. ಇಷ್ಟೊಂದು ದೋಸಾ ಮಾಡ್ತಾರೆ ಇಲ್ಲಿ. ದೋಸಾದೊಳಗೆ ಎಷ್ಟೊಂದು ವೆರೈಟಿ ಅದಾವ. ರೊಟ್ಟಿ ಒಳಗೆ ಎಷ್ಟೊಂದು ವೆರೈಟಿ ಅದಾವ. ಪರಮಾತ್ಮ ನಿಮ್ ದೇಶಕ್ಕೆ ಕರುಣೆ ಮಾಡಿದಾರೆ, ಕೃಪಾ ಮಾಡಿದಾರೆ. ಅದಕ್ಕಾಗಿ ಇದು ಪುಣ್ಯ ಲ್ಯಾಂಡ್ ಅಂತ ಹೇಳೋಣ. ಅವ ಭಕ್ತ ಅಲ್ಲ, ಅವ ಭಕ್ತ ಅಲ್ಲ. ಆದ್ರೂ ಕೂಡ ಇಲ್ಲಿ ಒಂದು ವಾತಾವರಣ ಅವ್ನು ಸ್ಟಡಿ ಮಾಡಿದ್ಮೇಲೆ ಅವ್ನು ಗೊತ್ತಾಯ್ತು. ಹಂಗ ಹೊರದೇಶದೊಳಗ ಸೂರ್ಯನ ಕಿರಣಗಳು ಜಾಸ್ತಿ ಬೀಳ್ತಾವ ಅಂದ್ರೆ ಭಗವಾನ ಇಲ್ಲೇ ಸ್ಪೆಷಲ್ ಕೃಪಾ ಇರಬಹುದು. ಪರಮಾತ್ಮನ ಕೃಪೆ ಇರೋದ್ರಿಂದನ ಸೂರ್ಯದೇವ ಏನಂತೆ ನಮ್ಮ ದೇಶಕ್ಕೆ ಅವನು ಕೃಪೆ ಮಾಡಿದಾನೆ. ಎಲ್ಲಿ ಸೂರ್ಯನ ಬೆಳಕು ಬೀಳ್ತದೆ ಅಲ್ಲಿ ಮೆಂಟಲ್ ಡಿಸಾರ್ಡರ್ಸ್ ಆಗೋದಿಲ್ಲ. ಎಲ್ಲಿ ಸೂರ್ಯನ ಬೆಳಕು ಬೀಳ್ತದೆ, ಸೂರ್ಯನ ಬೆಳಕು ಏನೈತಲ್ಲ ಅದು ಜೀವದ ಒಂದು ಜೀವಶಿಲೆ ಅದು. ಅದರಿಂದ ನಮ್ಮ ರಕ್ತನಾಳಗಳೆಲ್ಲ ಶರೀರದೊಳಗೆಲ್ಲ ರಕ್ತಗಳು ಪರಿಚಲನೆ ಆಗ್ತೈತಿ. ಹೀಟ್ ಇರ್ಲಿಲ್ಲ ಅಂದ್ರೆ ಫ್ರೀಜ್ ಆಗಿಬಿಡ್ತೈತಿ, ಆಗಿ ಹೋಗ್ತೈತಿ. ಅಂದ್ರೆ ನಮ್ಮ ಚಲನೆ ವಲನೆಗಳೆಲ್ಲ ನಿಂತು ಹೋಗ್ತಾವ. ಎಲ್ಲದಕ್ಕೂ ಮೂಲ ಸೂರ್ಯ. ಈಗ ನೋಡ್ರಿ, ನಾವು ತಿನ್ನುವಂತ ಆಹಾರ ಏನೈತಲ್ಲ ಅದಕ್ಕೆ ಡೈಜೆಸ್ಟ್ ಆಗ್ಲಿಕ್ಕೆ ಸೂರ್ಯ ಬೇಕು. ಅದಕ್ಕೆ ಇಸ್ಕಾನ್ನಲ್ಲಿ ಬ್ರಹ್ಮಚಾರಿಗಳು ಏನ್ ಮಾಡ್ತಾರೆ, ಬೆಳಿಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಸಾಯಂಕಾಲ 4 ಗಂಟೆಗೆ ಪ್ರಸಾದ ತಗೊಳ್ತಾರೆ, ಫುಲ್ ಊಟ. 4 ಗಂಟೆಗೆ ತಗೊಂಡ್ರೆ ಮುಗೀತು. ರಾತ್ರಿ ಮಲಗೋಕ್ಕಿಂತ ಮೊದಲ 1 ಗ್ಲಾಸ್ ಹಾಲು ಕುಡಿತಾರೆ. ಯಾಕೆ 4 ಗಂಟೆಗೆ ಊಟ ಮಾಡ್ತಾರೆ ಅವರು? ಯಾಕೆಂದ್ರೆ ಸೂರ್ಯ ಮುಳುಗಿದ ನಂತರ ಆಹಾರ ತಿಂದ್ರೆ ಏನಾಗ್ತದ, ಅದು ಡೈಜೆಸ್ಟ್ ಆಗುದಿಲ್ಲ, ಅದೆಲ್ಲ ಕಶ್ಮಲ್ ಆಗ್ತದೆ. ಅದನ್ನ ಶರೀರದಿಂದ ಹೊರಗೆ ಹಾಕ್ಲಿಕ್ಕೆನ ನಿಮ್ಮ ಶರೀರ ಏನೈತೆ ಅನೇಕ ರೋಗಗಳು ಬರ್ತಾವಂತ ರಾಧೇಶ್ಯಾಮ್ ಪ್ರಭು ಅವರು ಹೇಳ್ತಾರೆ ಒಂದು ಲೆಕ್ಚರ್ನಾಗ. ಸೂರ್ಯ ಮುಳುಗಿದ ನಂತರ ಆಹಾರ ತಗೊಂಡಿದ್ದು ಆಹಾರ ವಿಷಮ ಆಗ್ತದೆ. ಆ ವಿಷಮ ಆಹಾರ ಹೊರಗೆ ಹಾಕಕ್ ಆಗ್ಲಾರ್ದಕ್ಕ ಈ ಕೈ ಕಾಲುಗಳಲ್ಲಿ ಜಾಯಿಂಟ್ ಪೇನ್ಸ್ಗಳು ಶುರು ಆಗ್ತಾವಂತ. ಅದಕ್ಕೆ ಆದಷ್ಟು ನಮ್ಮ ಜೀವನ ಯಾವ ರೀತಿ ನಿರ್ಭರ ಮಾಡ್ಬೇಕಂಗಿದ್ರೆ ಸೂರ್ಯನ ಬೆಳಕಿನ ಮೇಲೆ ನಿರ್ಭರ ಮಾಡ್ಬೇಕಂತ. ನೋಡ್ರಿ, ಅವಾಗಿನ ವೈದಿಕ ಜೀವನ ಯಾವ ರೀತಿ ಅಂತಂದ್ರೆ, ಇವಾಗನು ಕೂಡ ಹಳ್ಳಿಯ ಕಡೆಗೆ ಹೋದ್ರೆ ಎಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ. ಈಗ ಎಲ್ಲಾ ಕಡೆ ಕರೆಂಟ್ ಬಂದಿದೆ, ಮತ್ ಬೇರೆ ಈ ಕರೆಂಟ್ ಅನ್ನೋದು ಏನೈತೆ ಅಂದ್ರೆ ನಮ್ಮ ಜೀವನನ ಹಾಳು ಮಾಡಿದೆ. ಈ ಬೆಳಕು ಅನ್ನೋದು ಜಾಸ್ತಿ ಆದ ಬೆಳಕು ಏನ್ ಮಾಡ್ಲಿಕ್ಕೆ ನಮ್ಮ ನಿದ್ರೆಯನ್ನು ಕೊಂಡ್ಕೊಂಡು ಹೋಗ್ಬಿಟ್ಟಿದೆ. ಅದ್ರ ಜೊತೆಗೆ ಕರೆಂಟ್ ಇರೋದ್ರಿಂದ ನೆಟ್ವರ್ಕ್ ಐತಿ, ನೆಟ್ವರ್ಕ್ ಈ ನೆಟ್ಟು ಇದೇನೈತಲ್ಲ ಇದೆಲ್ಲವೂ ನಮ್ಮ ಜೀವನ ಹಾಳು ಮಾಡ್ಲಿಕ್ಕೆ. ನಮ್ಗೆ ಅಂಧಕಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ರಾತ್ರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ರಾತ್ರಿ ಎಲ್ಲಾ ಕಡೆ ಯಾವ ಕಡೆಗೆ ಬೆಳಕಿಲ್ಲ ಅಂದಾಗ ಅಗದಿ ನಾವು ಒಳ್ಳೆ ರೀತಿ ನಿದ್ರೆ ಮಾಡ್ಲಿಕ್ಕೆ. ನಾವೇನ್ ಮಾಡ್ಲಿಕ್ಕೆ ಈ ಕಡೆ ಎಲ್ಲ ಲೈಟ್ ಹಾಕೊಳ್ತೀವಿ, ಈ ಕಡೆ ಟಿವಿ, ಈ ಕಡೆಗೆ ಮೊಬೈಲ್ ಎಲ್ಲಾ ಕಡೆಗೆ ಇಟ್ಕೊಂಡು ಆ ಬೆಳಕಿನ ಸಲುವಾಗಿ ನಮ್ಗೆ ನಿದ್ರೆ ಬರೋದಿಲ್ಲ. ಹಂಗ ರಾತ್ರಿ ಸೂರ್ಯ ಮುಳುಗಿದ ಕೂಡಲೇ ಮಲಗ್ತಿದ್ರು ಆಗಿನ ಜನ. ಸೂರ್ಯ ಮುಳುಗಿಯಿಂದ ಮೊದಲು ಊಟ ಮಾಡ್ಕೊತಿದ್ರು, ಸೂರ್ಯ ಮುಳುಗಿದ ಕೂಡಲೇ ಮಲಗ್ತಿದ್ರು, ಸೂರ್ಯ ಎದ್ದ ಮೇಲೆ ಹೇಳ್ತಿದ್ರು. ಅಂದ್ರೆ ಸೂರ್ಯನದಿಂದನ ಜೀವನ ಸ್ಟಾರ್ಟ್ ಆಗ್ತದೆ. ಸೂರ್ಯನಿಗೆ ಹೇಳೋಕ್ಕಿಂತ ಮೊದಲೇ ಹೇಳ್ತಿದ್ರು ಬ್ರಾಹ್ಮಿ ವರ್ಗದಲ್ಲಿ. ಆಮೇಲೆ ಅಂದ್ರ ನಮ್ಮ ಜೀವನ ಸೂರ್ಯನ ಒಂದು ಸೈಕಲ್ ಮೇಲೆ ನಿರ್ಭರ ಆಗ್ಬೇಕು, ಸೂರ್ಯನ ಚಕ್ರದ ಮೇಲೆ ನಿರ್ಭರ ಆಗ್ಬೇಕು. ಅವಾಗ ನಮ್ಮ ಶರೀರದ ಯಾವುದೇ ಕಾಯಿಲೆ ಇಲ್ಲದ ಜೀವನ ನಾವು ಮಾಡ್ಲಿಕ್ಕೆ. ಸೂರ್ಯ ನಮ್ಮ ಸೆಂಟರ್ ಆಗ್ಲಿಲ್ಲ ಅಂತಂದ್ರೆ ಜೀರ್ಣಕ್ರಿಯೆ ಸರಿಯಾಗಿ ಆಗುದಿಲ್ಲ. ಹಂಗಾಗುವುದರಿಂದ ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಮುಂದೆ ನಮ್ಮ ಶರೀರದಲ್ಲಿ ಏನಾಗ್ತದೆ, ಈ 3 ಗುಣಗಳು ಇವು ಜಾಸ್ತಿ ಆಗ್ತಾವ. ರಜೋರೋಜ ಗುಣ ಜಾಸ್ತಿ ಆಗ್ತದೆ, ತಮೋ ಗುಣಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದಕ್ಕೆ ನಮ್ಮ ಜೀವನ ನಮ್ಮ ಸತ್ತು ಗುಣದಲ್ಲಿ ನಾವು ಜೀವಿಸ್ಬೇಕು. ನಮ್ಗೆ ನಮ್ಮ ಆಹಾರ, ತಿನ್ನುವಂತ ಆಹಾರ ವಿಹಾರ ಮಿತ ಆಹಾರ ವಿಹಾರ ಮಿತಿಗೊಳಿಸ್ಬೇಕು ನಾವು. ಅವಾಗ ಮಾತ್ರ ಒಂದು ಸ್ಟ್ರೀಮ್ ಲೈನ್ ತಮ್ಮಲಿಕ್ಕೆ ಆಗ್ತದೆ. ಇಲ್ಲ ಅಂದ್ರೆ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಸರಿ, ಮತ್ತೆ ಯಾರ್ದಾರು ಪ್ರಶ್ನೆ ಇದೆಯಾ? ಆಲ್ರೆಡಿ 9:30 ಆಯ್ತು. ಕ್ಷಮಿಸಿ, ನಮ್ದು ಟೈಮ್ ಜಾಸ್ತಿ ತಗೊಂಡಿವೆ. ಯಾಕಂದ್ರೆ ರಾಮಾಯಣ ಇಷ್ಟೊಂದು ರಸಭರಿತವಾಗಿದೆ. ರಾಮಾಯಣ ಎಷ್ಟೋ ವರ್ಷಗಳಿಂದ, ಲಕ್ಷಾನು ವರ್ಷಗಳಿಂದ ನಾವು ಕೇಳ್ತಾನೆ ಬರ್ತಾ ಇದ್ದೀವಿ, ಇನ್ನೂ ಕೇಳ್ತಾನೆ ಇರ್ತದೆ, ಇನ್ನು ಮುಂದುವರಿತಾನೆ ಇರ್ತದೆ. ಆದ್ರೂ ಕೂಡ ನಮ್ಮ ರಾಮಾಯಣ ಕೇಳ್ತಾ 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 ನಮ್ಮ ಜೀವನ ಪಾವನ ಮಾಡ್ಕೊಂಡ್ರೆ ಸಾಕು, ಅದೇ ಜೀವನ. ಎಸ್ ಪ್ರಭು. ಪ್ರಭು, ಇದು ಡೈಲಿ 1 hour ರೆಗ್ಯುಲರ್ ಕ್ಲಾಸ್ ನಡೆಯುತ್ತಾ ಪ್ರಭುಜಿ? ಇದು ಮಂದಿರದಲ್ಲಿ ರೆಗ್ಯುಲರ್ ಮಾಡ್ತಾ ಇದ್ದಾರೆ. ನಾವು ವೀಕ್ಲಿ 1 ಟೈಮ್ ಕೊಟ್ಟಿದ್ದಾರೆ. ಓಕೆ, ಆನ್ಲೈನ್ ವೀಕ್ಲಿ ಒನ್ಸ್ ಅಷ್ಟೇ? ಆನ್ಲೈನ್ ಕನ್ನಡ ಕ್ಲಾಸ್ ಪ್ರತಿ ಸಂಡೇ 8 ರಿಂದ 9 ಗಂಟೆ ಅಂತ ಟೈಮಿಂಗ್ ಕೊಟ್ಟಿದ್ದಾರೆ. ಈ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಪ್ಲೀಸ್ ನೀವು ಇದರಲ್ಲಿ ಎಲ್ಲಾ ಕ್ಲಾಸಸ್ ಕೇಳಿಸಿಕೊಳ್ಳಿ. ಇದ್ರೊಳಗೆ ಏನಾದ್ರು ಪ್ರಶ್ನೆ ಅಕಸ್ಮಾತ್ ಹೇಳುವ ಶೈಲಿ ಒಳಗ ಭಾಷಾ ದೋಷಗಳು ಏನಾದ್ರು ಕಂಡ್ರೆ ಕ್ಷಮಿಸಿ. ಇಲ್ಲ ಪ್ರಭುಜಿ, ಚೆನ್ನಾಗಿರುತ್ತೆ ಭಾಷೆ ಎಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿಗೆ ಮುಗಿಸುವ. ಧಾರವಾಡ ಭಾಷೆ
ಧಾರವಾಡನ? ಓಕೆ ಓಕೆ, ಚೆನ್ನಾಗಿರುತ್ತೆ ಪ್ರಭುಜಿ. ಆದ್ರೆ ನಿಮ್ದು ಒಂದೊಂದು ತುಂಬಾ ಕಷ್ಟಕರ ಪದಗಳನ್ನ ಸ್ವಲ್ಪ ಈ ತರ ಲ್ಯಾಂಗ್ವೇಜ್ ಅಲ್ಲಿ ಹೇಳಿ, ಮಿಕ್ಕಿದೆಲ್ಲ ನಿಮ್ದೇ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರು ಚೆನ್ನಾಗಿರುತ್ತೆ. ಸಂಡೇ ಕ್ಲಾಸ್ ಪ್ರಭುಜಿದು ಸ್ಪೆಷಲ್ ಕ್ಲಾಸ್ ಪ್ರಭುಜಿ, ನಮಗ್ ತುಂಬಾ ಇಷ್ಟ ಆಗುತ್ತೆ, ನಮ್ ಕಡೆ ಅವರವರು. ಅದೇ ಮಾತಾಜಿ, ಇದೇ ಫಸ್ಟ್ ಕ್ಲಾಸ್ ನಂದು ಇದು. ನಾನು ಅಟೆಂಡ್ ಆಗ್ತಿರ್ಲಿಲ್ಲ. ಎವ್ರಿ ಸಂಡೇ ಡೆಫಿನೆಟ್ಲಿ ವೀಕ್ ಆಗಿರಿ ಪ್ರಭುಜಿ, ಜಾಯ್ನ್ ಆಗಿ. ಹಾ ಅವ್ರು ಹೇಳೋಲ್ಲ. ಮಾತಾಜಿ. ಹರೇ ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ದಂಡೋತ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಉತ್ತರ ಕರ್ನಾಟಕದವ್ರು ಇದ್ರೆ ಹಿಂದಿ, ಮರಾಠಿ, ಕನ್ನಡ 3 ಬರ್ತಿದ್ರೆ ಇವ್ರ ಲ್ಯಾಂಗ್ವೇಜ್ ಈಸಿಲೇ ತಿಳಿತೀವಿ ಪ್ರಭುಜಿ. ಹೌದೌದು, ಇಲ್ಲ ನನ್ ಫ್ರೆಂಡ್ಸ್ ಎಲ್ಲ ಇದಾರೆ. ಅಂದ್ರೆ ಉತ್ತರ ಕರ್ನಾಟಕದ ನಮ್ದು 3 ಮಿಶ್ರಿತ ಭಾಷೆ ಇರುತ್ತೆ ಪ್ರಭುಜಿ. ಹಿಂದಿ, ಮರಾಠಿ ಆಮೇಲೆ ಕನ್ನಡ ಮಿಶ್ರಿತ ಭಾಷೆ ಇರುತ್ತಲ್ಲ, ಹಿಂಗಾಗಿ ಎಲ್ಲರಿಗೂ ತಿಳಿತೀವಿ. ಸಂಪೂರ್ಣ ಕನ್ನಡ ಮಾತಾಡಲ್ವಾ ಹಾಗಾದ್ರೆ? ಇಲ್ಲ, ಉತ್ತರ ಕರ್ನಾಟಕದಲ್ಲಿ ಇದು ಮಿಕ್ಸ್ ಇರುತ್ತೆ ಪ್ರಭುಜಿ. ಸ್ವಲ್ಪ ಮರಾಠಿ ಮಿಶ್ರಿತ, ಸ್ವಲ್ಪ ಹಿಂದಿ ಮಿಶ್ರಿತ ಭಾಷೆ ಇರುತ್ತೆ. ಅಲ್ಲಲ್ಲ, ಅದೆಲ್ಲ ಮಿಕ್ಸ್ ಆಗಿ ಮಾತಾಡ್ಬೇಕಾದ್ರೆ ಮಾತಾಡ್ತೀವಿ. ಬಟ್ ನಿಮ್ ಕಡೆ ಮಾತಾಡ್ತಾರಲ್ಲವಾ ಫುಲ್ ಸಂಪೂರ್ಣ ಕನ್ನಡ ಆ ರೀತಿ ಕನ್ನಡ ಮಾತಾಡ್ತಾರೆ. ಆದ್ರೆ ಎಲ್ಲರಿಗೂ 3 ಭಾಷೆ ಬರುತ್ತೆ ಪ್ರಭುಜಿ. ಅದೇ ಅದು ಗೊತ್ತಾಯ್ತು. ತೆಲುಗುನು ನಮ್ ಸೈಡ್ ಮಾತಾಡ್ತಾರೆ. ಕನ್ನಡ ಮೇನ್ ಕನ್ನಡನೇ ಮಾತಾಡ್ತಾರೆ. ಆದ್ರೆ ಎಲ್ಲರಿಗೂ 3 ಭಾಷೆ ಬರುತ್ತೆ. ಹಂಗಾಗಿ ಅವ್ರು ಏನೇನು ವರ್ಡ್ಸ್ ಯೂಸ್ ಮಾಡ್ತಾರಲ್ಲ, ಅದು ನಮ್ಗೆ ಈಸಿಲಿ ಇದಾಗುತ್ತೆ ಪ್ರಭುಜಿ, ಅರ್ಥ ಆಗುತ್ತೆ. ಪ್ರಭುಜಿ ಈಗ ಘೋಡ ಅಂತ ಅಂದ್ರು, ಅದು ಘೋಡ ಎಲ್ಲ ನಮ್ ಭಾಷೆನೆ ಪ್ರಭುಜಿ ಈ ಕಡೆ. ಕುದುರೆ. ಗೋಡ ಅಂದ್ರೆ ಕುದುರೆ, ಈ ಸೈಡ್ ಭಾಷೆ ನಮ್ದು ಅದು. ಅದೇ ಮಿಕ್ಸ್ ಇರುತ್ತೆ. ಪೆಹ್ಲೆ ಅನ್ನೋದು ಮುಂಚೆ ಅನ್ನೋದಕ್ಕೆ ಪೆಹ್ಲೆ ಅನ್ಬಿಡೋದು. ಎಸ್ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಇದು ಮಾತಾಜಿ ಲೀವ್ ಆಗ್ಬೋದಲ್ಲ ಪ್ರಭುಜಿ? ಆಗಿ ಪ್ರಭು ಮಾತಾಜಿ, ನೋ ಪ್ರಭು, ಆಗಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನಾಗವಣಿ ಮಾತಾಜಿ ಇದಾರ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.